आसक्तं तेषु कर्मसु। श्लोकः तु मय्याध्यक्षेण प्रकृतिं सूयते सचराचरं हेतुनानेन कौन्तेय जगतं तेषु। ಶ್ಲೋಕಾನ್ನಂದು ಅವಜಾನಂತಿ ಮಾಂ ಶಿಂತನು ಭಾವ ಜಾನಂತೋ ಮಮ ಭೂತ ಮಹೇಶ್ವರಹಂ. ಶ್ಲೋಕ 12. ಮೋಗಾಶಾಮೋಗ ಕರ್ಮಾಣೋ ಮೋಗ ಜ್ಞಾನ ವಿಚೇತಸ ರಾಕ್ಷಸೀಮಾಸುರಿಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತ. ಶ್ಲೋಕ 13. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಃ ಭಜಂತ್ಯನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ. ಶ್ಲೋಕ 14. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢರತಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ಶ್ಲೋಕ 15. ಜ್ಞಾನಯಜ್ಞೇನ ಚಾಪನ್ಯೇ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಶ್ಲೋಕ 16. ಅಹಂ ಕ್ರತುರಹಂ ಯಜ್ಞ ಸ್ವಧಾಮಹಂ ಮಹಮೌಷಧಂ ಮಂತ್ರೋಹಮಹಮೇವಾಜ್ಯ ಮಹಾಮಗ್ನಿರಹಂ ಋತಂ. ಶ್ಲೋಕ 17. ಪಿತಾಮಹಸ್ಯ ಜಗತೋ ಮಾತಾ ದಾತಾ ಪಿತಾಮಹಂ ವೇದ್ಯಂ ಪವಿತ್ರಂ ಓಂಕಾರ ಋಕ್ಸಾಮ ಯಜುರೇವ ಚ. ಶ್ಲೋಕ 18. ಗತಿರ್ಭರ್ತ ಪ್ರಭು ಸಾಕ್ಷಿ ನಿವಾಸಃ ಶರಣಂ ಸುಹೃತ್ ಪ್ರಭವ ಪ್ರಲಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ. ಶ್ಲೋಕ 19. ತಪಾಮ್ಯಹಮಹಂ ವರ್ಷಂ ನಿಘೃಣಾಮುಸ್ತಾಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಸಚ್ಚಾಹಮರ್ಜುನ. ಶ್ಲೋಕ 20. ತ್ರೈವಿದ್ಯಾ ಮಾಂ ಸೋಮಪಾಹ ಪೂತ ಪಾಪ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವ ಭೋಗಾನ್. ಶ್ಲೋಕ 21. ತೇ ತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಏವಂ ತ್ರಯೀ ಧರ್ಮಮನುಪ್ರಪನ್ನ ಗತಂ ಕಾಮ ಕಾಮ ಲಭಂತೆ. ಶ್ಲೋಕ 22. ಅನನ್ಯಾ ಚಿಂತಯಂತ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಶ್ಲೋಕ 23. ಯೇ ಅಪಿ ಅನ್ಯ ದೇವತಾ ಭಕ್ತಾ ಯಜಂತೆ ಶ್ರದ್ಧಯಾನ್ವಿತಾ ತೇಪಿ ಮಾಮೇವ ಕೌಂತೇಯ ಯಜಂತ್ಯ ವಿಧಿಪೂರ್ವಕಂ. ಶ್ಲೋಕ 24. ಅಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನತು ಮಾಮಾಭಿಜಾನಂತಿ ತತ್ವೇನಾತಶ್ಚ ವಂತಿ ತೇ. ಶ್ಲೋಕ 25. ಯಾಂತಿ ದೇವರತ ದೇವಾನ್ ಪಿತೃನ್ ಯಾಂತಿ ಪಿತೃರತ ಭೂತಾನಿ ಯಾಂತಿ ಭೂತೇಜ ಯಾಂತಿ ಮಧ್ಯಾಜಿನೋಪಿ ಮಾಂ. ಶ್ಲೋಕ 26. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಪ್ರವೃತ್ತಮಶ್ನಾಮಿ ಪ್ರಯತಾತ್ಮನಃ. ಶ್ಲೋಕ 27. ಯತ್ಕರೋಷಿ ಯದಸ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಪಶ್ಯಸಿ ಕೌಂತೇಯ ತತ್ಕುರುಷ್ವ ಮದರ್ಪಣಂ. ಶ್ಲೋಕ 28. ಶುಭಾಶುಭ ಫಲೈರೇವಂ ಮೋಕ್ಷಸೆ ಕರ್ಮಬಂಧನೈ ಸನ್ಯಾಸ ಯೋಗಯುಕ್ತಾತ್ಮ ವಿಮುಕ್ತೋ ಮಾಮುಪಶ್ಯಸಿ. ಶ್ಲೋಕ 29. ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇಷು ಚಾಪ್ಯಹಂ. ಶ್ಲೋಕ 30. ಅಪಿ ಚೇತ್ಸು ದುರಾಚಾರೋ ಭಜತೆ ಮಾಮನನ್ಯಭಾಗ್ ಸಾಧುರೇವ ಸ ಮಂತವ್ಯ ಸಮ್ಯಗ್ ವ್ಯವಸಿತೋ ಹಿ ಸಾ.
ಶ್ಲೋಕ 31. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಛಾಂತಿಂ ನಿಗಚ್ಚತಿ ಕೌಂತೆಯ ಜಾನೀಹಿ ನಾಮೇ ಭಕ್ತ ಪ್ರಣಶ್ಯತಿ. ಶ್ಲೋಕ 32. ಮಾಂ ಹಿ ಪಾರ್ಥವ್ಯಪಾಶ್ರಿತ್ಯ ಯೇ ಪುಸ್ಯು ಪಾಪಯೋನಃ ಸ್ತ್ರೀಯೋ ವೈಶ್ಯಸ್ತಥಾ ಶೂದ್ರ ಸ್ಥೇಪಿ ಯಾಂತಿ ಪರಾಂ ಗತಿಂ. ಶ್ಲೋಕ 33. ಕಿಂ ಪುನರ್ಬ್ರಾಹ್ಮಣ ಪುಣ್ಯ ಭಕ್ತ ರಾಜರ್ಷಯಸ್ತಥಾ ಅನಿತ್ಯಂ ಸುಖಂ ಲೋಕಮಿಮಂ ಪ್ರಾಪ್ಯ ಭಜಸ್ವ ಮಾಂ. ಶ್ಲೋಕ 34. ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತ್ವೈವ ಆತ್ಮಾನಂ ಮತ್ಪಾರಾಯಣಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಈಗೆಲ್ಲರೂ ಒಂದು ರೌಂಡ್ ಜಪವನ್ನ ಮಾಡೋಣ. ಯಾರ ಹತ್ರ ಎಲ್ಲ ಇದೆ ಜಪ ಮಾಲೆ ತಗೊಳ್ಳಿ. ಯಾರ ಹತ್ರ ಇಲ್ಲ ಅವರು ನನ್ನ ಜೊತೆಲಿ. ಹರೇ ಕೃಷ್ಣ ಮಾತಾಜಿ. ಯಾರ ಹತ್ರ ಇಲ್ಲ ಅವರು ನನ್ನ ಜೊತೆಯಲ್ಲೇ ಹೇಳಿ. ಜಯೋ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರಿ ಹರಿ ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ 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 ಹರಿ ಹರಿ ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ 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 ಹರಿ ಹರಿ ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ 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 ಹರಿ ಹರಿ ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ 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 ಹರಿ ಹರಿ ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ 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 ಹರಿ ಹರಿ ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ ಹರೇ ರಾಮ 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 ಹರಿ ಹರಿ. ಹರೇ ಕೃಷ್ಣ ಕೃಷ್ಣ ಹರಿ ಹರಿ
हरे राम 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 हरे कृष्णा कृष्ण कृष्ण हरे 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 राम राम हरे हरे कृष्णा कृष्ण कृष्ण हरे राम राम हरे कृष्णा कृष्ण कृष्ण हरे राम राम हरे कृष्णा कृष्ण कृष्ण हरे 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 हरे राम हरे कृष्णा कृष्ण कृष्ण राम हरे कृष्णा कृष्ण कृष्ण 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 हरे कृष्णा कृष्ण हरे कृष्णा कृष्ण 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 कृष्ण हरे राम हरे कृष्ण हरे कृष्ण 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 हरे कृष्ण कृष्ण हरे कृष्ण कृष्ण कृष्ण
ಹರೇ ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ ಹರೇ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ. ಎಲ್ಲರಲ್ಲೂ ಒಂದು ವಿನಂತಿ, ದಯವಿಟ್ಟು ಪ್ರತಿಯೊಬ್ಬರು ಕೂಡ ಪ್ರತಿದಿನ ಒಂದು ಸುತ್ತು ಜಪವನ್ನ ಮಾಡುವ ಅಭ್ಯಾಸವನ್ನ ಮಾಡಿ. ಇಲ್ಲಿ ಯಾರೆಲ್ಲ ಪ್ರತಿದಿನ ಒಂದು ಸುತ್ತು ಜಪವನ್ನ ಮಾಡ್ತಾ ಇದ್ದೀರಿ ಅವರಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಅಂದ್ರೆ ಸಂಕಲ್ಪ ಮಾಡಿ ಅವ್ರಿಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಶ್ರದ್ಧವಾನ್ ಅಂತ, ಅಂದ್ರೆ ಅವರು ಪ್ರಾರಂಭಕ ಅಂತದ್ರಿ, ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಮೊದಲ ಹೆಜ್ಜೆ ಇಟ್ಟಿದ್ದಾರೆ ಅಂತ. ಹಾಗಾಗಿ ಎಲ್ಲರೂ ದಯವಿಟ್ಟು ಪ್ರತಿದಿನ ಒಂದು ಸುತ್ತು ಕೊನೆ ಪಕ್ಷ ಜಪವನ್ನ ಮಾಡಿ. ಜಪ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ಗೆ ನೀವು ಏನು ಆಧ್ಯಾತ್ಮಿಕವಾಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಿ ಅಥವಾ ಭಗವಂತನ ಸೇವೆಯನ್ನ ಬೇಡ್ತಾ ಇದ್ದೀರಿ, ಅದು ನಿಮ್ಗೆ ಸಿಗುತ್ತೆ. ಭೌತಿಕವಾಗಿ ಕೂಡ ನಿಮ್ಗೆ ಪ್ರಯೋಜನ ಆಗುತ್ತೆ. ಏನಂದ್ರೆ ಆ ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ನಿಮ್ಗೆ ಏನೆಲ್ಲ ಅಡ್ಡಿ ಆತಂಕಗಳಿದೆ ಅದನ್ನೆಲ್ಲ ಭಗವಂತ ನಿವಾರಣೆ ಮಾಡ್ತಾನೆ. ಅಂದ್ರೆ ಆ ಒಂದು ಮಂತ್ರದ ಅರ್ಥ ಅದು. ಭಗವಂತ ನನ್ನನ್ನ ನಿನ್ನ ಸೇವೆಯಲ್ಲಿ ತೊಡಗಿಸು,
ಭಗವಂತನ ಸೇವೆಯಲ್ಲಿ ತೊಡಗಿಸ್ಬೇಕು ಅಂತಂದ್ರೆ ಅಲ್ಲಿ ಏನೆಲ್ಲ ಅಡ್ಡಿ ಆತಂಕಗಳು ಬರುತ್ತೆ ಅದೆಲ್ಲವನ್ನು ಕೂಡ ಪರಮಾತ್ಮ ಅವನು ನಿವಾರಿಸ್ತಾನೆ. ಉಮಜ್ಞಾನತಿಮಿರಾಂಧಸ್ಯ ಜ್ಞಾನ ಉಮಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋವಿಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರೋನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೀಶ ಗೋಪಿಕಾಕಾಂತ ರಾಧಾಕಾಂತ ನಮೋಸ್ತುತೆ ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ ವಾಂಛಾ ಕಲ್ಪತರುಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ನಿತ್ಯದಾಮಿನಿ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದಿಂದ ನಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ 18 ದಿನಗಳ ಭಗವದ್ಗೀತೆ ತರಗತಿಗೆ ಎಲ್ಲರಿಗೂ ಸ್ವಾಗತ. ಮೊದಲಿಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇವತ್ತು ನಾವು ಏನು ಭಗವಂತನ ಜ್ಞಾನವನ್ನ ಪಡಿತಾ ಇದ್ದೀವಿ, ಆ ಜ್ಞಾನ ಭಗವಂತ ಅಂದ್ರೆ ನನಗೆ ಅದನ್ನೇ ಹೇಳುವಷ್ಟು ಅರ್ಹತೆ ಇಲ್ಲ. ಆದ್ರೆ ಪರಮಾತ್ಮ ಅವನ ಒಂದು ಕೃಪೆ ನಮ್ಮ ಮೇಲೆ ಇರಲಿ. ಮತ್ತೆ ಅವನು ಏನು ಈ ಭಗವದ್ಗೀತೆ ಜ್ಞಾನವನ್ನ ತಿಳಿಸ್ತಾ ಇದ್ದಾನೆ ಅದು ನನ್ನ ಮೂಲಕ, ನನ್ನ ನಾಲಿಗೆ ಮೂಲಕ ಸರಿಯಾದ ರೀತಿಯಲ್ಲಿ ಅದನ್ನ ಹೊರಡಿಸಲಿ, ಮತ್ತೆ ಅದು ನಿಮ್ಮ ಮನ ಮುಟ್ಟುವಂತಾಗ್ಲಿ ಅಂತ ಪರಮಾತ್ಮನನ್ನ ಬೇಡ್ತಾ ಇವತ್ತಿನ ತರಗತಿನ ಪ್ರಾರಂಭ ಮಾಡೋಣ. ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇವತ್ತಿನ ಅಧ್ಯಾಯ ಪ್ರಾರಂಭ ಮಾಡಕ್ಕೆ ಮುಂಚೆ ನೆನ್ನೆ ಅಧ್ಯಾಯದಲ್ಲಿ ಏನೆಲ್ಲ ವಿಷಯ ತಿಳ್ಕೊಂಡ್ವಿ ಅಂತ ಒಮ್ಮೆ ನೋಡಿ ಬರೋಣ. ಏನೆಲ್ಲ ವಿಷಯಗಳಿತ್ತು ಹೇಳ್ತೀರಾ ಯಾರಾದ್ರು? ನೆನ್ನೆ ಅಧ್ಯಾಯದ ಹೆಸರೇನಿತ್ತು? ಅಕ್ಷರ ಬ್ರಹ್ಮಯೋಗ. ಅಕ್ಷರ ಬ್ರಹ್ಮಯುಗ ಅಂದ್ರೆ ಭಗವಂತನನ್ನ ಪಡೆಯುವಂತದ್ದು, ಭಗವತ್ ಪ್ರಾಪ್ತಿ. ಹೇಗೆ ಭಗವಂತನನ್ನ ಪಡಿಬಹುದು ಅನ್ನೋದನ್ನ ನಿನ್ನೆ ನಾವು ನೋಡಿದ್ವಿ. ಹೇಗೆ ಭಗವಂತನನ್ನ ಪಡಿಬಹುದು? ಏನು ಕಾಣಿಸ್ತಿಲ್ಲ. ಹರೇ ಕೃಷ್ಣ. ಯಾರು? ಅಂದ್ರೆ ಬರೀ ಬ್ಲ್ಯಾಕ್ ಕಾಣಿಸ್ತಿದೆ, ಏನು ಕಾಣಿಸ್ತಿಲ್ಲ. ಎಲ್ಲರಿಗೂ ಸ್ಕ್ರೀನ್ ಕಾಣಿಸ್ತಿಲ್ವಾ? ಹರೇ ಕೃಷ್ಣ. ಕಾಣಿಸ್ತಿದೆ ಮಾತಾಜಿ. ಈಗ ಕಾಣಿಸ್ತಿದೆ, ಈಗ ಬಂತು. ನೆಟ್ವರ್ಕ್ ಪ್ರಾಬ್ಲಮ್. ಸ್ಲೋ ಇದೆಯಾ ಜ್ಯೋತಿ ಮಾತಾಜಿ? ನಾನು ಹೇಳ್ತಾ ಇರೋದು ಕಾಣ್ತಿಲ್ವಾ ಹಾಕಿರೋದು? ಇಲ್ಲ ಮಾತಾಜಿ, ಪರ್ಫೆಕ್ಟ್ ಇದೆ, ಚೆನ್ನಾಗಿದೆ. ಓಕೆ ಮಾತಾಜಿ. ಓಕೆ. ನಿನ್ನೆ ಅಧ್ಯಾಯದಲ್ಲಿ ನಾವು ಕೃಷ್ಣನನ್ನ ಹೇಗೆ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋದನ್ನ ನೋಡಿದ್ವಿ. ಯಾರಾದ್ರೂ ಹೇಳ್ತೀರಾ ಹೇಗೆ ನಾವು ಕೃಷ್ಣನನ್ನ ಪಡಿಬಹುದು ಅಂತ? ಹರೇ ಕೃಷ್ಣ. ಭಕ್ತಿ ಸೇವೆಯಿಂದ ಮಾತಾಜಿ. ಸಾವಿನ ಸಂದರ್ಭದಲ್ಲಿ ಪರಮಾತ್ಮನನ್ನ ನೆನೆಯುವ ಮೂಲಕ ನಾವು ಅವನನ್ನ ಪಡಿಬಹುದು ಅನ್ನೋದನ್ನ ನೆನೆಯ ಅಧ್ಯಾಯದ ಮೂಲಕ ನಾವು ತಿಳ್ಕೊಂಡಿದ್ವಿ. ಆದ್ರೆ ಸಾವಿನ ಸಂದರ್ಭ ಅನ್ನುವಂಥದ್ದು ಅತಿ ಮುಖ್ಯವಾದ ಒಂದು ಸಮಯ. ಅಂದ್ರೆ ಆ ಸಮಯದಲ್ಲಿ ದೇಹತ್ಯಾಗ ಆಗುವಾಗ ನಮ್ಮ ಮನಸ್ಥಿತಿ ಯಾವ ಒಂದು ರೀತಿ ಇರುತ್ತೆ, ಅದಕ್ಕೆ ಅನುಗುಣವಾಗಿ ನಮಗೆ ಮುಂದಿನ ಜನ್ಮ ಅನ್ನುವಂಥದ್ದು ಸಿಗುತ್ತೆ. ಆದ ಕಾರಣ ಅರ್ಜುನ ಮೊದಲು 8 ಪ್ರಶ್ನೆಗಳನ್ನ ಮಾಡ್ತಾನೆ. ಬ್ರಹ್ಮನ್ ಅಂದ್ರೆ ಏನು ಅಂತ ಕೇಳ್ತಾನೆ. ಹೇಳ್ತೀರಾ ಯಾರಾದ್ರೂ ಬ್ರಹ್ಮನ್ ಅಂದ್ರೆ ಏನು ಅಂತ? ಅದಕ್ಕೆ ಉತ್ತರ ಕೃಷ್ಣ ಏನು ಕೊಡ್ತಾನೆ? ಬ್ರಹ್ಮನ್ ಅಂದ್ರೆ ಯಾರು? ಆತ್ಮ. ಆತ್ಮ. ಮತ್ತೆ ಆಧ್ಯಾತ್ಮ ಅಂದ್ರೆ ಭಕ್ತಿ ಸೇವೆ. ಆತ್ಮದ ಸ್ವರೂಪ. ಆತ್ಮದ ಸ್ವರೂಪ ಏನಂದ್ರೆ ಭಗವಂತನ ಸೇವೆ ಮಾಡುವಂಥದ್ದು. ನಂತರ ಆದಿಭೂತ ಅಂದ್ರೆ ಏನಂತ ಹೇಳಿದ್ದ? ಭೌತಿಕ ಪ್ರಕೃತಿ. ಕರ್ಮ ಅಂದ್ರೆ ಕೆಲಸ. ಈ ಒಂದು ದೇಹ ನಮ್ಗೆ ಸಿಗೋದಕ್ಕೆ ನಮ್ಮ ಹಿಂದಿನ ಜನ್ಮದ ಕರ್ಮ ಕಾರಣ ಆಗುತ್ತೆ. ಅಂದ್ರೆ ನಮ್ಮ ದೇಹ ಮುಂದೆ ಬರುವಂತಹ ದೇಹವನ್ನ ರೂಪಿಸುವಂತದ್ದು ನಮ್ಮ ಕರ್ಮಗಳು, ನಾವು ಮಾಡುವಂತಹ ಕರ್ಮಗಳು. ಮತ್ತೆ ಆದಿ ದೈವ ಅಂದ್ರೆ ಎಲ್ಲಾ ದೇವತೆಗಳನ್ನು ಒಳಗೊಂಡಂತಹ ಭಗವಂತನ ವಿಶ್ವರೂಪ. ಆದಿ ಯಜ್ಞ ಅಂದ್ರೆ ಯಜ್ಞದ ಭೋಕ್ತಾರ ಯಾರು? ಹರೇ ಕೃಷ್ಣ. ಪರಮಾತ್ಮ.
ಆಮೇಲೆ ಕೇಳ್ತಾನೆ ಈ ಪರಮಾತ್ಮ ಎಲ್ಲಿದ್ದಾನೆ ಅಂತ. ಪರಮಾತ್ಮ ಎಲ್ಲಿರ್ತಾನೆ? ಹೃದಯದ ಎಲ್ಲರ ಹೃದಯದಲ್ಲಿ, ಆತ್ಮನ ಜೊತೆಲಿ ಪರಮಾತ್ಮ ಇರ್ತಾನೆ. ಕೊನೆಯ ಪ್ರಶ್ನೆ ಕೇಳ್ತಾನೆ. ಈ ಎಲ್ಲಾ ಪ್ರಶ್ನೆಗಳಿಗೂ ಇದೇ ರೀತಿ ಪರಮಾತ್ಮ ಒಂದೊಂದೇ ಮಾತಿನಲ್ಲಿ ಉತ್ತರ ಕೊಟ್ಬಿಡ್ತಾನೆ. ಕೊನೆಯ ಪ್ರಶ್ನೆ ಕೇಳ್ತಾನೆ, ಆ ಪರಮಾತ್ಮನನ್ನ ನಾನು ಹೇಗೆ ಪಡೆಯುವಂತದ್ದು ಅಂತ. ಆ ಒಂದು ಪ್ರಶ್ನೆಗೆ ಇಡೀ ಒಂದು 18ನೇ ಅಧ್ಯಾಯದಲ್ಲಿ ಪರಮಾತ್ಮ ಉತ್ತರವನ್ನ ಕೊಡ್ತಾನೆ. ಹೇಗೆ ಪರಮಾತ್ಮನನ್ನ ಪಡೆಯಬಹುದು ಅಂತ ಹೇಳ್ತಾನೆ. ನಾಮಗಳನ್ನ ಪಠಿಸುವುದು. ಅಂದ್ರೆ ಇಡೀ ಜೀವನ ಅಭ್ಯಾಸ ಮಾಡಿದ್ರೆ ಮಾತ್ರ ನಾವು ಪರಮಾತ್ಮನನ್ನ ಸಾವಿನ ಸಂದರ್ಭದಲ್ಲಿ ನೆನೆಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾನೆ. ಸಾವಿನ ಸಂದರ್ಭದಲ್ಲಿ, ದೇಹತ್ಯಾಗ ಆಗುವಂತ ಸಂದರ್ಭದಲ್ಲಿ ನಾವು ಪರಮಾತ್ಮನನ್ನ ನೆನೆಸುವ ಮೂಲಕ ಅವನ ಹತ್ರಕ್ಕೆ ಹೋಗೋದಕ್ಕಾಗುತ್ತೆ. ಆದ್ರೆ ಆ ರೀತಿ ಹೋಗ್ಬೇಕು ಅಂದ್ರೆ ನಾವು ಇಡೀ ಜೀವನ ಪರ್ಯಂತ ಅಭ್ಯಾಸ ಆಗಿರ್ಬೇಕು ಅಂತ. ಅದಕ್ಕೆ ನಾವು ಅನೇಕ ವಿಚಾರಗಳನ್ನ ನಾವು ನೋಡಿದ್ವಿ ನಿನ್ನೆ. ಪರಮಾತ್ಮನನ್ನ ಸ್ಮರಣೆ ಮಾಡೋದು ಹೇಗೆ ಅಂತ. ಸ್ಮರಣೆ ಮಾಡದೇ ಇರೋರು ಏನಾಗ್ತಾರೆ ಅಂತ ನೋಡಿದ್ವಿ. ಸ್ಮರಣೆ ಮಾಡದೇ ಇರೋರು ಬೇರೆ ಇನ್ನೇನನ್ನೋ ಯೋಚಿಸಿದ್ರೆ ಸಾವಿನ ಸಂದರ್ಭದಲ್ಲಿ ಏನಾಗ್ತಾರೆ? ಅವ್ರು ಏನನ್ನ ನೆನೆಸ್ತಾರೆ ಅಂತದೇ ದೇಹ ಪಡಿತಾರೆ. ನಾವು ನೋಡಿದ್ವಲ್ಲ, ಭರತ ಮಹಾರಾಜ ಜಿಂಕೆಯನ್ನ ನೆನೆಸ್ತಾ ಅವನು ಸತ್ಯದ ಜಿಂಕೆ ರೂಪ. ಕಾರಣದಿಂದ ಜಿಂಕೆ ರೂಪ ಪಡಿತಾನೆ. ನಂತರ ಅಜಾಮಿಳನ ಕತೆ ನೋಡಿದ್ವಿ. ಅಂದ್ರೆ ನಾವು ಸಾವಿನ ಸಂದರ್ಭದಲ್ಲಿ ಬರೀ ಸ್ಮರಣೆ ಮಾಡಿದ್ರೆ ಸಾಲದು, ಇಡೀ ಜೀವನ ಅದಕ್ಕೆ ತಕ್ಕಂತ ಕರ್ಮಗಳನ್ನ ನಾವು ಮಾಡಿರ್ಬೇಕು. ಅಂದ್ರೆ ಇಡೀ ನಮ್ಮ ಒಂದು ಬದುಕಿನಲ್ಲಿ ಅದಕ್ಕೆ ತಕ್ಕಂತ ಸಾಧನೆ ಮಾಡಿರ್ಬೇಕು. ಅದಕ್ಕೆ ಅಜಾಮಿಳ ಅಲ್ಲಿ ಪರಮಾತ್ಮನನ್ನ ನೆನೆಸ್ತಾನೆ. ಅಂದ್ರೆ ಅವನು ವಾಸ್ತವದಲ್ಲಿ ಪರಮಾತ್ಮನನ್ನ ನೆನೆಸ್ಲಿಲ್ಲ, ಆದ್ರೆ ನಾರಾಯಣ ಅಂತ ನಾರಾಯಣ ಸ್ಮರಣೆ ಮಾಡ್ತಾನೆ. ಅಂದ್ರೆ ಅದು ಅವನ ಮಗನ ಹೆಸರನ್ನ ಅವನು ಕೂಗಿದ್ದು. ಆದ್ರೂ ಕೂಡ ಅವನನ್ನ ವಿಷ್ಣುದೂತರು ಕಾಪಾಡ್ತಾರೆ. ಆದ್ರೆ ಅವನು ಅಂತಹ ಒಂದು ಪುಣ್ಯ ಕಾರ್ಯವನ್ನ ಮಾಡಿರೋದಿಲ್ಲ. ಅದಕ್ಕಾಗಿ ಅವನನ್ನ ಮತ್ತೆ ಬಿಟ್ಟು ಹೋಗ್ತಾರೆ. ಅವನು ಹರಿದ್ವಾರದಲ್ಲಿ ಆ ಒಂದು ಭಗವಂತನ ಒಂದು ಭಕ್ತಿಯಲ್ಲಿ ತೊಡಗಿ ಕೊನೆಗೆ ಅವನು ಮತ್ತೆ ಭಗವಂತನ ಧಾಮಕ್ಕೆ ಹಿಂದಿರುಗ್ತಾನೆ. ಎಲ್ಲಾ ವಿಷಯಗಳನ್ನ ನಾವು ನೋಡಿದ್ವಿ. ಮತ್ತೆ ಆಧ್ಯಾತ್ಮಿಕ ಜಗತ್ತು ಮತ್ತೆ ಭೌತಿಕ ಜಗತ್ತಿಗೆ ಇರುವಂತಹ ವ್ಯತ್ಯಾಸಗಳನ್ನ ನಾವು ನೋಡಿದ್ವಿ. ಆಧ್ಯಾತ್ಮಿಕ ಜಗತ್ತು ಅದು ಮುಕ್ಕಾಲು ಭಾಗ ಆದ್ರೆ ಈ ಭೌತಿಕ ಜಗತ್ತು ಕಾಲು ಭಾಗ ಆಗುತ್ತೆ. ಆ ಒಂದು ಮುಕ್ಕಾಲು ಭಾಗ ಏನಿದೆ ಅದು ಶಾಶ್ವತವಾಗಿ ಇರುವಂತದ್ದು. ಅಲ್ಲಿ ಯಾವುದೇ ಕಾಲದ ಪ್ರಭಾವ ಅನ್ನುವಂಥದ್ದು ಇರುವುದಿಲ್ಲ. ಅಲ್ಲಿ ಜನ್ಮ ಮೃತ್ಯು ಜರಾವ್ಯಾಧಿ ಅನ್ನುವಂಥದ್ದು ಆಗೋದಿಲ್ಲ. ಆದ್ರೆ ಈ ಎಲ್ಲ ವ್ಯತ್ಯಾಸಗಳು ಇರುವಂತದ್ದು ಭೌತಿಕ ಜಗತ್ತಿನಲ್ಲಿ. ಇದು ಕಾಲಯ ಮತ್ತೆ ಅಶಾಶ್ವತ ಕೂಡ. ಇಲ್ಲಿ ಆಗಾಗ ಒಂದು ಪ್ರಳಯಗಳು ಆಗ್ತಾ ಇರುತ್ತೆ. ಮತ್ತೆ ನಾವು ಭಗವಂತನನ್ನ ಪಡಿಬೇಕು ಅಂತಂದ್ರೆ ಶುದ್ಧ ಭಕ್ತಿ ಸೇವೆ ಬೇಕು. ಅಂದ್ರೆ ಆ ಭಕ್ತಿ ಸೇವೆ ಮೂಲಕ ನಾವು ಪರಮಾತ್ಮನನ್ನ ಪಡಿಲಿಕ್ಕೆ ಸಾಧ್ಯ ಅನ್ನೋದನ್ನ ನಾವು ನಿನ್ನೆಯ ಅಧ್ಯಾಯದಲ್ಲಿ ನೋಡಿದ್ವಿ. ಈಗ ಇವತ್ತಿನ ಅಧ್ಯಾಯದ ಹೆಸರು ರಾಜಗುಹ್ಯ ಯುಗ, ರಹಸ್ಯತಮ ಜ್ಞಾನ. ಇಲ್ಲಿವರೆಗೂ ನಾವು ಏನೆಲ್ಲ ತಿಳ್ಕೊಂಡ್ವಿ ಅದು ಭಗವದ್ಗೀತೆಯ ಪ್ರಮುಖವಾದ ಅಧ್ಯಾಯಗಳು. ಅಂದ್ರೆ ಭಕ್ತಿ ಯೋಗ ಅಂತ ತಿಳಿತೀವಿ. ಆದ್ರೆ ಭಕ್ತಿ ಯೋಗದಲ್ಲೂ ಕೂಡ ಇನ್ನು ಪ್ರಮುಖವಾದ ಅಧ್ಯಾಯ ಅಂತಂದ್ರೆ ಅದು ಈ ಮಧ್ಯದ 2 ಅಧ್ಯಾಯಗಳು, 9ನೇ ಅಧ್ಯಾಯ ಮತ್ತೆ 10ನೇ ಅಧ್ಯಾಯ. ಇದನ್ನ ಇಲ್ಲಿ ರಾಜವಿದ್ಯೆ ಮತ್ತೆ ರಾಜಗುಹ್ಯ ಅಂತ ಯಾಕೆ ಕರಿತಾ ಇದ್ದಾರೆ ಅಂತಂದ್ರೆ, ವಿದ್ಯೆಗಳಲ್ಲೆಲ್ಲ ಶ್ರೇಷ್ಠವಾದ ವಿದ್ಯೆ, ಮತ್ತೆ ಗುಹ್ಯ ಅಂತಂದ್ರೆ ಅಷ್ಟೇ ರಹಸ್ಯವಾದ ಜ್ಞಾನದ ಬಗ್ಗೆ ಇಲ್ಲಿ ಭಗವಂತ ತಿಳಿಸ್ಕೊಡ್ತಾನೆ. ಅಂದ್ರೆ ಇದನ್ನ ಪ್ರಭುಪಾದರು ಹೇಗೆ ಹೋಲಿಸ್ತಾರೆ ಅಂದ್ರೆ, ಹೇಗೆ ಒಂದು ವಜ್ರವನ್ನ ಒಂದು ಡಬ್ಬಿಯಲ್ಲಿ ನಾವು ಭದ್ರವಾಗಿ ಇಟ್ಟು ಕಾಪಾಡ್ತೀವಿ, ಹಾಗೆ ಉಳಿದ ಒಂದು ಅಧ್ಯಾಯಗಳು, ಈ ಒಂದು 10ನೇ ಅಧ್ಯಾಯ ಮತ್ತೆ 9ನೇ ಅಧ್ಯಾಯಕ್ಕೆ ಉಳಿದ ಮೊದಲ ಒಂದು 8 ಅಧ್ಯಾಯ ಇರ್ಬೋದು, ಅಥವಾ ಕೊನೆಯಲ್ಲಿ ಬರುವಂತಹ 11ರಿಂದ 18ನೇ ಅಧ್ಯಾಯಗಳು ಇರ್ಬೋದು, ಅವು ಅದಕ್ಕೆ ಒಂದು ಪ್ರೊಟೆಕ್ಷನ್ ಕೊಡುತ್ತೆ ಅಂತ. ಆದ್ರೆ ಆ ನಿಜವಾದ ಸಾರ ಒಂದು ವಜ್ರ ಇರುವಂತದ್ದು ಈ 2 ಅಧ್ಯಾಯಗಳಲ್ಲಿ ಅಂತ. ಈಗ ಪರಮಾತ್ಮ ಈ ಒಂದು ಗುಹ್ಯವಾದ ವಿಷಯವನ್ನ ತಿಳಿಸ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ಭಗವದ್ಗೀತೆಯಲ್ಲಿ ನಾವು ಎಲ್ಲ ರಹಸ್ಯ ಜ್ಞಾನವನ್ನೇ ಪಡೆಯುವಂಥದ್ದು. ಅಂದ್ರೆ ಇದನ್ನ 3 ರೀತಿ ಹೇಳ್ತಾರೆ. ಒಂದು ಗುಹ್ಯವಾದ ಜ್ಞಾನ, ಗುಹ್ಯತರವಾದ ಜ್ಞಾನ, ಇನ್ನೊಂದು ಗುಹ್ಯತಮ ಜ್ಞಾನ ಅಂತ ಹೇಳ್ತಾರೆ. ಅಂದ್ರೆ ಏನಂತಾರೆ ಅಂದ್ರೆ ಸೀಕ್ರೆಟ್, ಮೋಸ್ಟ್ ಸೀಕ್ರೆಟ್ ಅಂತಾರಲ್ಲ ಹಾಗೆ, ಇದು ಮೋಸ್ಟ್ ಸೀಕ್ರೆಟ್ ಅಂತ ಹೇಳ್ತಾರೆ. ಪರಮಾತ್ಮ ತಿಳಿಸ್ತಾ ಇರುವಂತದ್ದು ಅರ್ಜುನನಿಗೆ. ಅಂದ್ರೆ ನಮಗೆ ತಿಳಿದಂತಹ ಆತ್ಮಜ್ಞಾನ ಅದು ಕೂಡ ರಹಸ್ಯವಾದ ಜ್ಞಾನ. ಅಂದ್ರೆ ನಮ್ಗೆ ಅಷ್ಟು ಸುಲಭವಾಗಿ ಒಂದು ಭೌತಿಕ ಜಗತ್ತಿನಲ್ಲಿ ಭೌತಿಕ ಶಾಲಾ ಕಾಲೇಜುಗಳಲ್ಲಿ ಸಿಗುವಂತದ್ದಲ್ಲ. ನಂತರ ನಾವು ತಿಳಿದಂತಹ ಒಂದು ಪರಮಾತ್ಮನ ಜ್ಞಾನ, ಅಂದ್ರೆ ಅಷ್ಟಾಂಗ ಯೋಗ ಮಾಡುವ ಮೂಲಕ ಅವರ ಹೃದಯದಲ್ಲಿ ಕಾಣುವಂತಹ ಪರಮಾತ್ಮನ ವಿಷಯವನ್ನ ನಾವು ತಿಳಿತೀವಿ. ನಂತರ ಸಾವಿನ ಸಂದರ್ಭದಲ್ಲಿ ಅವನನ್ನ ನಾವು ಹೊಂದುವುದು ಹೇಗೆ ಅಂತ ನಾವು ನೆನ್ನೆಯ ಅಧ್ಯಾಯದಲ್ಲಿ ತಿಳಿದಿದ್ದೀವಿ. ಈಗ ನಾವು ತಿಳಿತಾ ಇರುವಂತದ್ದು ನೇರವಾಗಿ ಭಗವಂತನ ಜ್ಞಾನ. ಅಂದ್ರೆ 3 ರೀತಿಯ ಸಾಕ್ಷಾತ್ಕಾರಗಳ ಬಗ್ಗೆ ನಾವು ಭಗವದ್ಗೀತೆಯಲ್ಲಿ ತಿಳಿತೀವಿ. ಒಂದು
ಬ್ರಹ್ಮನ್ ಸಾಕ್ಷಾತ್ಕಾರ. ಇನ್ನೊಂಥದ್ದು ಬ್ರಹ್ಮನ್ ಸಾಕ್ಷಾತ್ಕಾರ ಅಂದ್ರೆ ನಾವು ತಿಳ್ಕೊಳ್ಳುವಂಥದ್ದು, ಅರ್ಥ ಮಾಡ್ಕೊಳ್ಳುವಂಥದ್ದು, ನಾನು ಈ ದೇಹ ಅಲ್ಲ ಆತ್ಮ ಅಂತ. ನಂತರ ಪರಮಾತ್ಮ ಸಾಕ್ಷಾತ್ಕಾರ ಅಂದ್ರೆ ನಮ್ಮ ಹೃದಯದಲ್ಲಿ ಪರಮಾತ್ಮನಿದ್ದಾನೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳುವಂಥದ್ದು. ಕೊನೆಯಲ್ಲಿ ಬರುವಂತದ್ದು ಭಗವಾನ್ ಸಾಕ್ಷಾತ್ಕಾರ. ಭಗವಾನ್ ಸಾಕ್ಷಾತ್ಕಾರ ಅಂದ್ರೆ ದೇವೋತ್ತಮ ಪರಮ ಪುರುಷ ಕೃಷ್ಣ ಅಂತ ತಿಳಿಯುವಂಥದ್ದು. ಮತ್ತೆ ಅವನೆಷ್ಟು ಶ್ರೇಷ್ಠ, ಮತ್ತೆ ಅವನ ಒಂದು ಸಂಬಂಧ ಈ ಭೌತಿಕ ಜಗತ್ತಿನೊಂದಿಗೆ, ಈ ಸೃಷ್ಟಿಯಲ್ಲಿ ಅವನ ಪಾತ್ರ, ಮತ್ತೆ ಅವನೆಷ್ಟು ಐಶ್ವರ್ಯಗಳಿಂದ ಕೂಡಿದ್ದಾನೆ ಮತ್ತು ಅವನೆಷ್ಟು ಶಕ್ತಿಗಳನ್ನ ಹೊಂದಿದ್ದಾನೆ, ಇದೆಲ್ಲವನ್ನ ತಿಳಿಯುವಂಥದ್ದು. ಈಗ ನಾವು ಈ 2 ಅಧ್ಯಾಯಗಳಲ್ಲಿ ಆ ವಿಚಾರವಾಗಿ ಹೆಚ್ಚು ಹೆಚ್ಚು ತಿಳಿತಾ ಹೋಗ್ತೀವಿ. ಅದಕ್ಕಾಗಿ ಇದನ್ನ ರಾಜವಿದ್ಯಾ ಅಥವಾ ರಾಜಗುಹ್ಯ ಯೋಗ ಅಥವಾ ರಹಸ್ಯತಮ ಜ್ಞಾನ ಅಂತೇಳಿ ಕರೀತಾ ಇದ್ದಾರೆ. ಕೃಷ್ಣನು ತನ್ನ ರಹಸ್ಯತಮ ಜ್ಞಾನವನ್ನು ಸ್ತುತಿಸುತ್ತಾನೆ. ಅಂದ್ರೆ ಮೊದಲಿಗೆ ಅವನು ಅದರ ಬಗ್ಗೆ ಹೇಳೋದಕ್ಕೂ ಮೊದಲೇ ಕೃಷ್ಣ ಅರ್ಜುನನಿಗೆ 3 ಶ್ಲೋಕಗಳಲ್ಲಿ ಅವನು ಹೇಳ್ತಾ ಇರುವಂತಹ ಜ್ಞಾನ ಎಂಥದ್ದು ಅಂತ ಅಲ್ಲಿ ಅವನು ಅದನ್ನ ವೈಭವೀಕರಣ ಮಾಡುತ್ತಾನೆ. ನಂತರ ಬರುವಂತದ್ದು ಐಶ್ವರ್ಯ ಜ್ಞಾನ. ಅಂದ್ರೆ ಭಗವಂತನ ಐಶ್ವರ್ಯ ಜ್ಞಾನ ಅಂದ್ರೆ ಅವನ ಒಂದು ಐಶ್ವರ್ಯ ಭಾವ, ಅವನ ಒಂದು ಶಕ್ತಿಗಳು, ಮತ್ತೆ ಅವನು ಈ ಒಂದು ಭೌತಿಕ ಜಗತ್ತನ್ನ ಯಾವ ರೀತಿ ಸೃಷ್ಟಿ ಮಾಡಿದ್ದಾನೆ ಅದರ ಜೊತೆ ಅವನ ಸಂಬಂಧ. ನಂತರ ಬರುವಂತದ್ದು ಬೇರೆ ಬೇರೆ ರೀತಿಯ ಭಗವಂತನ ಆರಾಧಕರು. ಅಂದ್ರೆ ಇಲ್ಲಿ 3 ರೀತಿಯಾದ ಆರಾಧಕರನ್ನ ಕೂಡ ನಾವು ಕಾಣ್ತೀವಿ. ಭಗವಂತನ ಆರಾಧನೆ ಮಾಡುವಂತವರು ಶುದ್ಧ ಭಕ್ತರು. ಅವನಲ್ಲದೆ ಕೂಡ ಇನ್ನು ಬೇರೆ ಬೇರೆ ರೀತಿಯ ಆರಾಧಕರು ಇದ್ದಾರೆ. ಅಂದ್ರೆ ಅವರನ್ನ ಏನಂತ ಹೇಳ್ತಾರೆ ಅಂದ್ರೆ ಏಕತ್ವೇನ ಪೃಥಕ್ವೇನ ಬಹುಧಾ ವಿಶ್ವತೋಮುಖಂ ಅಂತ ಹೇಳ್ತಾರೆ. ಅಂದ್ರೆ ಏಕತ್ವೇನ ಅಂತಂದ್ರೆ ಭಗವಂತನಲ್ಲಿ ಲೀನವಾಗುವಂಥದ್ದು, ಅಂದ್ರೆ ಸಾಯುಜ್ಯ ಮೋಕ್ಷವನ್ನ ಬಯಸುವಂತವ್ರು. ಅಂದ್ರೆ ಅವರು ಭಗವಂತನ ನಿರಾಕಾರ ರೂಪವನ್ನ ಆರಾಧನೆ ಮಾಡ್ತಾರೆ. ಸಾವಿನ ನಂತರ ಅವರು ಭಗವಂತನಲ್ಲಿ ಲೀನವಾಗೋದಕ್ಕೆ ಬಯಸ್ತಾರೆ. ಅದನ್ನ ಏಕತ್ವೇನ ಅಂತ ಕರೀತಾರೆ. ನಂತರ ಬರುವಂತದ್ದು ಪೃಥಕ್ವೇನ ಬಹುಧಾ ಅಂತಂದ್ರೆ ಭಗವಂತನನ್ನ ನೇರವಾಗಿ ಆರಾಧನೆ ಮಾಡದೆ ಅವನ ಒಂದು ಸೇವಕರು, ದೇವತೆಗಳು, ಅವರನ್ನ ಆರಾಧನೆ ಮಾಡುವಂತವ್ರು, ದೇವತಾ ಆರಾಧನೆ ಮಾಡುವಂತವ್ರು, ಬೇರೆ ಬೇರೆ ದೇವತೆಗಳಿಗೆ ಶ್ರದ್ಧೆಯನ್ನು ತೋರಿಸುವಂತವ್ರು, ಅವರಿಗೆ ಶರಣಾಗುವಂತವ್ರು. ನಂತರ ಬರುವಂತದ್ದು ವಿಶ್ವತೋಮುಖಂ ಅಂತಾರೆ. ಅಂದ್ರೆ ಭಗವಂತನ ವಿಶ್ವರೂಪವನ್ನ, ಅಂದ್ರೆ ಅವನು ಈ ಇಡೀ ಭೌತಿಕ ಜಗತ್ತನ್ನ ಆವರಿಸ್ಕೊಂಡಿದ್ದಾನೆ. ಆ ಒಂದು ಆ ಒಂದು ಅಭಿವ್ಯಕ್ತಿಯ ಮುಂದೆ ಅದಕ್ಕಿಂತ ಅದರಿಂದ ಆಚೆಗೆ ಆಧ್ಯಾತ್ಮಿಕ ಜಗತ್ತಿದೆ. ಮತ್ತೆ ನಾವು ನಿನ್ನೆ ನೋಡಿದ್ವಿ ಆ ಎಲ್ಲ ಒಂದು ವೈಕುಂಠ ಲೋಕಗಳಿವೆ. ಅದು ಯಾವುದೇ ಜ್ಞಾನ ಇಲ್ಲದವರು ಅವರು ಭಗವಂತನನ್ನ ಆ ವಿಶ್ವರೂಪವನ್ನ ಆರಾಧನೆ ಮಾಡುವಂತವ್ರು. ಈ ರೀತಿ 3 ರೀತಿಯ ಜನ ಬರ್ತಾರೆ. ಕೃಷ್ಣನನ್ನ ಆರಾಧನೆ ಮಾಡದೇ ಇರುವಂತವರಲ್ಲಿ ಇರುವಂತವ್ರು. ಮತ್ತೆ ಇಲ್ಲಿ ಭಕ್ತಿಯ ಮಹತ್ವದ ಬಗ್ಗೆ ನಾವು ತಿಳಿತೀವಿ. ಭಕ್ತಿಯ ಮಹತ್ವದ ಬಗ್ಗೆ ಅಂದ್ರೆ ಈ ರಹಸ್ಯತಮ ಜ್ಞಾನ ಅದು ನೇರವಾಗಿ ನಮ್ಗೆ ತಿಳಿಸ್ತಾ ಇರುವಂತದ್ದು ಭಕ್ತಿಯ ಬಗ್ಗೆ. ಈ ಅಧ್ಯಾಯದಲ್ಲಿ ನಾವು ಹೆಚ್ಚು ಹೆಚ್ಚು ಭಕ್ತಿಯ ಬಗ್ಗೆ ಮತ್ತೆ ಭಕ್ತಿ ಸೇವೆಯ ಬಗ್ಗೆ ಮತ್ತೆ ಅದರ ಮಹತ್ವದ ಬಗ್ಗೆ ತಿಳಿತೀವಿ. ಶ್ರೀ ಭಗವಾನ್ ಉವಾಚ ಇದಂ ತು ತೇ ಗುಹ್ಯತಮಂ ಪ್ರವಕ್ಷ್ಯಾಮಿ ಅನಸೂಯವೆ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೆ ಅಶುಭಾತ್. ಹರೇ ಕೃಷ್ಣ. ಯಾರಿಗೆಲ್ಲ ಓದೋದಕ್ಕೆ ಇಷ್ಟ ಇದೆ ಎಲ್ಲರೂ ಅವ್ರು ಯಾರ್ಯಾರು ಓದಕ್ಕಿದ್ದೀರಾ ಅವರು ಹ್ಯಾಂಡ್ ರೈಸ್ ಮಾಡಿ ಫಸ್ಟ್. ಆಮೇಲೆ ಒಬ್ರಿಗೆ ಎಲ್ಲರಿಗೂ ಚಾನ್ಸ್ ಹೇಳೋಣ, ಅಂದ್ರೆ ಎಲ್ಲರಿಗೂ ಸಿಗ್ಲಿ ಓದುವಂತೆ. ಓಕೆ, ಲಕ್ಷ್ಮೀ ಮಾತಾಜಿ. ದೇವೋತ್ತಮ ಪುರುಷನು ಹೀಗೆ ಹೇಳಿದನು, ಪ್ರಿಯ ಅರ್ಜುನನೇ, ನಿನಗೆ ನನ್ನ ವಿಷಯದಲ್ಲಿ ಎಂದು ಅಸೂಯೆ ಇಲ್ಲವಾದದ್ದರಿಂದ ನಿನಗೆ ಈ ಬೃಹತ್ತಮ ಜ್ಞಾನವನ್ನು ಸಾಕ್ಷಾತ್ಕಾರವನ್ನು ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದು ನೀನು ಐಹಿಕ ಬದುಕಿನ ಸಂಕಟಗಳಿಂದ ಪಾರಾಗುತ್ತೀಯೆ. ಹರೇ ಕೃಷ್ಣ ಮಾತಾಜಿ. ಸುನೀತಾ ಮಾತಾಜಿ, ನೀವು ನೆಟ್ವರ್ಕ್ ಇರೋ ಕಡೆ ಬನ್ನಿ. ನನಗೆ ಇಲ್ಲಿ ಕಾಣಿಸ್ತಿದೆ, ನಂದು ಇನ್ನೊಂದು ಫೋನಿಂದಾನು ನೋಡ್ತಾ ಇದ್ದೀನಿ, ಕಾಣ್ತಾ ಇದೆ. ಬೇರೊಬ್ರಿಗೆಲ್ಲ ಕಾಣ್ತಿದೆ ಅಲ್ಲ? ಹೌದು ಮಾತಾಜಿ, ಕಾಣ್ತಿದೆ. ಓಕೆ ಮಾತಾಜಿ, ನೀವು ನೆಟ್ವರ್ಕ್ ಅಲ್ಲಿ ಬನ್ನಿ ಮಾತಾಜಿ. ಓಕೆ, ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಏನಂತ ಹೇಳ್ತಾ ಇದ್ದಾನೆ ಅಂದ್ರೆ ಅರ್ಜುನ, ನಿನಗೆ ನನ್ನ ವಿಷಯದಲ್ಲಿ ಅಸೂಯೆ ಇಲ್ಲ. ಅಂದ್ರೆ ಏನ್ ಹೇಳ್ತಾ ಇದ್ದಾನೆ, ನಾನ್ ನಿನಗೆ ಗುಹ್ಯತರವಾದ ಜ್ಞಾನವನ್ನ ಹೇಳ್ತಾ ಇದ್ದೀನಿ, ಅಂದ್ರೆ ರಹಸ್ಯ ಜ್ಞಾನವನ್ನ ಹೇಳ್ತಾ ಇದ್ದೀನಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿನಗೆ ನನ್ನ ಮೇಲೆ ಅಸೂಯೆ ಇಲ್ಲ, ಅಂದ್ರೆ ನಿನಗೆ ನನ್ನ ಮೇಲೆ ದ್ವೇಷ ಇಲ್ಲ. ಆದ ಕಾರಣ ನಾನು ನಿನಗೆ ಇದನ್ನ ಹೇಳ್ತಾ ಇದ್ದೀನಿ. ಇದನ್ನ ತಿಳ್ಕೊಳ್ಳೋದ್ರಿಂದ ಏನಾಗುತ್ತೆ, ನೀನು ಈ ಒಂದು ಭೌತಿಕ ಜಗತ್ತಿನ ಜನ್ಮ ಮೃತ್ಯು ಜರಾವ್ಯಾಧಿಯಿಂದ, ಅದು ಮೂಲದಲ್ಲಿ ಇರುವಂತಹ ಒಂದು ಸಂಕಟ, ಅದಲ್ಲದೆ ಇನ್ನಷ್ಟು ಸಂಕಟಗಳು ಇದೆ. ಅದನ್ನ ಏನಂತ ಕರೀತಾರೆ ಅಂದ್ರೆ ಕ್ಲೇಶಗಳು ಅಂತ ಕರೀತಾರೆ. 3 ರೀತಿಯ ಕ್ಲೇಶಗಳು: ಆದಿ ಭೌತಿಕ, ಆದಿ ದೈವಿಕ ಮತ್ತೆ ಆಧ್ಯಾತ್ಮಿಕ ಕ್ಲೇಶಗಳು ಅಂತ ಕರೀತಾರೆ. ಈ ಎಲ್ಲ ಕಷ್ಟಗಳಿಂದ ನೀನು ದೂರ ಆಗ್ತೀಯಾ. ಇಲ್ಲಿ ಭಗವಂತ ನಿನಗೆ ಅಸೂಯೆ ಇಲ್ಲ, ಅದರಿಂದ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾನೆ.
ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ, ನೀವು ಯಾರಾದ್ರೂ ನಿಮ್ಮ ಒಂದು ಸೀಕ್ರೆಟ್ಸ್ ನ ನಿಮ್ಮ ಮೇಲೆ ದ್ವೇಷ ಸಾರುವಂತ ನಿಮ್ಮ ಶತ್ರುಗಳ ಹತ್ರ ಹೋಗಿ ಹೇಳ್ತೀರಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಇಲ್ಲ ಮತ್ತೆ ಯಾರಿಗೆ ನೀವು ಹೇಳ್ತೀರಾ ನಿಮ್ಮ ರಹಸ್ಯಗಳನ್ನು? ಅಪ್ಪ ನಮ್ಗೆ ಅಮ್ಮನ ಹತ್ರ. ಸ್ನೇಹಿತರಿಗೆ ಯಾರು ನಮ್ ಜೊತೆ ಕ್ಲೋಸ್ ಇರ್ತಾರ ಅವ್ರಿಗೆ ಹೇಳ್ತೀವ್ರಿ. ನಿಮ್ಮ ನಿಮ್ಮ ಒಂದು ಅಪ್ಪ ಅಮ್ಮಂಗೆ ಹೇಳ್ತೀವಿ ಮಾತಾಜಿ. ನಿಮ್ಮ ಒಂದು ವಿಷಯವನ್ನ, ನಿಮ್ಮ ರಹಸ್ಯಗಳನ್ನ ನೀವು ನಿಮ್ಮ ಆತ್ಮೀಯರಿಗೆ ಹೇಳ್ತೀರಿ. ನೀವ್ ಯಾರನ್ನ ದ್ವೇಷ ಪಡ್ತೀರೋ ಅವ್ರಿಗೆ ಹೇಳೋದಿಲ್ಲ. ಈಗ ಯಾವ್ದೋ ಒಂದು ಸತ್ಯ ಇದೆ, ಅದನ್ನ ನೀವು ನಿಮ್ಮ ಶತ್ರುಗಳ ಹತ್ರ ಮುಚ್ಚುಮರೆ ಇಲ್ದಿರ ಹೇಳ್ತೀರಿ. ಅಥವಾ ನೀವು ಈ ಸತ್ಯ ಬಿಡಿ, ನೀವು ಸಾಧಾರಣವಾಗಿ ಏನೋ ಒಂದು ವಿಷಯನ ನಿಮ್ಮನ್ನ ಇಷ್ಟಪಡದೇ ಇರೋ ಹತ್ರ ಹೋಗಿ ಹೇಳ್ತೀರಿ. ಅವ್ರು ಅದನ್ನ ಯಾವ ರೀತಿ ತಗೋತಾರೆ? ಎಲ್ರಿಗೂ ಹೇಳ್ಕೊಂಬರ್ತಾರೆ. ಅಂದ್ರೆ ನೀವ್ ಅವ್ರಿಗೆ ಒಳ್ಳೇದನ್ನೇ ಹೇಳಿದ್ರು ಕೂಡ ಅವ್ರು ಅದನ್ನ ತಪ್ಪಾಗಿಯೇ ತಗೊಳ್ತಾರೆ. ಯಾಕಂದ್ರೆ ಅವ್ರು ನಿಮ್ಮನ್ನ ದ್ವೇಷಿಸ್ತಾರೆ. ನಿಮ್ಮನ್ನ ದ್ವೇಷಿಸೋದ್ರಿಂದ ನೀವ್ ಅವ್ರ ಹತ್ರ ಹೋಗಿ ಒಳ್ಳೆ ಮಾತೇ ಆಡಿದ್ರು ಕೂಡ ಅವ್ರು ಅದನ್ನ ನಂಬೋದಿಲ್ಲ. ಮತ್ತೆ ಅದಕ್ಕೆ ಅವರು ತಮ್ಮದೇ ಆದ ಒಂದು ಕಲ್ಪನೆಗಳನ್ನ ಮಾಡ್ಕೊಂಡು, ಇಲ್ಲ ನೀನ್ ನನ್ ಶತ್ರು, ನೀನ್ ನನ್ನ ಹತ್ರ ನಿಜಾನೇ ಹೇಳಿರ್ಬೋದು ನಾವು, ಆದ್ರೂ ಕೂಡ ಅವ್ರು ಏನ್ ಅನ್ಕೊಳ್ತಾರೆ, ಇಲ್ಲ ಅವರು ನಮ್ಗೆ ಏನೋ ಕೆಡಕ್ ಬಯಸ್ತಾ ಇದಾರೆ, ಅದಕ್ಕೆ ನಮ್ಗೆ ಏನೋ ತಪ್ಪಾಗಿ ಹೇಳಿದ್ದಾರೆ ಅಂತ ಅನ್ಕೋತಾರೆ. ಆದ್ರೆ ಇಲ್ಲಿ ಅರ್ಜುನ ಮತ್ತೆ ಕೃಷ್ಣನ ಸಂಬಂಧ ಆ ರೀತಿ ಇದಲ್ಲ. ಅರ್ಜುನ ಮತ್ತೆ ಕೃಷ್ಣ ಅವರು ಗೆಳೆಯರು, ಮತ್ತೆ ಅವರು ಸ್ನೇಹಿತರು ಆದ ಕಾರಣ, ತುಂಬಾ ಆಪ್ತರಾದ ಕಾರಣ, ಭಕ್ತನಾದ ಕಾರಣ ಭಗವಂತ ಇಲ್ಲಿ ಅವನೆಲ್ಲ ರಹಸ್ಯಗಳನ್ನ ಅವನ ಹತ್ರ ಮನಸ್ಸು ಬಿಚ್ಚಿ ಹೇಳ್ತಾ ಇದ್ದಾನೆ. ಮತ್ತೆ ಅದನ್ನ ಹೇಳ್ತಾ ಇದ್ದಾನೆ, ಇಂತಹ ಒಂದು ಜ್ಞಾನ, ಈ ಒಂದು ರಹಸ್ಯ ಜ್ಞಾನವನ್ನ ತಿಳಿದು ಅರ್ಜುನನಿಗೆ ಈ ಭೌತಿಕ ಜಗತ್ತಿನ ಸಂಕಟಗಳಿಂದ ಪಾರಾಗ್ತಾನೆ ಅಂತ. ಆ ಜ್ಞಾನವನ್ನ ಈಗ ನಾವು ಕೇಳ್ತಾ ಇದೀವಿ. ಆ ಮೂಲಕ ನಾವು ಕೂಡ ಭೌತಿಕ ಸಂಕಟಗಳಿಂದ ಪಾರಾಗಬಹುದು. ಇಲ್ಲಿ ಬಹಿರಂಗವಾದ 3 ರಹಸ್ಯ ಸತ್ಯಗಳು ಯಾವುದು? ಭಗವದ್ಗೀತೆಯಲ್ಲಿ ನಾವು ತಿಳ್ಕೊಂಡಂತ 3 ಸತ್ಯಗಳು ಯಾವುದಿಲ್ಲ, ನಾ ಆಗ್ಲೇ ಹೇಳ್ದೆ. ಮೂರು ಸತ್ಯಗಳನ್ನ ನಾವು ತಿಳಿತೀವಿ ಭಗವದ್ಗೀತೆಯ ಮೂಲಕ. ಐಹಿಕ ಜ್ಞಾನ, ಭೌತಿಕ ಜ್ಞಾನ ಅಲ್ಲ ಪ್ರಭುಜಿ, 3 ರೀತಿಯ ಸಾಕ್ಷಾತ್ಕಾರ ಅಂದ್ರೆ ಪರಮಾತ್ಮನನ್ನ ಹಂತ ಹಂತವಾಗಿ ತಿಳಿಯುವಂಥದ್ದು. ಬ್ರಹ್ಮನ್, ಮಾತಾಜಿ. ಪರಮಾತ್ಮ, ಪರಮಾತ್ಮ, ಆತ್ಮ, ಆದಿದೇವ. ಅಲ್ಲ ಭಗವಾನ್ ಸಾಕ್ಷಾತ್ಕಾರ. ಅಂದ್ರೆ ಇಲ್ಲಿ ಭಗವಾನ್ ಸಾಕ್ಷಾತ್ಕಾರ. ಅಂದ್ರೆ ಭಗವಂತ ದೇವರು ಅಂದ್ರೆ ಯಾರು ಅಂದ್ರೆ 3 ರೀತಿಯಲ್ಲಿ ಹಂತ ಹಂತವಾಗಿ ತಿಳಿತಾರೆ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನ ಶಕ್ತಿಗಳು ಮತ್ತೆ ಅವನಿಂದ ಬರ್ತಿರುವಂತಹ ಪ್ರಭೆಯನ್ನ ಮಾತ್ರ ತಿಳಿದಂತವ್ರು ಆತ್ಮನ್ ಅಂದ್ರೆ ಬ್ರಹ್ಮನ್ ಸಾಕ್ಷಾತ್ಕಾರ ಅಂತ ಕರೀತಾರೆ. ಅಂದ್ರೆ ಅವರಿಗೆ ಎಷ್ಟರ ಮಟ್ಟಿಗೆ ಜ್ಞಾನ ಇದೆ ಅಂದ್ರೆ, ಅವ್ರಿಗೆ ನಾನು ದೇಹ ಅಲ್ಲ, ನಾನು ಭಗವಂತನ ಒಂದು ಅಂಶ, ನಾನೊಂದು ಆತ್ಮ ಅನ್ನುವಂಥದ್ದನ್ನ ಅಷ್ಟರ ಮಟ್ಟಿಗೆ ಅವ್ರಿಗೆ ಜ್ಞಾನ ಬೆಳೆದಿರುತ್ತೆ. ಮತ್ತೆ ನಂತರ ಬರುವಂತವ್ರಿಗೆ ನಾನು ಆತ್ಮ, ನನ್ನ ಹೃದಯದಲ್ಲಿ ನನ್ನ ಜೊತೆಯಲ್ಲಿ ಪರಮಾತ್ಮನಾಗಿ ಭಗವಂತ ಬರ್ತಾ ಇದ್ದಾನೆ, ಅಲ್ಲಿವರೆಗೂ ಅವ್ರಿಗೆ ಗೊತ್ತಿರುತ್ತೆ. ನಂತರ ಬರುವಂತವ್ರು ನಾನು ಆತ್ಮ, ನನ್ನ ಹೃದಯದಲ್ಲಿ ಪರಮಾತ್ಮನಿದ್ದಾನೆ, ಆದ್ರೆ ವಾಸ್ತವದಲ್ಲಿ ಭಗವಂತ ಅಂತಂದ್ರೆ ಅದು ದೇವೋತ್ತಮ ಪರಮ ಪುರುಷ ಕೃಷ್ಣ. ಅವನು ನನ್ನ ಹೃದಯದಲ್ಲಿ ಪರಮಾತ್ಮನಾಗಿದ್ದಾನೆ, ಆದ್ರೆ ಅವನ ಒಂದು ವಾಸ್ತವವಾಗಿ ಅವನು ಒಂದು ಅವನಿಗೆ ಆದಂತಹ ಒಂದು ಜಾಗ ಇದೆ. ಎಲ್ಲಿರ್ತಾನೆ ಕೃಷ್ಣ? ಆತ್ಮದಲ್ಲಿ. ಅವನು ಅಲ್ಲ ಮಾತಾಜಿ, ಅವನ ಒಂದು ಅಡ್ರೆಸ್ ಇದೆ ಅಲ್ವಾ, ಅವನ ಒಂದು ಪ್ರೈವೇಟ್ ಜಾಗ ಇದೆ ಅಲ್ವಾ, ಅವನಿಗೆ ಒಂದು ಮನೆ ಇದೆ. ನಾವು ಚಾರ್ಟ್ ಅಲ್ಲಿ ಗೋಶಾಲೆ, ನೋಡಿ, ಗೋಲೋಕ ವೃಂದಾವನ ಅಂತ ಕರೀತಾರೆ ಅದನ್ನ. ಗೋಲೋಕ ವೃಂದಾವನ, ಅಲ್ಲಿ ಭಗವಂತ ಇದ್ದಾನೆ, ಭಗವಾನ್ ಶ್ರೀಕೃಷ್ಣ ಇದ್ದಾನೆ. ಅವನು ಯಾವ ರೀತಿ ಇದ್ದಾನೆ, ಮತ್ತೆ ಅವನಿಗೆ ಏನೆಲ್ಲ ಶಕ್ತಿಗಳಿದೆ, ಮತ್ತೆ ಅವನು ಈ ಶಕ್ತಿಗಳ ಮೂಲಕ ಸೃಷ್ಟಿಯನ್ನ ಹೇಗೆ ಮಾಡ್ತಾನೆ, ಮತ್ತೆ ಅದನ್ನ ಹೇಗೆ ಪಾಲಿಸ್ತಾನೆ, ಮತ್ತೆ ಅದನ್ನ ಅವನಿಂದಲೇ ಅದು ಅವನ ಸಂಕಲ್ಪದಿಂದಲೇ ಅವೆಲ್ಲ ಕೂಡ ನಾಶ ಕೂಡ ಆಗುತ್ತೆ. ಇದನ್ನೆಲ್ಲ ನಾವು ಇವತ್ತಿನ ಅಧ್ಯಾಯದಲ್ಲಿ ತಿಳಿತೀವಿ. ಇದು 3 ರಹಸ್ಯಗಳು: ಆತ್ಮ, ಪರಮಾತ್ಮ, ಭಗವಾನ್ ಸಾಕ್ಷಾತ್ಕಾರ. ಇದು ನಾವು ಭಗವದ್ಗೀತೆಯ ಮೂಲಕ ತಿಳಿಯುವಂತಹ 3 ರಹಸ್ಯಗಳು. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ ಪ್ರತ್ಯಕ್ಷ ಅವಗಮಂ ಧರ್ಮ್ಯಂ ಸುಸುಖಂ ಕರ್ತುಂ ಅವ್ಯಯಂ. ಯಶವಂತ್ ಪ್ರಭುಜಿ ಓದ್ತೀರಾ? ಹೌದು. ಇದು ರಾಜವಿದ್ಯೆ ಎಲ್ಲ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದದ್ದು. ಇದು ಅತ್ಯಂತ ಪರಿಶುದ್ಧ ಜ್ಞಾನ ಸಾಕ್ಷಾತ್ಕಾರದಿಂದ ಆತ್ಮದ ನೇರ ತಿಳುವಳಿಕೆಯನ್ನು ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ. ಇದು ಶಾಶ್ವತವಾದದ್ದು ಮತ್ತು ಸಂತೋಷದಿಂದ ಅನುಷ್ಠಾನ ಮಾಡುವಂತಹದ್ದು.
ಧನ್ಯವಾದಗಳು ಪ್ರಭುಜಿ. ಅಂದ್ರೆ ಈಗ ಹೇಳ್ತಾ ಇರುವಂತಹ ವಿದ್ಯೆ ಅಥವಾ ಜ್ಞಾನ ಅದು ಎಂಥದ್ದು ಅಂತ ಅದನ್ನ ಭಗವಂತ ವೈಭವೀಕರಿಸ್ತಾ ಇದ್ದಾನೆ. ನಾವು ತಿಳಿತಾ ಇರುವಂತಹ ಜ್ಞಾನ ಅದು ರಾಜವಿದ್ಯೆ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ವಿದ್ಯೆಗಳಲ್ಲೆಲ್ಲ ರಾಜ. ಅಂದ್ರೆ ನಾವು ಇಲ್ಲಿವರೆಗೂ ತಿಳಿದಿದ್ದು ಆತ್ಮಜ್ಞಾನದ ಬಗ್ಗೆ, ಪರಮಾತ್ಮ ಜ್ಞಾನದ ಬಗ್ಗೆ, ಪರಮಾತ್ಮನನ್ನ ಪಡೆಯುವಂತಹ ವಿಷಯದ ಬಗ್ಗೆ. ಆದ್ರೆ ಇನ್ನು ಮುಂದೆ ಹೇಳ್ತಾ ಇರುವಂತದ್ದು ಅವನು ಭಗವಂತನ ಬಗ್ಗೆ, ಭಗವಂತನ ಭಕ್ತಿ ಸೇವೆಯ ಬಗ್ಗೆ, ಮತ್ತೆ ಆ ಭಕ್ತಿ ಸೇವೆಯ ಮಹತ್ವದ ಬಗ್ಗೆ ಹೇಳ್ತಾ ಇದ್ದಾನೆ. ಆದ ಕಾರಣ ಅದನ್ನ ವಿದ್ಯೆಗಳಲ್ಲೆಲ್ಲ ರಾಜ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ನಾವು ಏನೋ ಒಂದು ಆಧ್ಯಾತ್ಮಿಕ ಜ್ಞಾನವನ್ನ, ಅಂದ್ರೆ ಭೌತಿಕ ಜಗತ್ತಿನಲ್ಲಿ ಏನು ಜ್ಞಾನ ಪಡಿತೀವಿ ಅದು ಹೊಟ್ಟೆಪಾಡಿಗಷ್ಟೇ. ಅದ್ಯಾವುದು ನಮ್ಮನ್ನ ಆತ್ಮದ ಉನ್ನತಿಗಾಗಿ, ಆತ್ಮ ಸಾಕ್ಷಾತ್ಕಾರಕ್ಕಾಗಿ, ಅಥವಾ ನಮ್ಮನ್ನ ಈ ಒಂದು ಭೌತಿಕ ಸಂಕಷ್ಟಗಳಿಂದ ಬಿಡುಗಡೆ ಮಾಡುವಂತಹ ಜ್ಞಾನ ಅಲ್ಲ. ಆದ್ರೆ ಈಗ ನಾವು ಭಗವದ್ಗೀತೆಯ ಮೂಲಕ ತಿಳಿತಾ ಇರುವಂತಹ ಜ್ಞಾನ ಅದು ಎಲ್ಲದರಲ್ಲೂ ಕೂಡ ಶ್ರೇಷ್ಠವಾದ ಜ್ಞಾನ ಅಂತಲ್ಲಿ ತಿಳಿಸ್ತಾ ಇದ್ದಾನೆ. ರಾಜಗುಹ್ಯಂ ಅಂತಂದ್ರೆ ತುಂಬಾ ರಹಸ್ಯವಾದ ಜ್ಞಾನ. ಇದು ಅಷ್ಟು ಸುಲಭವಾಗಿ ಎಲ್ಲರಿಗೂ ತಿಳಿಯುವಂತ ಜ್ಞಾನ ಅಲ್ಲ. ಈಗ ಅನೇಕ ಬಾರಿ ಭಗವದ್ಗೀತೆ ಓದಿದ ಮೇಲೂ ಕೂಡ ಅನೇಕ ಜನರಿಗೆ ಈ ಒಂದು ವಿಚಾರ ಅಷ್ಟು ಸ್ಪಷ್ಟ ಆಗೋದಿಲ್ಲ. ಆದ ಕಾರಣ ಇದನ್ನಲ್ಲಿ ರಹಸ್ಯವಾದ ಜ್ಞಾನ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪವಿತ್ರಂ ಅಂತ ಹೇಳ್ತಾ ಇದ್ದಾನೆ. ಪವಿತ್ರಂ ಅಂತಂದ್ರೆ ಈ ಜ್ಞಾನವನ್ನ ಪಡೆದ ಮೇಲೆ ನಮ್ಮ ಅಸ್ತಿತ್ವದ ಶುದ್ಧಿ ಆಗುತ್ತದೆ ಅಂತ ಹೇಳ್ತಾರೆ. ಅಂದ್ರೆ ನಾವು ಏನೆಲ್ಲ ನಮ್ಮಲ್ಲಿ ಹಿಂದಿನ ಪಾಪಕರ್ಮಗಳಿದೆ ಅದು ನಾಶಿಸಿ ಹೋಗುತ್ತೆ ಅಂತ. ಆದ್ರೆ ನಾವು ಯಾವಾಗ್ಲೂ ಕೂಡ ಯಜ್ಞಗಳನ್ನ, ದಾನಗಳನ್ನ, ಧರ್ಮಗಳನ್ನ ಅಥವಾ ತಪಸ್ಸನ್ನ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ನಮ್ಮ ಒಂದು ಪಾಪ ಅದು ಕಡಿಮೆ ಆಗುತ್ತೆ. ಅಂದ್ರೆ ಯಾವ ರೀತಿ ಕಡಿಮೆ ಆಗುತ್ತೆ ಅಂತಂದ್ರೆ ಹೋಲಿಸ್ತಾರೆ. ಏನಂತ ಹೋಲಿಸ್ತಾರೆ ಅಂದ್ರೆ ಈ ಹುಲ್ಲು ಏನು ಬೆಳೆದಿದೆ ಅದನ್ನ ಮೇಲಿಂದ ನಾವು ಕಟ್ ಮಾಡಿ ತೆಗೆದ್ರೆ ಅದು ಹೇಗೆ ಕಾಣುತ್ತೆ, ಅಲ್ಲಿ ಇಲ್ಲ ಇನ್ನ ಹುಲ್ಲು, ಆ ರೀತಿ ಕಾಣುತ್ತೆ. ಆದ್ರೆ ಮಳೆ ಬಂದಾಗ ಮತ್ತೆ ಬರುತ್ತಲ್ವಾ? ಹರೇ ಕೃಷ್ಣ. ಮಳೆ ಬಂದ್ರೆ ಹೌದು ಮತ್ತೆ ಮಾತಾಜಿ. ಬರುತ್ತಲ್ಲ, ಅದ್ರ ಬೀಜ ಬೇರೆ ಇರುತ್ತೆ, ಮತ್ತೆ ಅದು ಹಾ ಚಿಗುರುತ್ತೆ. ಬರುತ್ತೆ ಮಾತಾಜಿ. ಇರುತ್ತೆ ಮಾತಾಜಿ. ಆದ್ರೆ ಆ ಒಂದು ಬೇರನ್ನಾಗ್ಲಿ, ಆ ಒಂದು ಬೀಜವನ್ನಾಗ್ಲಿ, ಆ ಒಂದು ಬೀಜವನ್ನ ನಾವು ಬೆಂಕಿಯಲ್ಲಿ ಹಾಕಿ ಹುರಿದು ಬಿಟ್ರೆ ಏನಾಗುತ್ತೆ? ಮತ್ತೆ ಅದನ್ನ ನೆಟ್ರೆ ಬರುತ್ತಾ? ಬರಲ್ಲ. ಹಾಗೆ ಎಷ್ಟು ಪವಿತ್ರವಾದದ್ದು ಭಗವಂತನ ಭಕ್ತಿ ಕಾರ್ಯ ಅಂತಂದ್ರೆ ಆ ಒಂದು ಭಕ್ತಿ ಸೇವೆಯಲ್ಲಿ ತೊಡಗಿದಂತವನ ಪಾಪ ಕರ್ಮಗಳ ಬೀಜದ ರೂಪದಲ್ಲಿ ಇರುವಂತಹ ಒಂದು ಪಾಪ ಕರ್ಮದ ಏನು ಪ್ರತಿಕ್ರಿಯೆಗಳಿದೆ ಅವೆಲ್ಲವೂ ಕೂಡ ಆ ಭಗವಂತನ ಸೇವೆಯಲ್ಲಿ ಆ ಒಂದು ಬೆಂಕಿಯಲ್ಲಿ ಅದು ಸುಟ್ಟು ಅದರ ಒಂದು ಏನು ಅಸ್ತಿತ್ವವನ್ನ ಯಾವ ರೀತಿ ಕಳ್ಕೊಳ್ಳುತ್ತೆ ಅಂತಂದ್ರೆ ಮತ್ತೆ ಅದು ಯಾವತ್ತೂ ಮೊಳೆಯೋದಿಲ್ಲ. ಅಂದ್ರೆ ಈ ದಾನ, ತ್ಯಾಗ, ಧರ್ಮ, ಯಜ್ಞ ಏನೇ ಮಾಡ್ತೀವಿ ಅದರಿಂದ ನಮ್ಗೆ ತಾತ್ಕಾಲಿಕವಾಗಿ ನಮಗೆ ಆ ಒಂದು ಪಾಪದಿಂದ ಉಪಶಮನ ಆಗುತ್ತೆ. ಆದ್ರೆ ನಾವು ಭಗವಂತನ ಸೇವೆ ಮಾಡಿದ್ರೆ ಅದು ಬೇರೆ ಸಮೇತ ಇಲ್ಲವಾಗುತ್ತೆ. ಅದರಿಂದ ಅದು ನಮ್ಮನ್ನ ಪವಿತ್ರಗೊಳಿಸುತ್ತೆ ಅಂತ ಹೇಳ್ತಾರೆ. ಆದ ಕಾರಣ ಇದು ಉತ್ತಮವಾದದ್ದು, ಶ್ರೇಷ್ಠವಾದ ಜ್ಞಾನ. ಅಂದ್ರೆ ಆ ತಮೋಗುಣ ಅಂತ ಏನಿದೆ ನಮ್ಮಲ್ಲಿ, ಆ ಸೋಮಾರಿತನ ಅಥವಾ ಆಲಸ್ಯ ಅನ್ನೋದೇನಿದೆ ಅದರಿಂದ ನಮ್ಮನ್ನ ಮೇಲಕ್ಕೆ ಎತ್ತುವಂತದ್ದು ಅಂತ. ಪ್ರತ್ಯಕ್ಷ ಅವಗಮಂ ಅಂದ್ರೆ ಯಾರು ಭಕ್ತಿಯಲ್ಲಿ ತೊಡಗಿದ್ದಾರೆ ಅಂದ್ರೆ ಈಗಾಗ್ಲೇ ನೀವು ಯಾರಾದ್ರೂ ಪ್ರತಿದಿನ ಒಂದು ಸುತ್ತು ಜಪ ಮಾಡ್ತಾ ಇದ್ರೆ ನಿಮ್ಮಲ್ಲಿ ಒಂದು ವ್ಯತ್ಯಾಸ ಗೊತ್ತಾಗುತ್ತೆ. ಅಂದ್ರೆ ನೀವು ಜಪ ಮಾಡದೇ ಇದ್ದಾಗ ಸುಮಾರು ವರ್ಷದಿಂದ ನೀವು ಜಪ ಮಾಡ್ದಿರ ಇದ್ರಿ, ಈಗ ಜಪ ಶುರು ಮಾಡಿದ್ಮೇಲೆ ನಿಮ್ಮ ಜೀವನದಲ್ಲಿ ನಿಮ್ಮಲ್ಲಿ ಕೆಲವೊಂದು ಬದಲಾವಣೆಗಳು ಆಗುತ್ತೆ. ಆ ಬದಲಾವಣೆಗಳು ನಿಮ್ಗೆ ಗೋಚರ ಕೂಡ ಆಗುತ್ತೆ. ಹರೇ ಕೃಷ್ಣ. ಲಕ್ಷ್ಮೀ ಮಾತಾಜಿ ಹೇಳ್ತೀರಾ? ಹಾ ಮಾತಾಜಿ, ಆಗಿದೆ ಮಾತಾಜಿ. ಹಾ, ಈಗ ನೋಡಿ ನಮ್ಗೆ ಹೊಟ್ಟೆ ಎಸಿತಾ ಇದೆ. ಹೊಟ್ಟೆ ಎಸದ್ಮೇಲೆ ನಾವು ಊಟ ಮಾಡ್ತೀವಿ. ಊಟ ಮಾಡಿದ್ಮೇಲೆ ನಮ್ಗೆ ಗೊತ್ತಾಗುತ್ತಲ್ವಾ, ಅಪ್ಪ ಸಾಕು, ಹೊಟ್ಟೆ ತುಂಬಿತು ಅಂತ ಅನ್ಸುತ್ತಲ್ವಾ? ಹಾ ಮಾತಾಜಿ. ಅದೇ ಗೊತ್ತಾಗುತ್ತೆ ರೀತಿ ಮಾತಾಜಿ. ಅದೇ ರೀತಿ ಈ ಭಕ್ತಿ ಕಾರ್ಯದಲ್ಲಿ ಮುಂದುವರೆದವರಿಗೆ ಆ ಅನುಭವ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಗೊತ್ತಾಗುತ್ತೆ, ನಾನು ಭಕ್ತಿಯಲ್ಲಿ ಪ್ರಗತಿ ಹೊಂದ್ತಾ ಇದ್ದೀನಿ, ನನಗೆ ಆಧ್ಯಾತ್ಮಿಕವಾಗಿ. ಇನ್ನೂ ಹೆಚ್ಚು ತಿಳ್ಕೊಬೇಕಂತ ಇನ್ನೂ ಭಕ್ತಿ ಹೆಚ್ಚಿಗೆ ಆಗ್ತೈತೆ ಮಾತಾಜಿ. ಹಾ ಮಾತಾಜಿ, ಅದ್ರಲ್ಲಿ ನಮಗೆ ಒಂದು ರುಚಿ ಸಿಗುತ್ತೆ, ಆಸಕ್ತಿ ಬರುತ್ತೆ, ಹಾ ತಿಳಿಬೇಕು ಅಂತ ಒಂದು ಆ ಇಸ್ಕಾನ್ ನಮ್ಮಲ್ಲಿ. ಟೆಂಪಲ್ ಹೋಗ್ಬೇಕು, ಇನ್ನು ದರ್ಶನ ಪಡ್ಬೇಕು, ಎಲ್ಲಾ ಫೆಸ್ಟಿವಲ್ ಗೆ ಅಟೆಂಡ್ ಆಗ್ಬೇಕು. ಹಾ ಮಾತಾಜಿ, ನೀವು ಪ್ರತಿದಿನ ಈಗ ಜಪಾನು ಮಾಡ್ತಾ ಇದ್ದೀರಿ, ನಾನು ನೋಡ್ತಾ ಇದ್ದೀನಿ. ಹಾ ಯಾರೆಲ್ಲ ಮಾತಾಜಿ. ಒಂದು ಸುತ್ತು ಜಪ ಮಾಡ್ತೀರಾ ಪ್ರತಿದಿನ ಅವರಿಗೆ ಶ್ರದ್ಧಾವಾನ್ ಸರ್ಟಿಫಿಕೇಟ್ ಸಿಗುತ್ತೆ. ಅಂದ್ರೆ ಈಗ ನಿಮ್ಗೆ ಲೆವೆಲ್ 1 ಏನ್ ಸರ್ಟಿಫಿಕೇಟ್ ಸಿಗುತ್ತೆ ಅದಲ್ಲದೆ ಶ್ರದ್ಧಾವಾನ್ ಸರ್ಟಿಫಿಕೇಟ್, ಅಂದ್ರೆ ನೀವು ಕೃಷ್ಣ ಪ್ರಜ್ಞೆಯಲ್ಲಿ ಮೊದಲ ಹೆಜ್ಜೆ ಇಟ್ಟಿದ್ದೀರಿ ಅಂತ ಒಂದು ಸರ್ಟಿಫಿಕೇಟ್ ಸಿಗುತ್ತೆ. ಎಲ್ಲರೂ ಕೂಡ ತಪ್ಪದೆ ಪ್ರಾರಂಭ ಮಾಡಿ ಜಪ. ಪ್ರತಿದಿನ ಒಂದು 5 ಸುತ್ತು ಮಾಡ್ತೇನೆ ಮಾತಾಜಿ. ಏಕಾದಶಿ ಮಾತ್ರ ಬೆಳಗ್ಗೆ 3:30 ಎದ್ದು ಪೂರ 16 ರೌಂಡ್ ಜಪ ಮಾಡ್ತೀನಿ ಮಾತಾಜಿ. ಓಹ್ ಮಾತಾಜಿ, ಹಾಗಿದ್ರೆ ನೀವು ನೆಕ್ಸ್ಟ್ ಲೆವೆಲ್ಗೆಲ್ಲ ಜಾಯಿನ್ ಆಗ್ಬೋದು, ಲೆವೆಲ್ 2 ಎಲ್ಲ ಜಾಯಿನ್ ಆಗ್ಬೋದು ನೀವು. ಹಾ ಮಾತಾಜಿ. ಅಂದ್ರೆ ಹೆಚ್ಚು ಹೆಚ್ಚು ಜಪ ಮಾಡಿದಷ್ಟು ಭಗವಂತ ನಮ್ಗೆ ಹೆಚ್ಚು ಹೆಚ್ಚು
ಅವಕಾಶ ಕೊಡ್ತಾನೆ ಭಕ್ತಿ ಸೇವೆಯಲ್ಲಿ ಮುಂದುವರಿಯೋದಕ್ಕೆ. ಅದನ್ನ ಹಾ ಇಲ್ಲಿ ಪ್ರತ್ಯಕ್ಷ ಅವಗಮಂ ಅಂತ ಹೇಳ್ತಾ ಇದ್ದಾರೆ. ಧರ್ಮ್ಯಂ ಅಂತಂದ್ರೆ ಧರ್ಮದ ಮೂಲ, ಅಂದ್ರೆ ಅನೇಕ ಧರ್ಮಗಳು ಇದೆ. ನಾವು ನೋಡಿದೀವಿ 6 ರೀತಿಯ ಧರ್ಮಗಳು ಅಂತ ಹೇಳ್ತಾರೆ. ಅದಲ್ಲದೆ ನಮ್ಮಲ್ಲಿ ಯಾವ್ದೆಲ್ಲ ಹೇಳ್ತಾರೆ, ವರ್ಣಾಶ್ರಮ ಧರ್ಮ ಅಂತ ಹೇಳ್ತಾರೆ. ಅವರವರ ವರ್ಣಕ್ಕೆ ಆಶ್ರಮಕ್ಕೆ ಸೇರಿದ ಹಾಗೆ ಎಲ್ಲರಿಗೂ ಅವರದೇ ಆದಂತಹ ಒಂದು ಕರ್ತವ್ಯಗಳು ಇದೆ ಅಂತ. ಆ ಎಲ್ಲ ಕರ್ತವ್ಯಗಳಿಗಿಂತ ಪ್ರಮುಖವಾದ ಕರ್ತವ್ಯ ಏನು ಅಂತಂದ್ರೆ ನಾವು ಭಗವಂತನ ಒಂದು ಸೇವೆ ಮಾಡುವಂಥದ್ದು. ಅಂದ್ರೆ ಮಕ್ಕಳು ತಂದೆ ತಾಯಿನ ನೋಡ್ಕೊಬೇಕು, ಹೌದಲ್ವಾ? ಹೌದು ಮಾತಾಜಿ. ಆದ್ರೆ ಮಕ್ಕಳು ಚಿಕ್ಕವರಿರುವಾಗ ತಂದೆ ತಾಯಿಗಳು ಮಕ್ಕಳನ್ನ ನೋಡ್ಕೊಂತಾರೆ, ನಿಜ ಅಲ್ಲ? ಇಲ್ಲ ಮಾತಾಜಿ. ಅಲ್ಲ, ನಾವು ಮಕ್ಳಿದ್ದಾಗ ನಮ್ಮ ಅಪ್ಪ ಅಮ್ಮ ನಮ್ಮ ದೊಡ್ಡವರು ಇರ್ತಾರಲ್ಲ, ಅವ್ರು ನೋಡ್ಕೊಂಡಿರ್ತಾರಲ್ಲ. ಹಾ ಹಾ, ನೋಡ್ಬೋದು ಮಾತಾಜಿ. ಇದು ಧರ್ಮ ಅಂತ ಹೇಳ್ತಾರೆ. ಅಂದ್ರೆ ಕರ್ತವ್ಯ, ಅವರವರ ಕರ್ತವ್ಯ. ಆದ್ರೆ ಎಲ್ಲರಿಗೂ ಒಂದು ಕರ್ತವ್ಯ ಮಾಡಲೇಬೇಕಾದಂತ ಕರ್ತವ್ಯ ಅಂತಂದ್ರೆ ಅದು ದೇವೋತ್ತಮ ಪರಮಪುರುಷ ಕೃಷ್ಣನಿಗೆ ಶರಣಾಗತಿಯನ್ನ ಹೊಂದುವಂಥದ್ದು. ಯಾಕೆ ಅಂತಂದ್ರೆ ಅವನು ನಮ್ಮೆಲ್ಲರನ್ನ ಪಾಲಿಸ್ತಾ ಇದ್ದಾನೆ, ಅವನು ನಮ್ಮನ್ನ ಪ್ರೀತಿಸ್ತಾ ಇದ್ದಾನೆ. ನಮಗೋಸ್ಕರ ಅವನು ಈ ಒಂದು ಭೌತಿಕ ಜಗತ್ತನ್ನ ಸೃಷ್ಟಿ ಮಾಡಿ ಅಲ್ಲಿ ನಮ್ಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಒದಗಿಸ್ತಾ ಇದ್ದಾನೆ. ಅವನಿಗೆ ನಾವು ಕೃತಜ್ಞತೆಗಳನ್ನ ಸಲ್ಲಿಸುವ ರೀತಿಯಲ್ಲಿ ಅವನ ಸೇವೆ ಮಾಡುವಂಥದ್ದು ಅದು ಪರೋಧರ್ಮ ಅಂತಲೇ ಹೇಳ್ತಾರೆ. ನಾವು ಉಳಿದ ಧರ್ಮಗಳನ್ನ ನಿರ್ಲಕ್ಷಿಸಬಹುದು, ಆದ್ರೆ ಈ ಧರ್ಮವನ್ನ ನಾವು ನಿರ್ಲಕ್ಷಿಸಿದ್ರೆ ಅದು ಕರ್ತವ್ಯ ಲೋಪ ಅಂತ ಕರೀತಾರೆ. ಆದ ಕಾರಣ ಹರೇ ಇದನ್ನ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಏಕಾದಶಿ ಮರನೇ ದಿನ ದ್ವಾದಶಿ ಬರುತ್ತಲ್ಲ ಮಾತಾಜಿ, ಹಾ ಅದ್ರ ಮಾತಾಜಿ. ಅದರ ಅರ್ಥ ಗೊತ್ತಿಲ್ಲ ಮಾತಾಜಿ ನಮ್ಗೆ. ದ್ವಾದಶಿ ನೀವು ಯಾವ ತರ? ಏಕಾದಶಿ ಉಪವಾಸ ಮಾಡ್ತೀವಿ ಮಾತಾಜಿ. ಈಗ ಮತ್ತೆ ಯಾವಾಗ 24th ಬರ್ತಾ ಇದೆ, ಅಷ್ಟರಲ್ಲಿ ಆಗೋಗಿರುತ್ತಾ? 18 days ಗೊತ್ತಿಲ್ಲ. ಹಾ ಮಾತಾಜಿ. ಆಗೋಗಿರುತ್ತೆ ಅಂದ್ರೆ ಮಾತಾಜಿ, ನೀವು ಗ್ರೂಪ್ ಅಲ್ಲೇ ಇದ್ರಿ ಅಂದ್ರೆ ನಿಮ್ಗೆ ಮೆಸೇಜ್ ಹಾಕ್ತಾರೆ. ಈಗಾಗ್ಲೇ ಹಾಕ್ಬೇಕಾಗಿತ್ತು ಅವರು, ಅಂದ್ರೆ ನೀವ್ ಮಾಡಿರ್ತೀರ ಅಂತ ಯಾರು ಅನ್ಕೊಂಡಿರಲ್ಲ ಅನ್ಸುತ್ತೆ. ಏಕಾದಶಿ ಮಾಡಿದಾದ್ಮೇಲೆ ದ್ವಾದಶಿ ಯಾವ ತರ ಇರುತ್ತೆ ಅಂದ್ರೆ ಮಾತಾಜಿ, ನಿಮ್ಗೆ ಸಮಯ ಕೊಡ್ತಾರೆ, ಪಾರಾಯಣ ಸಮಯ ಅಂತ. ಅಂದ್ರೆ ನಿಮ್ಗೆ ಈ ಸಮಯದಲ್ಲಿ ನೀವು ಆ ಒಂದು ಫಾಸ್ಟಿಂಗ್ ಏನ್ ಮಾಡಿರ್ತೀರಾ ಅದನ್ನ ಭಗವಂತನ ಪ್ರಸಾದವನ್ನ ಸ್ವೀಕಾರ ಮಾಡುವ ಮೂಲಕ ಆ ಫಾಸ್ಟಿಂಗ್ ಅನ್ನ ಬ್ರೇಕ್ ಮಾಡ್ತೀರಾ. ಆದ್ರೆ ಆ ಸಮಯದಲ್ಲಿ ನೀವು ಏಕಾದಶಿ ಏನ್ ಮಾಡಿದ್ದೀರಾ ಅದರ ಪರಿಪೂರ್ಣ ಫಲ ನಿಮ್ಗೆ ದ್ವಾದಶಿಯಲ್ಲಿ ಸಿಗೋದು. ದ್ವಾದಶಿಯಲ್ಲಿ ಸರಿಯಾದ ಸಮಯದಲ್ಲಿ ಪಾರಾಯಣ ಮಾಡಬೇಕು. ಆ ಸಮಯದಲ್ಲಿ ಭಗವಂತನ ಸ್ಮರಣೆ ಮಾಡ್ತಾ ಅವನ ಆರಾಧನೆ ಮಾಡಿ, ಪೂಜೆ ಮಾಡಿ, ಅವನಿಗೆ ಭಗವಂತನಿಗೆ ಪ್ರಸಾದವನ್ನ ಅರ್ಪಿಸಿ ಆ ಪ್ರಸಾದವನ್ನ ಸ್ವೀಕಾರ ಮಾಡೋ ಮೂಲಕ ಅದು ಪರಿಪೂರ್ಣ ಆಗುತ್ತೆ ಮಾತಾಜಿ. ಅದಕ್ಕೆ ನಿಮ್ಗೆ ಸಮಯ ಕೊಡ್ತಾರೆ. ಅಂದ್ರೆ ಆಯಾ ಪ್ರದೇಶಕ್ಕೆ ತಕ್ಕ ಹಾಗೆ ಒಂದು ಪಾರಾಯಣ ಸಮಯ ಬೇರೆ ಬೇರೆ ಇರುತ್ತೆ. ಅವರ ಸಮಯವನ್ನ ಹೇಳ್ತಾರೆ. ಗೊತ್ತಿರ್ಲಿಲ್ಲ ಮಾತಾಜಿ ದ್ವಾದಶಿ ಏನು ಅಂತಂದ್ರೆ. ಈಗ ಮತ್ ಟೆಂಪಲ್ ಗೆ ಹೋಗೋದಿಲ್ವಲ್ಲ ಮಾತಾಜಿ, ಅದ್ರ ಬಗ್ಗೆ ಗೊತ್ತಿಲ್ಲ. ಮಾತಾಜಿ ನೀವು ಗ್ರೂಪ್ ಅಲ್ಲೇ ಇರಿ. ನೀವು ಗ್ರೂಪ್ ಅಲ್ಲಿ ಇದ್ರಿ ಅಂದ್ರೆ ನಿಮ್ಗೆ ಗ್ರೂಪ್ ಅಲ್ಲಿ ನಿಮ್ಗೊಂದು ಮೆಸೇಜ್ ಹಾಕ್ತಾರೆ, ಪಾರಾಯಣ ಹಾ ದ್ವಾದಶಿ ಎಷ್ಟೊತ್ತಿಗಿರುತ್ತೆ, ಯಾವಾಗ ನೀವು ಮುಗಿಸ್ಬೇಕು ಅದನ್ನ. ಹಾ ಮಾತಾಜಿ, ಮೆಸೇಜ್ ಬರ್ತೈತಲ್ರಿ ಮಾತಾಜಿ? ಹಾ ಮಾತಾಜಿ, ಬರುತ್ತೆ. ಹಾ ಆಮೇಲೆ ಇದು ಸುಸುಕಂ ಅಂತ ಹೇಳ್ತಾ ಇದ್ದಾನೆ. ಸುಸುಕಂ ಅಂತಂದ್ರೆ ಇಲ್ಲಿ ಕಷ್ಟ ಪಡ್ಬೇಕಂತ ಏನಿಲ್ಲ. ಇಷ್ಟೊಂದು ರಹಸ್ಯವಾದ ಜ್ಞಾನದ ಬಗ್ಗೆ ಹೇಳ್ತಾ ಇದ್ದಾನೆ, ಅಲ್ಲಿ ನಾವು ಕಷ್ಟನೇ ಪಡ್ಬೇಕಾಗಿಲ್ಲ. ಯಾವ ರೀತಿ ಅಂತ ಹೇಳ್ತಾರೆ ಅಂದ್ರೆ ಪ್ರಭುಪಾದರು, ಈಟ್ ಚಾಂಟ್ ಈಚ್ ಡ್ಯಾನ್ಸ್ ಈಟ್ ಚಾಂಟ್ ಡ್ಯಾನ್ಸ್ ಕೃಷ್ಣ ಪ್ರಸಾದ, ಸಾರಿ ಕೃಷ್ಣ ಈಟ್ ಕೃಷ್ಣ ಪ್ರಸಾದ, ಡಾನ್ಸ್ ಮತ್ತೆ ಚಾಂಟ್ ಅಂತ ಹೇಳ್ತಾರೆ. ಅಂದ್ರೆ ಹಾಡಲಿಕ್ಕೆ, ಕುಣಿಲಿಕ್ಕೆ ಯಾರಿಗಾದ್ರೂ ಕಷ್ಟ ಆಗುತ್ತಾ? ಭಗವಂತನ ಅಂದ್ರೆ ಇಲ್ಲಿ ಅಶ್ಲೀಲ ಚಲನಚಿತ್ರದ ಹಾಡುಗಳಲ್ಲ, ಇಲ್ಲಿ ಭಗವಂತನ ಸ್ಮರಣೆ ಮಾಡ್ತಾ ಅವನ ಲೀಲೆಗಳನ್ನ, ಅವನ ಒಂದು ಶಕ್ತಿಗಳನ್ನ, ಅವನ ಒಂದು ಸ್ತುತಿಗಳನ್ನ ಹೇಳ್ತಾ, ಹಾಡ್ತಾ, ಕುಣಿತಾ ಭಗವಂತನ ಸಂಕೀರ್ತನೆ ಪ್ರಸಾದ. ಮಾಡಕ್ಕೆ ಬೇಸರ ಆಗೋದಿಲ್ಲ ಮಾತಾಜಿ, ಇನ್ನೂ ಉತ್ಸಾಹ ಬರುತ್ತೆ. ಹಾ ಮಾತಾಜಿ, ಎನರ್ಜಿ ಬರುತ್ತೆ, ನಮ್ಗೆ ಜಾಸ್ತಿ ಶಕ್ತಿ ಬರುತ್ತೆ. ಹ್ಮ್. ಮತ್ತೆ ಒಂದು ಪ್ರಸಾದ, ಭಗವಂತನ ಪ್ರಸಾದವನ್ನ ಸೇವನೆ ಮಾಡುವಂಥದ್ದು, ಇದು ತುಂಬಾ ಸಂತೋಷವಾಗಿ, ಆನಂದವಾಗಿ ನಾವು ಏನಂತ ಹೇಳ್ತಾರೆ, ಅನುಸರಣೆ ಮಾಡ್ಲಿಕ್ಕೆ ಆಗುವಂಥದ್ದು. ಮತ್ತೆ ಇದು ಕರ್ತುಂ, ಭಗವಂತನಿಗೆ ಭೋಗ ಅರ್ಪಿಸಿ ಮಾಡೋದ್ರಿಂದ ಇನ್ನೂ ಹೆಚ್ಚು ತೃಪ್ತಿ ಇರುತ್ತೆ ಮಾತಾಜಿ. ಹಾ ಮಾತಾಜಿ, ಕರ್ತುಂ ಅವ್ಯಯಂ ಅಂತ ಹೇಳ್ತಾ ಇದ್ದಾರೆ. ಕರ್ತುಂ ಅವ್ಯಯಂ ಅಂತಂದ್ರೆ ಏನು ಅಂದ್ರೆ, ಈ ಒಂದು ಭಕ್ತಿ ಸೇವೆ ಅನ್ನುವಂಥದ್ದು ಏನಿದೆ ಅದು ಈ ಜನ್ಮಕ್ಕೆ ಸೀಮಿತ ಆಗೋದಿಲ್ಲ. ನಾವು ಪರಿಪೂರ್ಣತೆಯನ್ನು ಹೊಂದಿದ್ರೆ ಭಗವಂತನ ಧಾಮಕ್ಕೆ ಹೋಗ್ತೀವಿ, ಅಲ್ಲಿ ಕೂಡ ಅದು ಮುಂದುವರಿಯುತ್ತೆ. ಹಾಗೊಂದ್ ವೇಳೆ ನಾವು ಭಗವಂತನ ಧಾಮಕ್ಕೆ ಹೋಗ್ತೀರಾ ಮತ್ತೆ ಇನ್ನೊಂದು ಜನ್ಮ ಪಡೆದ್ರು ಕೂಡ ಆ ಒಂದು ಈ ಜನ್ಮದಲ್ಲೂ ಕೂಡ ಈ ಭಕ್ತಿ ಅನ್ನುವಂಥದ್ದು, ಆಧ್ಯಾತ್ಮಿಕ ಒಂದು ವಿಚಾರಗಳು, ವಿಷಯಗಳು ಅನ್ನುವಂಥದ್ದು ಅದು ಮುಂದುವರಿಯುತ್ತೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾನೆ.
ಇಲ್ಲಿ ಭಗವದ್ಗೀತೆಯನ್ನು ರಾಜವಿದ್ಯಾ ಎಂದು ಯಾಕೆ ಕರೀತಾರೆ? ಭಗವದ್ಗೀತೆಯಲ್ಲಿ ಕೊಡ್ತಾ ಇರುವಂತಹ ಜ್ಞಾನವನ್ನ ಏನಕ್ಕೆ ಅದನ್ನ ರಾಜವಿದ್ಯಾ ಅಂತ ಹೇಳ್ತಾ ಇದ್ದಾರೆ? ಅಂದ್ರೆ ವಿದ್ಯೆಗಳಲ್ಲೆಲ್ಲ ಶ್ರೇಷ್ಠವಾದದ್ದು ಅಂತ. ಭಗವಂತನೇ ಅದನ್ನ ಹೇಳಿರೋಂಥದ್ದು, ಬೋಧನೆ ಮಾಡಿರೋಂಥದ್ದು. ಓಕೆ, ಬೇರೆ ಯಾರಾದ್ರೂ ಟ್ರೈ ಮಾಡ್ತೀರಾ? ಯಾಕೆ ಅಂತಂದ್ರೆ ನಮ್ಗೆ ಈ ಒಂದು ಜ್ಞಾನನ, ಯಾಕಂದ್ರೆ ಈ ಮಾತಾಜಿ, ಇದು ಜ್ಞಾನನ ನಾವು ಎಲ್ಲೂ ಭಗವದ್ಗೀತೆನ ರಾಜವಿದ್ಯಾ ಅಂತ ಯಾಕೆ ಕರೀತಾರೆ ಅಂತಂದ್ರೆ ನನ್ನದೊಂದು ಅಭಿಪ್ರಾಯ, ಅದು ಸರಿ ಇಲ್ಲೋ ಗೊತ್ತಿಲ್ಲ. ಅಂದ್ರೆ ಭಗವದ್ಗೀತೆ ಅನ್ನೋದು ಕೃಷ್ಣ ಜನ್ಮ ನಾವು ಹೇಗ್ ಪಡ್ಕೊಂಡ್ವಿ, ಮತ್ತೆ ಹೇಗೆ ನಾನು ನಿನ್ನಲ್ಲಿ ಲೀನ ಆಗ್ತೀಯ ಅನ್ನೋದನ್ನ ಪ್ರತಿಯೊಂದನ್ನು ಎಳೆ ಎಳೆಯಾಗಿ ತೋರ್ಸ್ಕೊಟ್ಟಿದ್ದಾರೆ. ಮತ್ತೆ ಹೇಗೆ ಪರಮಾತ್ಮನಲ್ಲಿ ನಾವು ಲೀನ ಆಗೋದನ್ನ ತಿಳ್ಕೊಂಡ್ಮೇಲೆ ನಮ್ಗೆ ಉಳಿದಿದ್ದು ಇನ್ನೇನಿದೆ ಮಾತಾಜಿ, ಹಂಗ ಅನ್ಕೊಂಡಿದೀನಿ. ಅದ್ರಿಂದ ಇದೊಂದು ರಾಜವಿದ್ಯಾ ಅನ್ಕೊಂಡಿದೀನಿ. ಹಾ ಮಾತಾಜಿ, ಈಗ ನಾವು ಸ್ಕೂಲ್ಗೆ ಹೋಗ್ತೀವಿ, ಕಾಲೇಜ್ಗೆ ಹೋಗ್ತೀವಿ, ಇಲ್ಲಿ ಇದ್ದವರೆಲ್ಲ ಕನಿಷ್ಠ ಪಕ್ಷ ಒಂದು 10th ಸ್ಟ್ಯಾಂಡರ್ಡ್ ವರ್ಗೂ ಓದಿರ್ತೀವಿ. ಅಲ್ಲಿ ಏನ್ ತಿಳಿಸ್ಕೊಡ್ತಾರ ನಮ್ಗೆ? ಅಲ್ಲಿ ಯಾವ ಜ್ಞಾನವನ್ನ ತಗೊಂತೀವಿ ನಾವು? ಅದು ಇವತ್ತು ಏನು ಅಕ್ಷರ ಅಕ್ಷರ ತಿಳ್ಕೊಳ್ತೀವಿ, ಜ್ಞಾನ ಪಡ್ಕೊಳ್ತೀವಿ. ಜೊತೆಗೆ ಇವತ್ತು ಏನ್ ವರ್ಕ್ ಮಾಡ್ಬೇಕು ಅದ್ರ ತಕ್ಕಂಗೆ ಬೇಸ್ ಮೇಲೆ ನಾವ್ ಇವತ್ತು ವಿದ್ಯೆನ ಕಲಿತಾ ಹೋಗ್ತಾ ಇದೀವಿ ಮಾತಾಜಿ. ಅದ್ರಲ್ಲೂ ಸ್ವಲ್ಪ ತೊಡಕಿದೆ, ಆದ್ರೂನು ಸಹ ಇವತ್ತು ಹೋಗ್ತಾ ಇರೋ ವಿದ್ಯೆ ಅದೇ ತರ ಗುರುಜಿ. ಅಂದ್ರೆ ನಮ್ಗೆ ಸಾಧಾರಣವಾಗಿ ಸಿಗುವಂತ ವಿದ್ಯೆ ಎಂತದು ಅಂತಂದ್ರೆ, ನಮ್ಮ ಹೊಟ್ಟೆಪಾಡಿಗೆ ಏನ್ ಬೇಕೋ ಅದಕ್ಕೆ ತಕ್ಕಷ್ಟು ವಿದ್ಯೆ ನಮ್ಗೆ ಸಿಗ್ತಾ ಇದೆ. ಆದ್ರೆ ಈ ಭಗವದ್ಗೀತೆ ನಮ್ಗೆ ಯಾವ ಜ್ಞಾನ ಕೊಡುತ್ತೆ ಅಂತಂದ್ರೆ, ನಮ್ಮ ಈ ಬದುಕಿನ ಒಂದು ಜೀವನ ಸಾಗಿಸುವಂತ ಜ್ಞಾನವನ್ನು ಕೊಡ್ತಾ ಇದೆ. ಆ ಬದುಕಿನ ಜೀವನ ಮಾಡುವ ರೀತಿಯಲ್ಲಿ ನಮ್ಮ ಕರ್ಮಗಳ ಬಗ್ಗೆ ನಮ್ಗೆ ತಿಳಿಸ್ಕೊಡ್ತಾ ಇದೆ. ಆ ಕರ್ಮಗಳ ಪ್ರತಿಫಲಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನು ಹೇಳ್ತಾ ಇದೆ. ನಮ್ಮ ಸಾವಿನ ಬಗ್ಗೆ ಹೇಳ್ತಾ ಇದೆ, ಸಾವಿನ ನಂತರದ ನಮ್ಮ ಬದುಕಿನ ಬಗ್ಗೆ ಕೂಡ ಹೇಳ್ತಾ ಇದೆ. ಎಲ್ಲ ಪರಿಪೂರ್ಣ ಜ್ಞಾನವನ್ನ ನಾವು ಈ ಭಗವದ್ಗೀತೆಯ ಮೂಲಕ ತಿಳ್ಕೊಳ್ತಾ ಇದೀವಿ. ಅಂದ್ರೆ ನಮ್ಮ ಒಂದು ಭೌತಿಕ ಪ್ರಪಂಚ ನಾವೇನ್ ಕಾಣ್ತಾ ಇದೀವಿ, ಅದ್ರ ಆಚೆ ಇನ್ನೂ ದೊಡ್ಡ ಆಧ್ಯಾತ್ಮಿಕ ಜಗತ್ತು ಇದೆ. ಆ ಒಂದು ಆ ದೃಷ್ಟಿಕೋನ ಅನ್ನುವಂಥದ್ದು ನಮ್ಮ ಈ ಒಂದು ಭೌತಿಕ ವಿಜ್ಞಾನಿಗಳಲ್ಲೂ ಕೂಡ ಅದನ್ನ ಕಂಡಿಡಿಯಕ್ಕಾಗ್ಲಿ, ಅವರಿಂದ ತೋರ್ಸೋದಕ್ಕಾಗ್ಲಿ ಆಗಿಲ್ಲ. ಅದಕ್ಕಿಂತ ದೂರದಲ್ಲಿ ಅಷ್ಟೊಂದು ದುಡ್ಡು ಭಗವಂತನ ಸೃಷ್ಟಿ ಅನ್ನುವಂಥದ್ದು ಏನಿದೆ, ಭಗವಂತ ಅಂದ್ರೆ ಯಾರು, ಇದೆಲ್ಲವನ್ನು ಕೂಡ ನಾವು ಈ ಭಗವದ್ಗೀತೆಯ ಮೂಲಕ ತಿಳಿತಾ ಇರ್ತೀವಿ. ಆದ ಕಾರಣ ಇದನ್ನ ರಾಜವಿದ್ಯಾ, ಶ್ರೇಷ್ಠವಾದ ಜ್ಞಾನ ಅಂತ ಇಲ್ಲಿ ಕರಿತಾ ಇದ್ದಾರೆ. ಅಶ್ರದ್ಧಾದಾನ ಪುರುಷ ಧರ್ಮಸ್ಯಾಸ್ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತ್ಮನಿ. ಲಕ್ಷ್ಮೀ ಮಾತಾಜಿ ಓದಿ ಮಾತಾಜಿ. ಶತ್ರು ಸಂಹಾರಕನಾದ ಅರ್ಜುನನೇ, ಈ ಭಕ್ತಿ ಸೇವೆಯಲ್ಲಿ ಶ್ರದ್ಧವಂತರಲ್ಲದವರು ನನ್ನನ್ನು ಪಡೆಯಲಾರರು. ಅದುದರಿಂದ ಅವರು ಈ ಐಹಿಕ ಜಗತ್ತಿನಲ್ಲಿ ಜನನ ಮರಣಗಳ ಮಾರ್ಗಕ್ಕೆ ಹಿಂದಿರುಗುವರು. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಭಗವಂತ, ಯಾರಿಗೆ ಭಕ್ತಿ ಸೇವೆ ಮಾಡುವ ಒಂದು ಮನಸ್ಸಿಲ್ಲ ಅಂತವರು ಪರಮಾತ್ಮನನ್ನ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮನನ್ನ ಪಡೆಯೋದಕ್ಕೆ ಒಂದೇ ಒಂದು ಮಾರ್ಗ ಅಂದ್ರೆ ಅದು ಭಗವಂತನ ಸೇವೆ ಮಾಡುವಂಥದ್ದು. ಆದ್ರಿಂದ ಅವ್ರು ಏನ್ ಮಾಡ್ತಾರೆ, ಯಾರು ಭಗವಂತನನ್ನ ಪಡೀಲಿಲ್ಲ ಅಂದ್ರೆ ಅವ್ರು ಏನಾಗ್ತಾರೆ, ಮತ್ತೆ ಈ ಭೌತಿಕ ಜಗತ್ತಿನಲ್ಲಿ ಜನ್ಮ ಮೃತ್ಯು ಜರ ವ್ಯಾಧಿ ಈ ಚಕ್ರದಲ್ಲಿ ಬೀಳ್ತಾರೆ. ಅಂದ್ರೆ ಇಲ್ಲಿ 4 ರೀತಿಯ ದುಃಖಗಳು ಅಂತ ಹೇಳ್ತಾರೆ, ಮತ್ತೆ ಇನ್ನು 3 ಕ್ಲೇಶಗಳು ಇದೆ ಅಂತ ಹೇಳ್ತಾರೆ. ಯಾವ್ದೆಲ್ಲ 3 ಕ್ಲೇಶಗಳು ಅಂದ್ರೆ, ಆದಿ ಭೌತಿಕ ಕ್ಲೇಶ ಅಂತ ಕರೀತಾರೆ. ಆದಿ ಭೌತಿಕ ಕ್ಲೇಶ ಅಂತಂದ್ರೆ ಅದು ಇತರ ಜೀವಿಗಳಿಂದ ಬರುವಂತದ್ದು. ಅಂದ್ರೆ ನಮ್ಗೆ ಈ ಕೊರೋನಾ ಇರ್ಬೋದು, ಮಲೇರಿಯಾ ಇರ್ಬೋದು, ಬೇರೆ ಒಂದು ಜೀವಿ ಅಥವಾ ನಾಯಿ ಕಚ್ಚಿದ್ರೆ ಅಥವಾ ಇನ್ನೇನೋ ಪ್ರಾಣಿಗಳಿಂದ ಆಗುವಂಥದ್ದು, ಹಾವು ಕಚ್ಚುವಂಥದ್ದು, ಇದೆಲ್ಲವೂ ಕೂಡ ಆದಿ ಭೌತಿಕ ಕ್ಲೇಶಗಳು ಅಂತ ಕರೀತಾರೆ. ನಂತರ ಆದಿ ದೈವಿಕ ಕ್ಲೇಶಗಳು ಅಂತ ಹೇಳ್ತಾರೆ. ಆದಿ ದೈವಿಕ ಕ್ಲೇಶಗಳು ಅಂದ್ರೆ ದೇವತೆಗಳಿಂದ ಬರುವಂತದ್ದು. ಅಂದ್ರೆ ಈ ಒಂದು ಸುನಾಮಿ ಇರ್ಬೋದು, ಅಥವಾ ಒಂದು ಭೂಕಂಪ ಆಗುವಂಥದ್ದು ಇರ್ಬೋದು, ಇಲ್ಲ ಅಂತಂದ್ರೆ ಏನಂತ ಹೇಳ್ತಾರೆ, ಮಳೆ ಜೋರಾಗಿ ಬಂದು ಎಲ್ಲ ಕೊಚ್ಚಿಕೊಂಡು ಹೋಗುತ್ತೆ, ಅತಿವೃಷ್ಟಿ ಅನಾವೃಷ್ಟಿಗಳಾಗುವಂಥದ್ದು, ಇದೆಲ್ಲವೂ ಕೂಡ ಆದಿದೈವಿಕ ಕ್ಲೇಶಗಳು. ಆಧ್ಯಾತ್ಮಿಕ ಕ್ಲೇಶಗಳು ಅಂತ ಹೇಳ್ತಾರೆ. ಅಂದ್ರೆ ಅವು ನಮ್ಮ ದೇಹದಲ್ಲಿಯೇ ಉತ್ಪತ್ತಿ ಆಗುವಂತಹ ಕಾಯಿಲೆಗಳು. ಅಂದ್ರೆ ನಮಗೆ ಬರುವಂತಹ ದೈಹಿಕ ಕಾಯಿಲೆಗಳಿರ್ಬೋದು ಅಥವಾ ಮಾನಸಿಕ ಕಾಯಿಲೆಗಳು ಇರ್ಬೋದು, ಅದೆಲ್ಲವನ್ನು ಕೂಡ ಆಧ್ಯಾತ್ಮಿಕ ಕ್ಲೇಶಗಳು ಅಂತ ಹೇಳ್ತಾರೆ. ಈ ಒಂದು ಸಂಕಷ್ಟಗಳಿಂದ ನಾವು ಬಿಡುಗಡೆ ಹೊಂದೋದಕ್ಕೆ ಸಾಧ್ಯ ಇಲ್ಲ ಈ ಭೌತಿಕ ಜಗತ್ತಿನಲ್ಲಿ ಇರುವಷ್ಟು ಕಾಲ ಅನ್ನೋದು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಒಂದೇ ಒಂದು ಉಪಾಯ ಅಂದ್ರೆ ನಾವು ಭಗವಂತನ ಭಕ್ತಿ ಸೇವೆಯನ್ನ ಮಾಡ್ಬೇಕು ಅಂತ.
ಮಯಾ ತತಂ ಇದಂ ಸರ್ವಂ ಜಗತ್ ಅವ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನಾಚಾಹಂ ತೇಷು ಅವಸ್ಥಿತಃ. ಯಶವಂತ್ ಪ್ರಭುಜಿ, ಹರೇ ಕೃಷ್ಣ. ನನ್ನ ಅವ್ಯಕ್ತ ಸ್ವರೂಪದಲ್ಲಿ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿದ್ದೇನೆ. ಎಲ್ಲ ಜೀವಿಗಳು ನನ್ನಲ್ಲಿದ್ದಾರೆ, ನಾನು ಅವರಲ್ಲಿ ಇಲ್ಲ. ಅಂದ್ರೆ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಈ ಒಂದು ಅವ್ಯಕ್ತ ಸ್ವರೂಪದಲ್ಲಿ ಅವನು ಭಗವಂತ ವ್ಯಾಪಿಸಿದ್ದಾನೆ. ಅಂದ್ರೆ ನಮ್ಗೆ ಇಡೀ ಜಗತ್ತಿನಲ್ಲಿ ಪರಮಾತ್ಮ ಅಣುರೇಣು ತೃಣಕಾಷ್ಟದಲ್ಲಿ ಅವನು ಇದ್ದಾನೆ ಅಂತ ಹೇಳ್ತಾರೆ. ನಾವು ನೋಡಕ್ ಆಗ್ತಿದ್ಯಾ ಅವನನ್ನ? ಕಾಣ್ತಾ ಇದೀವ ನಾವು ಅವನನ್ನ? ಇಲ್ಲ 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 ಮಾತಾಜಿ. ಮಾತಾಜಿ, ಮಾತಾಜಿ. ಕಾಣಿಸ್ತಾ ಇಲ್ಲ. ಅಂದ್ರೆ ಎಲ್ಲ ಜೀವಿಗಳು ಭಗವಂತನಲ್ಲಿ ಇದ್ದಾರೆ. ಅಂದ್ರೆ ನಾವು ನೋಡ್ತೀವಿ 11ನೇ ಅಧ್ಯಾಯದಲ್ಲಿ ಪ್ರತಿಯೊಂದು ಜೀವಿಗಳು ಆ ಒಂದು ವಿಶ್ವರೂಪದಲ್ಲಿ ನಾವು ಇರುವುದನ್ನ ಕಾಣ್ತೀವಿ. ಆದ್ರೆ ನಾನು ಅವರಲ್ಲಿ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಭಗವಂತ ನಮ್ಮಲ್ಲಿ ಎಲ್ಲದರಲ್ಲೂ ಅವನಿದ್ದಾನೆ, ಆದ್ರೆ ನಾನು ಅವರಲ್ಲಿ ಇಲ್ಲ ಅನ್ನೋ ಒಂದು ವಾಕ್ಯದ ಅರ್ಥ ಏನು ಅಂದ್ರೆ ಅವನು ಇರೋದನ್ನ ನಾವು ಕಾಣ್ತಾ ಇಲ್ಲ. ಅಂದ್ರೆ ಯಾರು ನಾಸ್ತಿಕರಿದ್ದಾರೆ ಅವರ ಪಾಲಿಗಂತೂ ಭಗವಂತ ಅವನು ಇಲ್ಲವೇ ಇಲ್ಲ. ಅಂದ್ರೆ ಅವನಿಗೂ ಅಂತವ್ರ ಸಹವಾಸ ಅವನಿಗೂ ಇಷ್ಟ ಇಲ್ಲ, ಆದ್ರೆ ಅವರು ಕೂಡ ಅವನನ್ನ ತಿಳ್ಕೊಳ್ಳೋದಿಲ್ಲ. ಆದ ಕಾರಣ ಇಲ್ಲಿ ಹೇಳ್ತಾ ಇದ್ದಾನೆ, ಇಡೀ ಜಗತ್ತು ಅವನಿಂದ ಸೃಷ್ಟಿಯಾಗಿದೆ, ಪ್ರತಿಯೊಂದರಲ್ಲೂ ಅವನು ಇದ್ದಾನೆ, ಆದ್ರೆ ಎಲ್ಲ ಜೀವಿಗಳು ಅವನಲ್ಲಿಯೇ ಇದ್ದಾರೆ. ಆ ಒಂದು ವಿಶ್ವರೂಪ ಅಭಿವ್ಯಕ್ತಿಯಲ್ಲಿ ಅವರು ಎಲ್ಲರೂ ಇದ್ದಾರೆ. ಆದ್ರೆ ಭಗವಂತ ನಮ್ಮಲ್ಲಿ ಇಲ್ಲ ಅಂತಂದ್ರೆ ಯಾರು ನಾಸ್ತಿಕರಿದ್ದಾರೆ, ಯಾರು ಭಗವಂತನನ್ನ ಒಪ್ಪುವುದಿಲ್ಲ, ನಂಬುವುದಿಲ್ಲ, ಅಂತವರ ಪಾಲಿಗೆ ಭಗವಂತ ಅವನು ಇಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಎಲ್ಲ ಜೀವಿಗಳು ನನ್ನಲ್ಲಿ ಇದ್ದಾರೆ, ಆದರೆ ನಾನು ಅವರಲ್ಲಿ ಇಲ್ಲ ಎಂಬ ಹೇಳಿಕೆಯನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ? ಅಂದ್ರೆ ಅಲ್ಲಿ ಭಗವಂತ ವಾಸ್ತವದಲ್ಲಿ ಇದ್ದಾನೆ, ಆದ್ರೆ ತಿಳಿದೇ ಇರೋರ್ಗೆ ಆ ಪಾಲಿಗೆ ಅವನಿಲ್ಲ. ಆದರೂ ಸೃಷ್ಟಿಯಾದದ್ದೆಲ್ಲವೂ ನನ್ನನ್ನೇ ಆಧರಿಸಿದ್ದಲ್ಲ. ನನ್ನ ಯೋಗ ಸಮೃದ್ಧಿಯನ್ನು ನೋಡು. ಎಲ್ಲಾ ಜೀವಿಗಳ ಪಾಲಕನು ನಾನಾದರೂ ಮತ್ತು ನಾನು ಎಲ್ಲಾ ಕಡೆ ಇರುವೆನಾದರೂ ನಾನು ಈ ವಿಶ್ವದ ಅಭಿವ್ಯಕ್ತಿಯ ಭಾಗವಲ್ಲ, ಏಕೆಂದ್ರೆ ನಾನೇ ಸೃಷ್ಟಿಯ ಮೂಲ. ಅಂದ್ರೆ ಇಲ್ಲಿ ಭಗವಂತ ಏನ್ ತಿಳಿಸ್ತಾ ಇದ್ದಾನೆ ಅಂತಂದ್ರೆ, ಏನೆಲ್ಲ ಸೃಷ್ಟಿಯಾಗಿದೆ ಅದೆಲ್ಲ ಭಗವಂತನನ್ನ ಆಧರಿಸಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಸೃಷ್ಟಿ ಏನು ನಡೀತಿದೆ ಅದನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ಅವನು ಸ್ವತಃ ಅಲ್ಲಿ ಅವನು ಇರ್ಬೇಕಾಗಿರುವ ಅವಶ್ಯಕತೆ ಇಲ್ಲ. ಅಂದ್ರೆ ಇವಾಗ ಹೇಗೆ ನೀವೆಲ್ಲರೂ ಒಂದು ಎಲಿವೇಟರ್ ನೋಡಿದಿರಲ್ವಾ? ಯಾವ್ದಾದ್ರು ಮಾಲ್ಗೆ ಹೋದ್ರೆ ಎಲಿವೇಟರ್ ಹೇಗೆ ಮೂವ್ ಆಗ್ತಾ ಇರುತ್ತೆ ಅಂತ. ಅಲ್ಲಿ ಯಾರಾದ್ರೂ ನಿಂತಿರ್ತಾರ ಎಲಿವೇಟರ್ ಮೂವ್ ಮಾಡೋದಕ್ಕೆ? ಆದ್ರೆ ಇಲ್ಲ ಎಲಿವೇಟರ್ ಮಾತಾಜಿ. ಸ್ಟಾಪ್ ಆಗಿರುತ್ತೆ, ನೀವು ಹೋಗಿ ಅದ್ರ ಹತ್ರ ನಿಂತಿದ ತಕ್ಷಣ ಅದು ಮೂವ್ ಆಗೋಕೆ ಶುರು ಆಗುತ್ತೆ. ಅಲ್ಲಿ ಯಾರಾದ್ರೂ ಇರ್ತಾರ ಸ್ವಿಚ್ ಆನ್ ಸ್ವಿಚ್ ಆಫ್ ಮಾಡೋರು? ಇಲ್ಲ ಮಾತಾಜಿ. ಆದ್ರೆ ಅದು ಎಷ್ಟು ಒಳ್ಳೆ ಒಂದು ಟೆಕ್ನಿಕಲಿ ಮಾಡಿದ್ದಾರೆ ಅಂತಂದ್ರ ಅದು ತಂತಾನೆ ಅಲ್ಲಿ ನಡೆಯುತ್ತೆ. ಅಂದ್ರೆ ಅದು ಸೆನ್ಸರ್ ಇರುತ್ತೆ, ಅದು ಗೊತ್ತಾಗುತ್ತೆ ಅಲ್ಲಿ ಯಾರೋ ಒಂದು ವ್ಯಕ್ತಿ ಬಂದಿದ್ ನಿಂತಿದ್ದಾನೆ, ಈಗ ನಾನು ಅವನ ಮೂವ್ ಮಾಡ್ಬೇಕು ಅಂತ. ಹಾಗೆ ಇದು ನಾವು ಮನುಷ್ಯರು ಮಾಡಿರುವಂತಹ ಒಂದು ಟೆಕ್ನಾಲಜಿ, ಅದೇ ಅಷ್ಟು ಅದ್ಭುತವಾಗಿದೆ. ಅಂದ್ರೆ ಭಗವಂತ ಅದಕ್ಕಿಂತ ಅದ್ಭುತವಾದ ಒಂದು ಸೃಷ್ಟಿಯನ್ನ ಮಾಡಿದ್ದಾನೆ. ಆದ ಕಾರಣ ಅಲ್ಲಿ ಅವನು ಇರ್ಬೇಕಾಗಿರುವ ಅವಶ್ಯಕತೆ ಇಲ್ಲ. ಅವನ ಶಕ್ತಿಗಳಿಗೆ ಮತ್ತೆ ಅವನ ಒಂದು ದೇವತೆಗಳಿಗೆ ಆಯಾ ಒಂದು ಜವಾಬ್ದಾರಿಗಳನ್ನ ವಹಿಸಿಕೊಟ್ಟಿದ್ದಾನೆ. ಒಂದು ಮಹಾಮಾಯೆ ಈ ಭೌತಿಕ ಪ್ರಪಂಚವನ್ನ ನೋಡ್ಕೊಳ್ತಾ ಇದ್ದಾಳೆ, ನಿರ್ವಹಣೆ ಮಾಡ್ತಾಳೆ. ಮತ್ತೆ ಯೋಗ ಮಾಯೆ ಅವನ ಒಂದು ಆಧ್ಯಾತ್ಮಿಕ ಜಗತ್ತನ್ನ ನಿರ್ವಹಣೆ ಮಾಡ್ತಾ ಇದ್ದಾಳೆ. ಮತ್ತೆ ಈ ಒಂದು ದೇವತೆಗಳೇನಿದ್ದಾರೆ ಅವರಿಗೆ ಅವರದೇ ಆದಂತಹ ಒಂದು ಜವಾಬ್ದಾರಿಗಳನ್ನ ಭಗವಂತ ವಹಿಸಿಕೊಟ್ಟಿದ್ದಾನೆ. ಆದ ಕಾರಣ ಅಲ್ಲಿ ಅವನು ಹೋಗಿ ಅವನ ಉಪಸ್ಥಿತಿ ಅವಶ್ಯಕತೆ ಇಲ್ಲ. ಅಲ್ಲಿ ಅವನಿದ್ದು ಅದನ್ನೆಲ್ಲ ಮಾಡ್ಬೇಕು, ಅವನೇ ಮಾಡ್ಬೇಕು ಅಂತ ಏನಿಲ್ಲ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ. ಆದರೂ ಸೃಷ್ಟಿಯಾದದ್ದೆಲ್ಲ ನನ್ನನ್ನೇ ಆಧರಿಸಿಲ್ಲ, ನಾನೇ ಅದನ್ನ ಅಲ್ಲಿ ನಿಂತು ಮಾಡ್ಬೇಕು ಅಂತೇನಿಲ್ಲ. ಆ ಯೋಗ ಸಮೃದ್ಧಿಯನ್ನು ನೋಡು. ಯೋಗ ಸಮೃದ್ಧಿ ಅಂದ್ರೆ ಅವನ ಶಕ್ತಿಗಳನ್ನ ನೋಡು. ಅವನಲ್ಲಿ ಇರ್ಬೇಕಾಗಿಲ್ಲ, ಅವನ ಶಕ್ತಿಗಳೇ ಆ ಕೆಲಸಗಳನ್ನ ಮಾಡ್ತಾ ಇದೆ. ಎಲ್ಲಾ ಜೀವಿಗಳ ಪಾಲಕನು ನಾನಾದರೂ ಮತ್ತು ನಾನು ಎಲ್ಲಾ ಕಡೆ ಇರುವೆನಾದರೂ ನಾನು ಈ ವಿಶ್ವದ ಅಭಿವ್ಯಕ್ತಿಯ ಭಾಗವಲ್ಲ. ಈ ವಿಶ್ವದ ಅಭಿವ್ಯಕ್ತಿಯ ಭಾಗವಲ್ಲ ಅಂತಂದ್ರೆ ಈ ಭೌತಿಕ ಜಗತ್ತನ್ನ ಸೃಷ್ಟಿ ಮಾಡಿದವನೇ ಅವನು, ಮತ್ತೆ ಅವನು ಆ ಒಂದು ಸೃಷ್ಟಿಯ ಭಾಗ ಅಲ್ಲ ಅಂತಾನೆ. ಅಂದ್ರೆ ಈಗ ಹೇಗೆ ಅಂತಂದ್ರೆ ನಾವು ಕಿಚನ್ ಅಲ್ಲಿ ಹೋಗಿ ಏನೋ ಒಂದು ಅಡಿಗೆ ಮಾಡಿದ್ರೆ ಆ ಅಡಿಗೆಯಲ್ಲಿ ನಾವು ಒಂದು ಭಾಗ ಆಗ್ತೀವ? ಹರೇ ಕೃಷ್ಣ, ಇಲ್ಲ ಅಲ್ವಾ? ಆದ್ರೆ ಅದು ಪ್ರತ್ಯೇಕವಾಗಿರುತ್ತಲ್ಲ. ಅಂದ್ರೆ ಏನೋ ಒಂದು ಸೃಷ್ಟಿ ಆಗ್ತಾ ಇದೆ ಅಂತಂದ್ರೆ ಆ ಸೃಷ್ಟಿಕರ್ತ ಅದರಿಂದ ಆಚೆ ಇರ್ತಾನಲ್ವಾ? ಆ ಸೃಷ್ಟಿ ಒಳಗಡೆನೆ ಇರ್ತಾನ? ಇಲ್ಲ ಅಲ್ಲ, ಆ ಸೃಷ್ಟಿಯ ಒಂದು ಭಾಗ ಆಗೋದಿಲ್ಲ. ಯಾಕಂದ್ರೆ ಅವನು ಸೃಷ್ಟಿಯಿಂದ ಹೊರಗಡೆ ಇದ್ರೇನೆ ಆ ಸೃಷ್ಟಿನ ಅವನು ಮಾಡಿದಾನೆ ಅಂತ ನಾವು ನೋಡೋಕೆ ಸಾಧ್ಯ. ಹಾಗೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಈ ಒಂದು ಸೃಷ್ಟಿನ ನಾನ್ ಮಾಡಿದ್ದೀನಿ, ಆದ್ರೆ ನಾನು ಆ ಸೃಷ್ಟಿಯ ಒಳಗಿಲ್ಲ, ಆ ಸೃಷ್ಟಿ ಮಾಡಿದವನೇ ನಾನು ಅಂತ ಇಲ್ಲಿ ಹೇಳ್ತಾ ಇದ್ದಾನೆ.
ಸರ್ವಭೂತಾನಿ ಕೌಂತೆಯ ಪ್ರಕೃತಿ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮಿಹಂ. ಹರೇ ಕುಂತಿಯ ಕೃಷ್ಣ. ಮಗನಾದ ಅರ್ಜುನನೇ, ಕಲ್ಪಾಂತದಲ್ಲಿ ಎಲ್ಲ ದೈಹಿಕ ಅಭಿವ್ಯಕ್ತಿಗಳು ನನ್ನ ಪ್ರಕೃತಿಯಲ್ಲಿ ಲೀನವಾಗುತ್ತವೆ ಮತ್ತು ಇನ್ನೊಂದು ಕಲ್ಪವು ಪ್ರಾರಂಭವಾದಾಗ ನನ್ನ ಶಕ್ತಿಯಿಂದ ಮತ್ತೆ ಅವುಗಳನ್ನು ಸೃಷ್ಟಿಸುತ್ತೇನೆ. ಹರೇ ಶ್ರೀನಿವಾಸ. ಧನ್ಯವಾದಗಳು ಮಾತಾಜಿ. ಇಲ್ಲಿವರೆಗೂ ನಾವು ಎಷ್ಟೊಂದ್ ಸತಿ ಕೇಳಿದ್ವಿ ಅಲ್ವಾ, ಕಲ್ಪ ಅಂದ್ರೆ ಏನಂತ ಯಾರಾದ್ರೆ ಹೇಳ್ತೀರಾ? ಕಲ್ಪ ಅಂದ್ರೆ ಏನಂತ ತಿಳ್ಕೊಂಡಿದೀವಿ? ಒಂದು ಅವಧಿ, ಬ್ರಹ್ಮನ ಒಂದು ದಿನ, ಅದ ಇಲ್ಲಿ ಅವಧಿ. ಅವಧಿ, ಸಮಯ. ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಅಂದ್ರೆ ಬ್ರಹ್ಮನ ಒಂದು ದಿನ, ಅದು ಆದಾಗ, ಅದು ಕೊನೆಯಾದಾಗ. ಕಲ್ಪ ಅಂತ್ಯ, ಅಂತ್ಯ ಅಂದ್ರೆ ಕೊನೆ ಆದಾಗ ಎಲ್ಲ ಐಹಿಕ ಅಭಿವ್ಯಕ್ತಿಗಳು ನನ್ನ ಪ್ರಕೃತಿಯಲ್ಲಿ ಲೀನವಾಗುತ್ತವೆ. ಅಂದ್ರೆ ಎಲ್ಲವೂ ಕೂಡ ಆ ಗರ್ಭೋದಕ ಶಾಯಿ ವಿಷ್ಣುವಿನ ಅವನ ಒಂದು ದೇಹದಲ್ಲಿ ಹೋಗಿ ಸೇರ್ಕೊಳ್ತವೆ. ಮತ್ತೆ ಪ್ರಕೃತಿ ಕೂಡ ಅವನಲ್ಲಿ ಸೇರ್ಕೊಂಡ್ಮೇಲೆ ಏನಾಗುತ್ತೆ, ಇನ್ನೊಂದು ಕಲ್ಪವು ಪ್ರಾರಂಭವಾದಾಗ, ಅಂದ್ರೆ ಮತ್ತೆ ಅವನ ರಾತ್ರಿ ಮುಗಿದು ಮತ್ತೆ ಬೆಳಗ್ಗೆ ಪ್ರಾರಂಭ ಆಗುತ್ತೆ, ಬ್ರಹ್ಮನ ಒಂದು ದಿನ ಪ್ರಾರಂಭ ಆಗುತ್ತೆ. ಆಗ ಭಗವಂತನ ಶಕ್ತಿಯಿಂದಲೇ ಅವೆಲ್ಲವೂ ಕೂಡ ಮತ್ತೆ ಸೃಷ್ಟಿಯಾಗುತ್ತೆ ಅಂತ. ಅಂದ್ರೆ ಮತ್ತೆ ಅವನು ಆ ಬ್ರಹ್ಮನ ಮೂಲಕ ಆ ಎಲ್ಲ ಸೃಷ್ಟಿಯನ್ನ ಮತ್ತೆ ಮರುಸ್ಥಾಪಿಸ್ತಾನೆ. ಪ್ರಕೃತಿ ಸ್ವಾಂ ಅವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮ ಇಮಂ ಕೃಷ್ಣಂ ಅವಶಂ ಪ್ರಕೃತಿರ್ವಶಾತ್. ಇಡೀ ವಿಶ್ವ ವ್ಯವಸ್ಥೆಯು ನನ್ನ ಅಧೀನವಾಗಿದೆ. ನನ್ನ ಸಂಕಲ್ಪದಿಂದ ಅದು ಮತ್ತೆ ಮತ್ತೆ ರೂಪ ತಾಳುತ್ತದೆ ಮತ್ತು ನನ್ನ ಸಂಕಲ್ಪದಿಂದ ಕೊನೆಗೆ ಅದು ನಾಶವಾಗುತ್ತದೆ. ಅಂದ್ರೆ ಈ ಒಂದು ಸೃಷ್ಟಿ ಸ್ಥಿತಿ ಲಯವನ್ನ ಭಗವಂತ ಮಾಡ್ತಾನೆ. ಅವನು ಅದನ್ನ ಮಾಡೋದಕ್ಕೆ ಏನು ಕಷ್ಟಪಡ್ಬೇಕಾಗೇನಿಲ್ಲ. ಅವನ ಒಂದು ಸಂಕಲ್ಪ, ಅಂದ್ರೆ ಅವನು ಮನಸ್ಸಿನಲ್ಲಿ ಅವನು ಆ ರೀತಿ ಆಗ್ಲಿ ಅಂತ ಅವನು ಅನ್ಕೊಂಡ್ರೆ ಸಾಕು, ಪ್ರತಿಯೊಂದು ಸೃಷ್ಟಿ ಅನ್ನುವಂಥದ್ದು ನಡೆಯುತ್ತೆ, ಮತ್ತೆ ಲಯ ಅನ್ನುವಂಥದ್ದು ಕೂಡ ಆಗುತ್ತೆ ಅನ್ನೋದನ್ನಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಯಾರು ಭಗವಂತನ ಭಕ್ತರಿದ್ದಾರೆ ಅವರು ಈ ಒಂದು ನಾವು ನೋಡ್ತೀವಿ, ಜ್ಯೋತಿಷಿಗಳ ಹತ್ರ ಹೋಗಿ ಹೇಳ್ತಾರೆ, ನಮ್ಗೆ ಈ ಗ್ರಹದ ದೋಷ ಇದೆ, ಆ ಗ್ರಹದ ದೋಷ ಇದೆ, ಆ ದೋಷದ ನಿವಾರಣೆಗೆ ಈ ಒಂದು ಪೂಜೆ ಮಾಡಿಸ್ಬೇಕು, ಆ ಒಂದು ಪೂಜೆ ಮಾಡಿಸ್ಬೇಕು ಅಂತ. ಆದ್ರೆ ಭಕ್ತರಾದವರು ಅದನ್ನೆಲ್ಲ ನೋಡೋದು ಬೇಡ ಅಂತ ಹೇಳ್ತಾರೆ ಪ್ರಭುಪಾದರು. ಯಾಕೆ ಅಂತಂದ್ರೆ ಭಗವಂತ ಅವನ ಸಂಕಲ್ಪದಿಂದ ಎಲ್ಲ ಗ್ರಹ ಗತಿಗಳನ್ನ ಅವನೇ ಸೃಷ್ಟಿ ಮಾಡಿರುವಂತದ್ದು. ಅವನ ಒಂದು ಸಂಕಲ್ಪ ಮಾಡ್ದ ಅಂದ್ರೆ 100 ಗ್ರಹಗಳನ್ನ ಅವನು ಒಮ್ಮೆಲೆ ಇಲ್ಲವಾಗಿಸ್ಬಿಡ್ತಾನೆ ಅಂತ. ಆ ರೀತಿ ಯಾರು ಭಕ್ತರಿದ್ದಾರೆ ಅವರ ಒಂದು ಏನು ಭವಿಷ್ಯ ಅನ್ನೋಂಥದ್ದಿದೆ, ಅದನ್ನ ಭಗವಂತನೇ ಬದಲಾಯಿಸ್ತಾನೆ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾನೆ, ಅವನ ಒಂದು ಸಂಕಲ್ಪದಿಂದ ಅವನು ಏನ್ ಬೇಕಾದ್ರೂ ಮಾಡಕ್ ಸಾಧ್ಯ ಇದೆ ಅಂತ. ನಾಚಾಮಾಂ ತಾನಿ ಕರ್ಮಾಣಿ ನಿಬಂಧಂತಿ ಧನಂಜಯ ಉದಾಸೀನವದ್ ಆಸೀನಂ ಅಸಕ್ತಂ ತೇಷು ಕರ್ಮಸು. ಧನಂಜಯನೇ, ಈ ಎಲ್ಲಾ ಕಾರ್ಯವು ನನ್ನನ್ನು ಬಂಧಿಸುವುದಿಲ್ಲ. ನಾನು ತಟಸ್ಥನಂತೆ ಕುಳಿತಿದ್ದು ಈ ಎಲ್ಲ ಐಹಿಕ ಚಟುವಟಿಕೆಗಳ ಬಗ್ಗೆ ನಿರ್ಲಿಪ್ತನಾಗಿರುತ್ತೇನೆ. ಅಂದ್ರೆ ಭಗವಂತನಿಗೆ ಇದೆಲ್ಲ ಏನ್ ನಡೀತಾ ಇದೆ, ಈ ಸೃಷ್ಟಿ ಕಾರ್ಯಗಳು ಮತ್ತೆ ಅವನ ಒಂದು ಶಕ್ತಿಗಳು ಏನೆಲ್ಲ ಮಾಡ್ತಾ ಇವೆ, ಅದರಲ್ಲಿ ಅವನಿಗೆ ಯಾವುದೇ ಒಂದು ಆಸಕ್ತಿ ಇಲ್ಲ. ಅವನೇನ್ ಮಾಡಿದಾನೆ, ಎಲ್ಲ ಕಾರ್ಯಗಳನ್ನ ಅವ್ರವರಿಗೆ ಒಂದು ವಹಿಸ್ಕೊಟ್ಬಿಟ್ಟು ಆ ಕಾರ್ಯಗಳು ಅಂದ್ರೆ ಏನೆಲ್ಲ ಸೃಷ್ಟಿ ಆಗ್ತಿದೆ. ಇವಾಗ ನಾವು ಒಂದು ಕೆಲಸ ಮಾಡಿದ್ರೆ ಅದಕ್ಕೊಂದು ಕರ್ಮ ಇದೆ ಅಂತ ನೋಡಿದೀವಿ. ಅಂದ್ರೆ ನಾವು ಮಾಡೋ ಪ್ರತಿಯೊಂದು ಕೆಲಸಕ್ಕೂ ಕೂಡ ಕರ್ಮ ಬಂಧನ ಇದೆ. ಅಂದ್ರೆ ಅದಕ್ಕೊಂದು ಪುಣ್ಯ ಪಾಪ ಅನ್ನುವಂಥದ್ದು, ಆ ಒಂದು ಪ್ರತಿಕ್ರಿಯೆ ಅನ್ನುವಂಥದ್ದು ಇರುತ್ತೆ. ಮತ್ತೆ ಭಗವಂತ ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದಾನೆ ಅಂದ್ರೆ ಅವನ್ಗೆ ಎಷ್ಟೊಂದು ಕರ್ಮ ಇರ್ಬೋದಾ ಅಂತ. ಅಂದ್ರೆ ಏನೋ ಒಂದು ಸೃಷ್ಟಿ ಆಗುತ್ತೆ, ಏನೋ ಒಂದು ನಾಶ ಆಗುತ್ತೆ, ಅದೆಲ್ಲ ಆದಾಗ ಅವನಿಗೆ ಅದರ ಪ್ರತಿಫಲ ಅಂದ್ರೆ ಅದರೊಂದು ಪ್ರತಿಕ್ರಿಯೆಗಳು ಅವನಿಗೆ ಆಗುತ್ತಾ? ಹರೇ ಕೃಷ್ಣ. ಯಾಕೆ ಆಗೋದಿಲ್ಲ ಅಂತಲ್ಲಿ ಆ ರಹಸ್ಯವನ್ನ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಅವನಿಗೆ ಕರ್ಮ ಫಲದಲ್ಲಿ ಆಸಕ್ತಿ ಇಲ್ಲ. ಅದನ್ನೇ ಅವನು ಹೇಳ್ತಾನೆ. ಇದಕ್ಕೂ ಮೊದಲು ನಾವು ನೋಡಿದ್ವಿ, ಯಾರು ಕರ್ಮವನ್ನ ಫಲದಲ್ಲಿ ಆಸಕ್ತಿ ಇಲ್ಲದೆ ಮಾಡ್ತಾನೆ ಅವನಿಗೆ ಕರ್ಮ ಬಂಧನ ಇಲ್ಲ ಅಂತ. ಇಲ್ಲಿ ಭಗವಂತನು ಕೂಡ ಇಷ್ಟೆಲ್ಲ ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಅವನಿಗೆ ಯಾವುದೇ ಒಂದು ಆಸಕ್ತಿ ಇಲ್ಲ. ಅಂದ್ರೆ ನನಗೆ ಹೀಗೆ ಆಗ್ಬೇಕು, ನನಗೆ ಹಾಗೆ ಆಗ್ಬೇಕು ಅಂತ ಅವನೇನು ಯೋಚನೆ ಮಾಡೋದಿಲ್ಲ. ಈ ಸೃಷ್ಟಿಯನ್ನು ಅವನು ಮಾಡಿ ಬಿಟ್ಟಿದ್ದಾನೆ, ಅದು ತನ್ನ ಪಾಡಿಗೆ ಅದು ತನ್ನ ಕೆಲಸಗಳಲ್ಲಿ ಅವನ ಶಕ್ತಿಗಳು ಅದನ್ನ ದೇವತೆಗಳು ನಿರ್ವಹಣೆ ಮಾಡ್ತಾ ಹೋಗ್ತಾ ಇದ್ದಾರೆ. ಮತ್ತೆ ಅವನಿಗೆ ಅದರಲ್ಲಿ ಯಾವುದೇ ಒಂದು ಆಸಕ್ತಿ ಇಲ್ಲದೆ ಅವನು ತಟಸ್ಥನಾಗಿ ಇದ್ದಾನೆ. ಅದನ್ನ ಇಲ್ಲಿ ಉದಾಸೀನವತ್ ಆಸೀನ ಅಂತ ಹೇಳ್ತಾ ಇದ್ದಾರೆ. ಉದಾಸೀನವತ್ ಆಸೀನಂ ಅಂತಂದ್ರೆ ತಟಸ್ಥನಾಗಿ ಇರುವಂತದ್ದು. ಈ ಎಲ್ಲ ಐಹಿಕ ಚಟುವಟಿಕೆಗಳ ಬಗ್ಗೆ ನಿರ್ಲಿಪ್ತನಾಗಿ ಇರುತ್ತಾನೆ. ಅಂದ್ರೆ ಅಲ್ಲಿ ಅವನಿಗೆ
ಅದರಿಂದ ಏನು ಆಗ್ಬೇಕಾದ್ದಿಲ್ಲ. ಅಂದ್ರೆ ಅವನಿಗೆ ನಾವಿವಾಗ ಅನ್ಕೊಂತೀವಿ ಏನೋ ಒಂದು ಕೆಲಸ ಮಾಡ್ಬೇಕಂದ್ರೆ ನನ್ಗೆ ಇದೇ ಆಗ್ಬೇಕು, ನನಗೆ ಹೀಗೆ ಬೇಕು ಅಂತ. ಅದಲ್ದಿರ ಬೇರೆ ಏನಾದ್ರು ಆದ್ರೆ ನಮ್ಗೆ ತುಂಬಾ ಬೇಸರ ಆಗುತ್ತೆ. ಆ ರೀತಿ ಭಗವಂತ ಯೋಚನೆ ಮಾಡೋದಿಲ್ಲ. ಆದ್ರೆ ಅಲ್ಲಿ ಒಂದು ಸೃಷ್ಟಿ ಆದಾಗ ಅವನಿಗೆ ಅದ್ರ ಮೇಲೆ ಅಟ್ಯಾಚ್ಮೆಂಟ್ ಇಲ್ಲ, ಅದು ನಾಶ ಆದಾಗ ಅವನಿಗೆ ಅದ್ರಲ್ಲಿ ಏನು ಬೇಸರ ಇಲ್ಲ. ಈ ಸೃಷ್ಟಿ ಸ್ಥಿತಿ ಲಯಗಳೋದು ತನ್ನ ಪಾಡಿಗೆ ತಾನು ಆಗ್ತಾ ಇರುತ್ತೆ, ಆದ್ರೆ ಅವನು ತಟಸ್ಥನಾಗಿ ಉಳಿತಾನೆ. ಮಯಾ ದಕ್ಷೇಣ ಪ್ರಕೃತಿ ಸೂಯತೆ ಸಾ ಚರಾಚರಂ ಹೇತುನಾನೇನ ಕೌಂತೆಯ ಜಗತ್ ವಿಪರೀತ್ ವರ್ತತೆ. ಕುಂತಿಯ ಮಗನಾದ ಅರ್ಜುನನೇ, ನನ್ನ ಶಕ್ತಿಗಳಲ್ಲಿ ಒಂದಾದ ಈ ಐಹಿಕ ಪ್ರಕೃತಿಯು ಎಲ್ಲಾ ಚರಾಚರ ವಸ್ತುಗಳನ್ನು ನನ್ನ ಅಪ್ಪಣೆಯಂತೆ ಸ್ಪಷ್ಟಿಸಿ ಕೆಲಸ ಮಾಡುತ್ತದೆ. ಈ ಅಭಿವ್ಯಕ್ತಿಯು ಅದರ ನಿಯಮಕ್ಕೆ ಅನುಗುಣವಾಗಿ ಮತ್ತೆ ಮತ್ತೆ ಸೃಷ್ಟಿಯಾಗುತ್ತದೆ ಮತ್ತು ನಾಶವಾಗುತ್ತದೆ. ಅಂದ್ರೆ ಈಗ ನಾನು ಆಗ್ಲೇ ಹೇಳ್ದ ಹಾಗೆ ಒಂದು ಪ್ರೋಗ್ರಾಮಿಂಗ್ ಮಾಡ್ತಾರೆ. ಕೆಲವೊಂದು ಹೋಟೆಲ್ಗಳಲ್ಲಿ ಕೂಡ ನಾವು ನೋಡ್ತೀವಿ, ಅಲ್ಲಿ ಯಾರೋ ಒಂದು ಸೆಕ್ಯೂರಿಟಿ ಗಾರ್ಡ್ ಇರುವ ಅವಶ್ಯಕತೆ ಇಲ್ಲ. ನೀವು ಹೋಗಿ ನಿಂತ ಕೂಡಲೇ ಅಲ್ಲಿ ಒಂದು ಬಾಗಿಲು ತೆಗೆಯುತ್ತೆ, ಮತ್ತೆ ನೀವು ಒಳಗೋಗಿದ ತಕ್ಷಣ ತಾನೇ ಬಾಗಿಲು ಮುಚ್ಚುತ್ತೆ. ಅಂದ್ರೆ ಅವನ ಒಂದು ಟೆಕ್ನಾಲಜಿ ಅನ್ನುವಂಥದ್ದು ಅಷ್ಟು ಒಳ್ಳೆ ರೀತಿಯಲ್ಲಿ ಇರುತ್ತೆ. ಹಾಗೆ ಇಲ್ಲಿ ಭಗವಂತನ ಒಂದು ಟೆಕ್ನಾಲಜಿ ಅದಕ್ಕಿಂತ ಚೆನ್ನಾಗಿದೆ. ಅಂದ್ರೆ ಅವನು ಹೇಗೆ ಮಾಡಿದ್ದಾನೆ ಅಂತಂದ್ರೆ ಈ ಯುಗಗಳು 4 ಯುಗಗಳು ಏನಿದೆ, ಕಲಿಯುಗ, ದ್ವಾಪರ ಯುಗ, ತ್ರೇತಾಯುಗ, ಸತ್ಯಯುಗ, ಇದನ್ನೆಲ್ಲ ಅವನು ಒಂದು ಯುಗಗಳನ್ನ ಕಾಲವನ್ನ ಅವನು ಸೃಷ್ಟಿ ಮಾಡಿದ್ದಾನೆ. ಅದು ತನ್ನ ಪಾಡಿಗೆ ತಾನು ಒಂದಾದ ಮೇಲೆ ಅದು ಒಂದು ಬರ್ತಾ ಇರುತ್ತೆ. ಹಗಲು ರಾತ್ರಿ ಅನ್ನುವಂಥದ್ದು, ಋತುಗಳು ಅನ್ನುವಂಥದ್ದು ಎಲ್ಲವೂ ಕೂಡ ಅದ್ರ ಪಾಡಿಗೆ ಅದು ಆಗ್ತಾ ಇರುತ್ತೆ. ಮತ್ತೆ ಅದನ್ನೆಲ್ಲ ಅವನು ಒಂದು ಶಕ್ತಿಗೆ ನಾನು ಅದನ್ನ ವಹಿಸಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ಈ ಒಂದು ಬಹಿರಂಗ ಶಕ್ತಿ ಇರ್ಬೋದು, ಅಥವಾ ಅವನ ಒಂದು ಬ್ರಹ್ಮನಿಗೆ ಕೊಟ್ಟಿರುವಂತಹ ಒಂದು ಜವಾಬ್ದಾರಿ ಇರ್ಬೋದು, ಅವರೆಲ್ಲರೂ ಕೂಡ ಅವರ ಒಂದು ಜವಾಬ್ದಾರಿಯನ್ನ ಅವರ ಪಾಡಿಗೆ ಅವರು ಮಾಡ್ತಾ ಇದ್ದಾರೆ. ಅಂದ್ರೆ ಈ ಎಲ್ಲ ಈ ಭೌತಿಕ ಜಗತ್ತಿನಲ್ಲಿ ಚರಾಚರವಾದದ್ದು ಅಂದ್ರೆ ಯಾವ್ದೆಲ್ಲ ಚಲಿಸ್ತಾ ಇದೆ, ಯಾವ್ದೆಲ್ಲ ಚಲಿಸ್ತಾ ಇಲ್ಲ, ಅಂದ್ರೆ ಯಾವ್ದೆಲ್ಲ ಜೀವಂತವಾಗಿದೆ, ಯಾವ್ದೆಲ್ಲ ನಿರ್ಜೀವವಾಗಿದೆ, ಅದೆಲ್ಲವೂ ಕೂಡ ಆ ಭಗವಂತನ ಅಪ್ಪಣೆಯಂತೆ ಅಲ್ಲಿ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅವನ ಶಕ್ತಿಗಳು, ದೇವತೆಗಳು ಅದರ ನಿರ್ವಹಣೆ ಮಾಡ್ತಾ ಇದ್ದಾರೆ. ಮತ್ತೆ ಯಾವುದು ನಿಯಮಕ್ಕೆ ಅನುಗುಣವಾಗಿ, ಅಂದ್ರೆ ಅವನು ಏನು ನಿಯಮ ಮಾಡಿದ್ದಾನೆ, ಪ್ರೋಗ್ರಾಮಿಂಗ್ ಹೇಗ್ ಮಾಡಿದ್ದಾನೆ, ಅದಕ್ಕೆ ತಕ್ಕ ಹಾಗೆ ಅಲ್ಲಿ ಸೃಷ್ಟಿ ಕಾರ್ಯವನ್ನ ಬ್ರಹ್ಮ ಮಾಡ್ತಾನೆ ಅವನು ದಿನದ ಪ್ರಾರಂಭದಲ್ಲಿ, ಮತ್ತೆ ಅದರ ನಾಶ ಕೂಡ ಮಾಡ್ತಾನೆ ಆ ದಿನದ ಅಂತ್ಯದಲ್ಲಿ. ಅದೆಲ್ಲವೂ ಕೂಡ ಭಗವಂತ ಅವನ ಒಂದು ಅಪ್ಪಣೆಯ ಮೇರೆಗೆ, ಅವನ ಒಂದು ಏನಂತಾರೆ, ಅವನ ಒಂದು ಮೇಲ್ವಿಚಾರಣೆಯಲ್ಲಿ ಇದೆಲ್ಲವೂ ಕೂಡ ನಡೀತಾ ಇದೆ. ಕೃಷ್ಣನು ಮಾನವ ರೂಪದಲ್ಲಿ ಬಂದಾಗ ಮಾಯೆಯ ಪ್ರಭಾವಕ್ಕೆ ಒಳಗಾಗುತ್ತಾನೆ. ಹರೇ ಕೃಷ್ಣ. ಯಾಕೆ ಅವನು ಯಾಕೆ ಒಳಗಾಗೋದಿಲ್ಲ? ಕೃಷ್ಣನೇ ಮಾಯೆ ಮಾತಾಜಿ ಅದಕ್ಕೆ. ಅವನ ಮನುಷ್ಯನಲ್ಲ. ಯಾಕೆಂದ್ರೆ ಕೃಷ್ಣ ಮಾಯೆಯ ಪ್ರಭು, ಮಾಯೆಯ ಶಕ್ತಿ ಅಂತ ನಾವ್ ಏನನ್ನ ಕರಿತಾ ಇದೀವಿ, ಆ ಒಂದು ದುರ್ಗಾದೇವಿ ಅಥವಾ ಬಹಿರಂಗ ಶಕ್ತಿ, ಅವಳು ಭಗವಂತನ ಸೇವೆಯಲ್ಲಿ ತೊಡಗಿದ್ದಾಳೆ. ಅಂದ್ರೆ ಅವಳನ್ನ ನಿಯಂತ್ರಿಸುವವನು ಸ್ವತಃ ಕೃಷ್ಣನೇ ಆದ ಕಾರಣ ಅವಳ ಪ್ರಭಾವಕ್ಕೆ ಅವನು ಒಳಗಾಗೋದಿಲ್ಲ. ಈ ಪ್ರಭಾವಕ್ಕೆ ಒಳಗಾಗ್ಬೇಕು ಅಂದ್ರೆ ಅವನಿಗೆ ಒಂದು ಭೌತಿಕ ದೇಹ ಅನ್ನುವಂಥದ್ದು ಇರಬೇಕು. ಭೌತಿಕ ದೇಹ ಅಂತ ಪಡೆದಾಗ ನಾವೆಲ್ಲರೂ ಕೂಡ ಅವಳ ಪ್ರಭಾವಕ್ಕೆ ಒಳಗಾಗ್ತೀವಿ. ಆ 3 ಗುಣಗಳ ಒಂದು ನಿಯಂತ್ರಣದಲ್ಲಿ ನಮ್ಮನ್ನ ಅವಳು ಆಳ್ತಾಳೆ. ಆದ್ರೆ ಭಗವಂತನ ದೇಹ ಅನ್ನುವಂಥದ್ದು ಅದು ಭೌತಿಕವಾದದ್ದು ಅಲ್ಲ, ಅದು ಆಧ್ಯಾತ್ಮಿಕವಾದದ್ದು. ಆದ ಕಾರಣ ಅವಳ ಪ್ರಭಾವಕ್ಕೆ ಭಗವಂತ ಯಾವತ್ತು ಅವನು ಒಳಪಡೋದಿಲ್ಲ. ಅಂದ್ರೆ ಅವನು ಭೂಮಿಗೆ ಬಂದಾಗ ಅವನು ನಮ್ಮ ಹಾಗೆ ಹುಟ್ಟುವುದಿಲ್ಲ, ಅವನು ಅವತರಿಸುತ್ತಾನೆ ಅವನು ಹೇಗಿದ್ದಾನೋ ಅದೇ ರೀತಿ ಈ ಭೂಮಿಯ ಮೇಲೆ ಕಾಣಿಸ್ಕೊಳ್ತಾರೆ. ಅವಜಾನಾತಿ ಮಾಮೂಢ ಮಾನುಷಿಂ ತನುಮಾಶ್ರಿತಂ ಪರಂ ಭಾವಂ ಅಜಾನಂತೋ ಮಮ ಭೂತ ಮಹೇಶ್ವರಂ. ಹರೇ ಕೃಷ್ಣ. ನಾನು ಮನುಷ್ಯ ರೂಪದಲ್ಲಿ ಇಳಿದು ಬಂದಾಗ ಮೂಢರು ನನ್ನನ್ನು ಅಪಹಾಸ್ಯ ಮಾಡುತ್ತಾರೆ. ಇರುವುದೆಲ್ಲದರ ಪ್ರಭು ನಾನೇ. ನನ್ನ ಈ ದಿವ್ಯ ಪ್ರಕೃತಿಯು ಅವರಿಗೆ ತಿಳಿಯದು. ಅಂದ್ರೆ ಪರಮಾತ್ಮ ಭೂಮಿ ಮೇಲೆ ಬರ್ತಾನೆ ಅಂದ್ರೆ ನಾವು ನೋಡ್ತೀವಿ, ಕೃಷ್ಣನಾಗಿ ಬಂದಾಗ ಎಲ್ಲರೂ ಅಪಹಾಸ್ಯ ಮಾಡ್ತಾರೆ. ಈ ದುರ್ಯೋಧನಾದಿಗಳಿರ್ಬೋದು, ಅಥವಾ ಕಂಸ ಇರ್ಬೋದು, ಅಥವಾ ಒಂದು ಶಿಶುಪಾಲ, ಇವರೆಲ್ಲರೂ ಏನ್ ಮಾಡ್ತಾರೆ, ಅವನನ್ನ ಸಾಧಾರಣ ಮನುಷ್ಯ, ಅವರ ಹಾಗೆ ಒಬ್ಬ ವ್ಯಕ್ತಿ ಅಂತ ತಿಳ್ಕೊತಾರೆ. ಆದ ಕಾರಣ ಅವ್ರು ಏನ್ ಮಾಡ್ತಾರೆ, ಅವನನ್ನ ಅಪಹಾಸ್ಯ ಮಾಡ್ತಾರೆ. ಅಂದ್ರೆ ಶಿಶುಪಾಲ ಅಂದ್ರೆ ಅವನು 100 ಬಾರಿ ಭಗವಂತನನ್ನ ಅಪಹಾಸ್ಯ ಮಾಡ್ತಾನೆ. 101ನೇ ಬಾರಿ ಅವನು ಮಾಡಿದಾಗ ಅವನನ್ನ, ಅಂದ್ರೆ ಅವನ ತಾಯಿಗೆ, ಶಿಶುಪಾಲನ ತಾಯಿಗೆ ಭಗವಂತ
ಮಾತು ಕೊಟ್ಟಿರ್ತಾನೆ, ಅವನು 100 ತಪ್ಪುಗಳನ್ನ ಕ್ಷಮಿಸ್ತೀನಿ ಅಂತ. 100ನೇ ಒಂದು ಅವನು ಮಾಡಿದಾಗ ಅವನನ್ನ ಹೇಗೆ ಅವನು ಸಂಹಾರ ಮಾಡ್ತಾನೆ ಅಂತ. ಅಂದ್ರೆ ಅವರೆಲ್ಲರೂ ಕೂಡ ಅವನನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಎಲ್ಲರಿಂದಲೂ ಕೂಡ ಸಾಧ್ಯ ಇಲ್ಲ. ಆ ಮೂಢರು ಯಾರಿದ್ದಾರೆ ಅವನನ್ನ ಮನುಷ್ಯ ಅಂತ ತಿಳಿತಾರೆ. ಅಂತವರು ಅವನ ಒಂದು ಶಕ್ತಿಗಳನ್ನ ಅಥವಾ ಅವನ ಒಂದು ದಿವ್ಯ ಪ್ರಕೃತಿ ಅಂದ್ರೆ ಅವನ ಒಂದು ಆಧ್ಯಾತ್ಮಿಕ ಪ್ರಕೃತಿಯನ್ನ ಅಂದ್ರೆ ಅವನ ಒಂದು ಆಧ್ಯಾತ್ಮಿಕ ಒಂದು ದೇಹವನ್ನ ಅಥವಾ ಅವನ ಒಂದು ಆಧ್ಯಾತ್ಮಿಕ ರೂಪವನ್ನ ಅವರು ಕಾಣೋದಕ್ಕೆ ಸಾಧ್ಯ ಇಲ್ಲ. ಮೋಘ ಕರ್ಮಣೋ ಮೋಘ ಜ್ಞಾನ ವಿಚೇತಸಃ ರಾಕ್ಷಸಿಂ ಆಸುರಿಂ ಚೈವ ಪ್ರಕೃತಿಂ ಮೋಹಿನಿಂ ಶ್ರಿತಃ. ಯಶವಂತ್ ಪ್ರಭುಜಿ, ಓದಿ ಪ್ರಭುಜಿ. ಅನುವಾದ: ಹೀಗೆ ದಿಗ್ಭ್ರಮೆಯಾದವರನ್ನು ರಾಕ್ಷಸಿ ಮತ್ತು ನಾಸ್ತಿಕ ಅಭಿಪ್ರಾಯಗಳು ಆಕರ್ಷಿಸುತ್ತವೆ. ಈ ಭ್ರಾಂತಿಯ ಸ್ಥಿತಿಯಲ್ಲಿ ಅವರ ಮುಕ್ತಿಯ ಭರವಸೆಗಳು, ಅವರ ಫಲಾಪೇಕ್ಷಿತ ಕರ್ಮಗಳು ಮತ್ತು ಅವರ ಜ್ಞಾನ ಸಂಸ್ಕಾರ ಎಲ್ಲ ಸೋತು ಹೋಗುತ್ತವೆ. ಹರೇ ಕೃಷ್ಣ ಪ್ರಭುಜಿ. ಅಂದ್ರೆ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಯಾರು ರಾಕ್ಷಸಿ ಗುಣವನ್ನ ಹೊಂದಿದ್ದಾರೆ ಅವರು ನಾಸ್ತಿಕರು. ಅಂದ್ರೆ ಭಗವಂತನಲ್ಲಿ ಅವರಿಗೆ ನಂಬಿಕೆ ಇಲ್ಲ. ಭಗವಂತ ಅಂತಂದ್ರೆ ಅಂತಹ ಒಂದು ವ್ಯಕ್ತಿನೇ ಇಲ್ಲ ಅಂತ ಹೇಳ್ತಾರೆ. ಅಂತವ್ರು ಏನ್ ಮಾಡ್ತಾರೆ, ಅವ್ರು ಎಂತದೇ ಜ್ಞಾನವನ್ನ ಪಡೆದಿರ್ಬೋದು. ಅಂದ್ರೆ ಇಲ್ಲಿ ರಾವಣನನ್ನ ಉದಾಹರಣೆಗೆ ತಗೊಳ್ತೀವಿ, ಅಥವಾ ಹಿರಣ್ಯಕಶಿಪು, ಎಲ್ಲರೂ ರಾಕ್ಷಸರಾಗಿದ್ರು. ಅವ್ರ ಹತ್ರ ಎಷ್ಟು ಜ್ಞಾನ ಇತ್ತು ಅಂತಂದ್ರೆ, ಆ ಒಂದು ಹಿರಣ್ಯಕಶಿಪು ಅವನು ಹಿರಣ್ಯಾಕ್ಷ ಅವನ ಸಾವಿನ ನಂತರ ಅವನ ತಾಯಿ ದುಃಖದಲ್ಲಿ ಇರ್ತಾಳೆ. ಆಗ ಅವಳ ಹತ್ರ ಹೋಗಿ ಅವಳಿಗೆ ಒಂದು ಆತ್ಮಜ್ಞಾನದ ಬಗ್ಗೆ ತಿಳಿಸ್ಕೊಡ್ತಾನೆ. ಭಾಗವತಂನಲ್ಲಿ ಬರುತ್ತೆ ಆತ್ಮಜ್ಞಾನ ಅಂತಂದ್ರೆ, ಆತ್ಮಕ್ಕೆ ಸಾವಿಲ್ಲ, ನೀನ್ ಅಳಬೇಡ, ಅವನಿನ್ನ ಇದ್ದಾನೆ, ಆದ್ರೆ ಈ ರೂಪದಲ್ಲಿ ಇಲ್ಲ ಅಷ್ಟೇ ಅಂತೆಲ್ಲ ಅಷ್ಟೆಲ್ಲ ಜ್ಞಾನ ಅವನಿಗೆ ಇರುತ್ತೆ. ಮತ್ತೆ ರಾವಣನು ಅಷ್ಟೇ, ಅವನು ಮಹಾಪಂಡಿತನಾಗಿರ್ತಾನೆ, ಬ್ರಾಹ್ಮಣನಾಗಿರ್ತಾನೆ. ಅಂದ್ರೆ ಅವನಿಗೂ ಕೂಡ ತುಂಬಾ ಅಪಾರ ಜ್ಞಾನ, ವೇದಗಳನ್ನ ತಿಳಿದಿರ್ತಾನೆ. ಅಂತಹ ಒಂದು ಜ್ಞಾನ ಪಡೆದಿದ್ರು ಕೂಡ ಅವರ ಒಂದು ನಾಸ್ತಿಕ ಮನೋಭಾವ ಅಂದ್ರೆ ಭಗವಂತನಿಗೆ ಶರಣಾಗದೆ ಇರುವಂತಹ ಒಂದು ಮನಸ್ಥಿತಿ, ರಾಕ್ಷಸಿ ಗುಣ, ಅದೇನ್ ಮಾಡುತ್ತೆ, ಅವರ ಫಲಾಪೇಕ್ಷಿತ ಕರ್ಮಗಳು. ಅವರು ಎಷ್ಟೇ ಒಂದು ತಪಸ್ಸನ್ನ ಮಾಡ್ತಾರೆ, ರಾವಣನು ತಪಸ್ ಮಾಡ್ತಾನೆ, ಮತ್ತೆ ಹಿರಣ್ಯಕಶಿಪು ಕೂಡ ತಪಸ್ಸನ್ನ ಮಾಡ್ತಾರೆ. ಅವರು ಫಲಾಪೇಕ್ಷಿತ ಕರ್ಮಗಳನ್ನ ಮಾಡ್ತಾರೆ, ಮತ್ತೆ ಜ್ಞಾನಗಳನ್ನ ಹೊಂದಿರ್ತಾರೆ. ಮತ್ತೆ ಅವರಿಗೆ ಮುಕ್ತಿ ಅನ್ನೋಂಥದ್ದು ಕೂಡ ಇಲ್ಲ, ಅವರಿಗೆ ಮುಕ್ತಿ ಅನ್ನೋದು ಸಿಗೋದಿಲ್ಲ. ಅಂತವರು ಯಾರಿದ್ದಾರೆ, ರಾಕ್ಷಸಿ ಗುಣಗಳನ್ನ ಹೊಂದಿದ್ದಾರೆ, ಅವರ ಎಲ್ಲ ಒಂದು ಜ್ಞಾನ ಇರ್ಬೋದು, ಅವರು ಮಾಡಿದ ಒಂದು ತಪಸ್ಸು ಅಥವಾ ದಾನದಿಂದ ಅವರು ಪಡೆದಂತಹ ಫಲಗಳಿರ್ಬೋದು, ಮತ್ತೆ ಅವರಿಗೆ ಮುಕ್ತಿಯ ಭರವಸೆ ಅನ್ನುವಂಥದ್ದು ಕೂಡ ಇರೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದೇನೆ. ಅವರು ಮಾಡುವಂತಹ ತಪ್ಪು ಏನು ಅಂತಂದ್ರೆ, ಅವರು ಭಗವಂತನಿಗೆ ಶರಣಾಗೋದಿಲ್ಲ, ಮತ್ತೆ ಅವನಲ್ಲಿ ನಂಬಿಕೆಯನ್ನ, ಶ್ರದ್ಧೆಯನ್ನ ಅವರು ಬೆಳೆಸ್ಕೊಳ್ಳೋದಿಲ್ಲ ಅಂತ. ಇಲ್ಲಿ ನಾವು ನೋಡ್ತಾ ಇದೀವಿ ಶಿಶುಪಾಲ ಅವನು ಹುಟ್ಟಿದಾಗ ಅವನಿಗೆ 4 ಭುಜಗಳು ಮತ್ತೆ 3 ಕಣ್ಣಿರುತ್ತೆ. ಮತ್ತೆ ಅವನ ಒಂದು ಜನ್ಮದ ಸಮಯದಲ್ಲಿ ಅವನಿಗೆ ಯಾರು ಪಂಡಿತರು, ಬ್ರಾಹ್ಮಣರು ಅಲ್ಲಿ ಬರ್ತಾರೆ. ಅವರು ಹೇಳ್ತಾರೆ ಅವ್ರ ತಾಯಿಗೆ, ಯಾವಾಗ ಅವನನ್ನ ಕೊಲ್ಲುವಂತವನು, ಅವನ ಸಂಹಾರಕ ಅವನ ಎದುರುಗಡೆ ಬರ್ತಾನೆ, ಆಗ ಈ ಮಗುವಿನ 2 ಕೈಗಳು ಮತ್ತೆ ಹಣೆಯಲ್ಲಿರುವ ಒಂದು ಕಣ್ಣು ಅದು ಅದೃಶ್ಯವಾಗುತ್ತೆ. ಅದು ಸೂಚನೆ ಕೊಡುತ್ತೆ ಯಾರಿಂದ ಅವನ ಸಂಹಾರ ಆಗುತ್ತೆ ಅಂತ ಹೇಳಿರ್ತಾರೆ. ಆ ಶಿಶುಪಾಲನನ್ನ ನೋಡೋದಕ್ಕೆ ಕೃಷ್ಣ ಹೋಗ್ತಾನೆ. ಕೃಷ್ಣ ಹೋದಾಗ ಅವನಿಗೆ ಒಂದು 2 ಭುಜ ಮತ್ತೆ ಆ ಕಣ್ಣು ಅದು ಅಂದ್ರೆ ಕಣ್ಮರೆ ಆಗುತ್ತೆ. ಅದನ್ನ ನೋಡಿದ ಕೂಡಲೇ ಅವಳ ತಾಯಿಗೆ ಗೊತ್ತಾಗುತ್ತೆ ಕೃಷ್ಣನೇ ತನ್ನ ಮಗನ ಸಂಹಾರಕ ಅಂತ. ಆಗ ಅವಳು ಏನ್ ಮಾಡ್ತಾಳೆ, ಕೃಷ್ಣನ ಹತ್ರ ಹೋಗಿ ಮಾತು ತಗೊಳ್ತಾಳೆ, ನನ್ನ ಮಗ 100 ತಪ್ಪು ಮಾಡುವವರೆಗೂ ನೀನು ಅವನನ್ನ ಕ್ಷಮಿಸ್ಬೇಕು ಅಂತ. ಅದಕ್ಕೆ ಕೃಷ್ಣ ಸರಿ ಆಯ್ತು ಅಂತ ಹೇಳ್ತಾನೆ. ಆಮೇಲೆ ಇಲ್ಲಿ ಶಿಶುಪಾಲ ಏನ್ ಮಾಡ್ತಾನೆ, ಸದಾ ಅವನು ರಾಕ್ಷಸನಾಗಿ, ನಾಸ್ತಿಕನಾಗಿ ಭಗವಂತನನ್ನ ಜರಿಯುವಂತ ಕೆಲಸ ಮಾಡ್ತಾನೆ. ಭಗವಂತನನ್ನ ಅಪಹಾಸ್ಯ ಮಾಡುವಂತದ್ದು ಇದನ್ನೆಲ್ಲ ಮಾಡ್ತಾನೆ. ಇಲ್ಲಿ ನಾವು ನೋಡ್ತಾ ಇರುವಂತಹ ದೃಶ್ಯ, ರಾಜಸೂಯ ಯಾಗವನ್ನ ಮಾಡ್ತಾನೆ ಯುಧಿಷ್ಠಿರ ಮಹಾರಾಜ. ಆಗ ಒಂದು ಭಗವಂತನಿಗೆ ಆ ಒಂದು ಮೊದಲ ಒಂದು ಮರ್ಯಾದೆ ಅಂತ ಹೇಳ್ತಾರೆ, ಪರಮಾತ್ಮನ ಒಂದು ಆರಾಧನೆಯನ್ನ ಮಾಡ್ತಾನೆ. ಆ ಸಂದರ್ಭದಲ್ಲಿ ಅಲ್ಲಿಗೆ ಶಿಶುಪಾಲ ಬರ್ತಾನೆ. ಬಂದು ಅವನು ಮತ್ತೆ ಯಥಾರೂಪ ಅವನು ಭಗವಂತನನ್ನ ಜರಿದು ಮಾತಾಡೋಕೆ ಶುರು ಮಾಡ್ತಾನೆ. ಅಂದ್ರೆ ಅವನು ಮರ್ತು ಬಿಡ್ತಾನೆ, ಅವನು ಕೌಂಟ್ ಇಟ್ಕೊಳ್ಳೋದು ಮರ್ತು ಬಿಡ್ತಾನೆ. 100 ಬಾರಿ ಭಗವಂತನನ್ನ ನಾನು ಅಪಹಾಸ್ಯ ಮಾಡಿದ್ದೀನಿ ಅನ್ನೋದನ್ನ ಮರ್ತು ಅವನು ಇನ್ನೊಂದು ಸಲ ಹೇಳಕ್ ಹೋಗ್ತಾನೆ. ಅಂದ್ರೆ ಇನ್ನೊಂದು ಬಾರಿ ಭಗವಂತನ ಬಗ್ಗೆ ಅಳಿದು ಮಾತಾಡಕ್ ಹೋಗ್ತಾನೆ. ಆಗ ಪರಮಾತ್ಮ ಸುದರ್ಶನ ಚಕ್ರದಿಂದ ಅವನನ್ನ ಸಂಹಾರ ಮಾಡ್ತಾನೆ. ಆ ದೃಶ್ಯವನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿ ಆಶ್ರಿತಃ ಭಜಂತಿ ಅನನ್ಯ ಮನಸೋ ಜ್ಞಾತ್ವಾ ಭೂತಾದಿ ಅವ್ಯಯಂ. ಭ್ರಾಂತಿಗೆ
ಈ ಪ್ರಕೃತಿಯ ರಕ್ಷಣೆಯಲ್ಲಿ ಇರುತ್ತಾರೆ. ಅವರಿಗೆ ನಾನು ಮೂಲನು ಅವ್ಯಯನು ಆದ ದೇವೋತ್ತಮ ಪರಮಪುರುಷನು ಎಂದು ಗೊತ್ತು. ಆದುದರಿಂದ ಅವರು ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ನಿರತರಾಗಿರುತ್ತಾರೆ. ಹರೇ ಕೃಷ್ಣ ಮಾತಾಜಿ. ನಾವಿಲ್ಲಿ ಚಿತ್ರದಲ್ಲಿ ನೋಡ್ತಾ ಇರುವಂತದ್ದು ಮಾಧವೇಂದ್ರ ಪುರಿ ಅಂತ ಕರೀತಾರೆ ಅವರನ್ನ. ಅಂದ್ರೆ ನಮ್ಮ ಒಂದು ಗುರು ಪರಂಪರೆಯಲ್ಲಿ ಬರುವಂತಹ ಗುರುಗಳು. ಅವರು ಒಮ್ಮೆ ಏನ್ ಮಾಡ್ತಾರೆ ಅಂದ್ರೆ, ಅನೇಕ ದಿನಗಳು ಅವ್ರಿಗೆ ಆಹಾರ ಸಿಕ್ಕಿರೋದಿಲ್ಲ. ಅಂದ್ರೆ ಭಗವಂತನ ಸ್ಮರಣೆಯಲ್ಲಿ ಅವರು ಕೂತಿರ್ಬೇಕಾದ್ರೆ ಅಲ್ಲಿ ಆ ಭಗವಂತ ಅವನು ಒಬ್ಬ ಗೋಪಾಲಕನ ರೂಪದಲ್ಲಿ ಬಂದು ಅವರಿಗೆ ಒಂದು ಆಹಾರವನ್ನ, ಅಂದ್ರೆ ಭಗವಂತನ ಪ್ರಸಾದ ಅಂತ ಹೇಳಿ ಅವ್ರಿಗೆ ಕೊಟ್ಟು ಹೋಗ್ತಾನೆ. ಅಂದ್ರೆ ಇಲ್ಲಿ ಯಾರು ಈ ರೀತಿ ಭಗವಂತನ ಒಂದು ದೈವಿ ಪ್ರಕೃತಿಯ ರಕ್ಷಣೆಯಲ್ಲಿ ಇದ್ದಾರೆ, ಆದ್ರೆ ಭಕ್ತರು ಅವರು ಭೌತಿಕ ಜಗತ್ತಿನಲ್ಲಿದ್ರು ಕೂಡ ಅವರು ಭಗವಂತನ ಒಂದು ಅಂತರಂಗ ಶಕ್ತಿಯ ಒಂದು ಅಧೀನಕ್ಕೆ ಬರ್ತಾರೆ. ಅಂತರಂಗ ಶಕ್ತಿ ಅಂದ್ರೆ ಅವನ ರಾಧಾರಾಣಿಯ ಒಂದು ಅಧೀನಕ್ಕೆ ಬಂದಾಗ ಅವರ ರಕ್ಷಣೆಯಲ್ಲಿ ಅವರು ಇರ್ತಾರೆ. ಅವರಿಗೆ ನಾನು ಮೂಲನೂ ಅವ್ಯಯನೂ ಆದ ದೇವೋತ್ತಮ ಪರಮಪುರುಷ ಎಂದು ಗೊತ್ತು. ಅಂದ್ರೆ ನಾಸ್ತಿಕರು, ರಾಕ್ಷಸಿ ಸ್ವಭಾವದವರ ಬಗ್ಗೆ ಇಲ್ಲಿ ತಿಳಿಸ್ತಾ ಅವರ ಒಂದು ಪರಿಸ್ಥಿತಿ ಬಗ್ಗೆ, ಅವರ ಒಂದು ಅದರ ಪರಿಣಾಮದ ಬಗ್ಗೆ ಹೇಳ್ದ. ಈಗ ಅವನ ಭಕ್ತರ ಬಗ್ಗೆ ಹೇಳ್ತಾ ಇದ್ದಾನೆ. ಅವನ ಭಕ್ತರು ಅವನನ್ನ ತಿಳಿದಿರ್ತಾರೆ, ಮತ್ತೆ ಅದಕ್ಕಾಗಿ ಅವನ ಸೇವೆಯನ್ನು ಮಾಡ್ತಾರೆ. ಅಂತಹ ಭಕ್ತರನ್ನ ಅವನ ಒಂದು ದೈವಿ ಪ್ರಕೃತಿ ಅಂದ್ರೆ ಆ ಒಂದು ರಾಧಾರಾಣಿ ಅವನ ಅಂತರಂಗ ಶಕ್ತಿ ಅವರ ರಕ್ಷಣೆಯನ್ನು ಮಾಡುತ್ತೆ. ಅಂತವರನ್ನ ಭಗವಂತ ಸದಾಕಾಲ ಅವರ ಭಕ್ತಿ ಸೇವೆಯನ್ನು ಅವನು ಸ್ವೀಕಾರ ಮಾಡ್ತಾನಂತ. ಅಂದ್ರೆ ಅವರು ಭ್ರಾಂತಿಗೆ ಸಿಲುಕದ ಮಹಾತ್ಮರು. ಆದ್ರೆ ಅವರಿಗೆ ಈ ರಾಕ್ಷಸರಿಗೆ ಅಥವಾ ನಾಸ್ತಿಕರಿಗೆ ಇದ್ದಂತಹ ಹಾಗೆ ಯಾವುದೇ ಒಂದು ಭ್ರಾಂತಿ ಇಲ್ಲ. ಅಂದ್ರೆ ಭಗವಂತ ಅಂದ್ರೆ ಯಾರು ಅಂತ ಅವ್ರಿಗೆ ಪರಿಪೂರ್ಣವಾಗಿ ತಿಳಿದಿದೆ. ಮಹಾಮಾಯಿ ಮತ್ತು ಯೋಗಮಾಯೆಯ ನಡುವಿನ ವ್ಯತ್ಯಾಸವೇನು? ನಾನೀಗ ಆಗಾಗ್ಲೇ ಹೇಳಿರ್ತೀನಿ ಮಹಾಮಾಯಿ ಅಂದ್ರೆ ಏನು ಮತ್ತೆ ಯೋಗಮಾಯೆ ಅಂದ್ರೆ ಏನು. ಮಹಾಮಾಯಿ ಅಂತಂದ್ರೆ ಈ ಭೌತಿಕ ಜಗತ್ತನ್ನ ನಿರ್ವಹಣೆ ಮಾಡ್ತಿರುವಂತವಳು. ಅಂದ್ರೆ ಈ ಒಂದು ಭೌತಿಕ ಜೀವಿಗಳನ್ನ ಅವರನ್ನ ನಿಯಂತ್ರಣದಲ್ಲಿ ಇಟ್ಟಿರುವಂತವಳು ಪಾರ್ವತಿ ಅಥವಾ ದುರ್ಗಾದೇವಿ ಅಂತ ಕರಿತೀವಿ. ಅವಳು ಒಂದು 3 ಗುಣಗಳನ್ನು, ಅಂದ್ರೆ ತ್ರಿಗುಣಗಳು ಅಂತ ಹೇಳ್ತಾರೆ, ಸತ್ವಗುಣ, ರಜೋಗುಣ, ತಮೋಗುಣ ಅನ್ನುವಂತಹ ಹಗ್ಗಗಳಿಂದ ನಮ್ಮನ್ನ ಬಂಧಿಸ್ತಾಳೆ. ಆ ಮೂಲಕ ಅವಳು ನಮ್ಮನ್ನ ಆಡಿಸ್ತಾ ಇರ್ತಾಳೆ. ಯೋಗ ಮಾಯೆ ಅಂದ್ರೆ ಯಾರು ಅಂದ್ರೆ ಭಗವಂತನ ಅಂತರಂಗ ಶಕ್ತಿ ರಾಧಾರಾಣಿ. ಈ ಯೋಗ ಮಾಯೆ ಏನ್ ಮಾಡ್ತಾಳೆ, ಯಾರು ಶುದ್ಧ ಭಕ್ತರಿರ್ತಾರೆ ಅವರನ್ನ ಅವಳು ಅವರ ಒಂದು ಜವಾಬ್ದಾರಿನ ಅವಳು ವಹಿಸ್ತಾಳೆ. ಅವರ ಒಂದು ಯೋಗಕ್ಷೇಮವನ್ನು ಅವಳು ನೋಡ್ಕೊಳ್ತಾಳೆ. ಅಂದ್ರೆ ಯೋಗಮಾಯೆ ಆಧ್ಯಾತ್ಮಿಕ ಜಗತ್ತಿನ ನಿರ್ವಹಣೆ ಮಾಡ್ತಾಳೆ, ಮಹಾಮಾಯೆ ಭೌತಿಕ ಜಗತ್ತಿನ ನಿರ್ವಹಣೆ ಮಾಡ್ತಾಳೆ. ಆದ್ರೆ ಭೌತಿಕ ಜಗತ್ತಿನಲ್ಲಿ ಶುದ್ಧ ಭಕ್ತರು ಇದ್ದಾರೆ ಅಂತಂದ್ರೆ ಅವರ ನಿರ್ವಹಣೆಯನ್ನು ಕೂಡ ಯೋಗಮಾಯೆ ನೋಡ್ಕೊತಾಳೆ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಃ ನಮಸ್ಕಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ. ಸದಾ ನನ್ನ ಕೀರ್ತನೆಯನ್ನು ಮಾಡುತ್ತಾ ದೃಢ ಸಂಕಲ್ಪದಿಂದ ಪ್ರಯತ್ನವನ್ನು ಮಾಡುತ್ತಾ ನನಗೆ ನಮಸ್ಕಾರವನ್ನು ಮಾಡುತ್ತಾರೆ. ಈ ಮಹಾತ್ಮರು ಸತತವಾಗಿ ಭಕ್ತಿಯಿಂದ ನನ್ನನ್ನು ಪೂಜಿಸುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಯಾರು ಭಕ್ತರಿರ್ತಾರೆ, ನಾವು ನೋಡಿದ್ವಿ ಭಕ್ತರಿಗೆ ಭಗವಂತನ ಬಗ್ಗೆ ತಿಳಿದಿದೆ, ಅವನಲ್ಲಿ ಪರಿಪೂರ್ಣ ಶ್ರದ್ಧೆ, ನಂಬಿಕೆ, ಶರಣಾಗತಿ, ಭಕ್ತಿ ಸೇವೆ ಎಲ್ಲವೂ ಕೂಡ ಇದೆ. ಆದ ಕಾರಣ ಅವ್ರು ಏನ್ ಮಾಡ್ತಾರೆ, ಸದಾ ಕಾಲ ಭಗವಂತನ ಕೀರ್ತನೆ ಮಾಡ್ತಾರೆ. ಅಂದ್ರೆ ಅವನ ಒಂದು ನಾಮ, ಗುಣ, ರೂಪ, ಲೀಲೆಗಳ ಬಗ್ಗೆ ಹಾಡಿ ಹೊಗಳುತ್ತಾರೆ. ಮತ್ತೆ ದೃಢ ಸಂಕಲ್ಪದಿಂದ ಪ್ರಯತ್ನವನ್ನು ಮಾಡುತ್ತಾರೆ. ಅಂದ್ರೆ ದೃಢ ಸಂಕಲ್ಪದಿಂದ ಭಕ್ತಿಯಲ್ಲಿ ಅವನ ಸೇವೆ ಮಾಡುವ ಒಂದು ಸಂಕಲ್ಪದಿಂದ ಪ್ರಯತ್ನವನ್ನು ಮಾಡ್ತಾರೆ. ಮತ್ತೆ ನನಗೆ ನಮಸ್ಕಾರವನ್ನು ಮಾಡ್ತಾರೆ, ಅಂದ್ರೆ ಭಗವಂತನಿಗೆ ಶರಣ ಆಗ್ತಾರೆ. ಮತ್ತೆ ಅಂತ ಮಹಾತ್ಮರು ಸತತವಾಗಿ ಭಕ್ತಿಯಿಂದ ನನ್ನನ್ನ ಪೂಜಿಸುತ್ತಾರೆ. ಅಂದ್ರೆ ಅವರು ಸದಾ ಭಗವಂತನ ಸ್ಮರಣೆಯಲ್ಲಿ ಇರ್ತಾರೆ, ಅವನ ಒಂದು ಗುಣಗಾನವನ್ನ ಹಾಡ್ತಾರೆ, ಮತ್ತೆ ಅವನ ಬಗ್ಗೆಯೇ ಚಿಂತನೆಯಲ್ಲಿ ತೊಡಗಿರ್ತಾರೆ. ಆ ಮೂಲಕ ಅವರು ಭಗವಂತನನ್ನ ಸದಾ ನೆನೀತಾ ಇರ್ತಾರೆ. ಇಲ್ಲಿ ನಾವು ಪ್ರಭುಪಾದರ ಒಂದು ದೃಶ್ಯವನ್ನ ನೋಡ್ತಾ ಇರ್ತೀವಿ. ಈ ಎಲ್ಲಾ ಗುಣಗಳು ಅವರಲ್ಲಿ ಇತ್ತು, ಯಾಕಂದ್ರೆ ಅವರು ಭಗವಂತನ ಶುದ್ಧ ಭಕ್ತರಾಗಿದ್ರು. ಅವರು ಯಾವಾಗ್ಲೂ ಭಗವಂತನ ಸಂಕೀರ್ತನೆಯಲ್ಲಿ ತೊಡಗಿರ್ತಾ ಇದ್ರು, ಅದರಲ್ಲಿ ಒಂದು ಪರಮಾನಂದವನ್ನ ಹೊಂದಿದ್ರು. ಮತ್ತೆ ದೃಢ ಸಂಕಲ್ಪದಿಂದ ಪ್ರಯತ್ನ ಮಾಡ್ತಾರೆ. ಯಾರು ಭಕ್ತರಿರ್ತಾರೆ ಅವರು ದೃಢ ಸಂಕಲ್ಪ ಅಂದ್ರೆ ಅವರಲ್ಲಿ ಇರುತ್ತೆ. ಈಗ ಪ್ರಭುಪಾದರು ಅಷ್ಟು ಇಳಿ ವಯಸ್ಸಿನಲ್ಲಿ, ಅಂದ್ರೆ ಅವರು ಕೊನೆ ಉಸಿರಿನವರೆಗೆ, ಅಂದ್ರೆ ಅವರು ಸಾಯುವವರೆಗೂ ಕೂಡ ಭಾಗವತ ಪ್ರವಚನಗಳನ್ನ ನೀಡ್ತಾ ಇದ್ರು. ಅಂದ್ರೆ ಭಗವಂತನ ಗುಣಗಾನವನ್ನ ಹೇಳುವಂಥದ್ದು, ಆ ಭಾಗವತದಲ್ಲಿ ಬರುವಂತಹ ಪರಮಾತ್ಮನ ಒಂದು ವರ್ಣನೆಗಳನ್ನ ಹೇಳುವಂಥದ್ದು, ಅದನ್ನ ಮಾಡ್ತಿದ್ರು. ಮತ್ತೆ ನನಗೆ ಅವರು ಸದಾ ನಮಸ್ಕಾರ ಮಾಡ್ತಾರೆ, ಅಂದ್ರೆ ಭಗವಂತನನ್ನ ಸದಾ ಆರಾಧನೆ ಮಾಡ್ತಾರೆ. ಅಂತಹ ಮಹಾತ್ಮರು ಭಗವಂತನನ್ನ
ಭಕ್ತಿಯಿಂದ ಆರಾಧನೆ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಇಲ್ಲಿ ನೋಡ್ತಾ ಇರುವಂತದ್ದು ಎಲ್ಲ ಆ ಭಕ್ತರು, ಕೃಷ್ಣ ಪ್ರಜ್ಞೆಯಲ್ಲಿರುವಂತಹ ಭಕ್ತರು ಸದಾ ಕಾಲ ಭಗವಂತನನ್ನ ಕುರಿತು ಸಂಕೀರ್ತನೆ ಮಾಡುವಂಥದ್ದು, ಅದರಲ್ಲಿ ಸಂತೋಷವನ್ನ ಆನಂದವನ್ನ ಹೊಂದುವಂಥದ್ದು. ಅಹಂ ಅಹಂ ಕ್ರತುರ್ ಅಹಂ ಯಜ್ಞ ಸ್ವಾದಾಹಂ ಅಹಂ ಔಷಧಂ ಮಂತ್ರೋ ಅಹಂ ಅಹಂ ಏವಾಜ್ಯಂ ಅಹಂ ಅಗ್ನಿರ್ ಅಹಂ ಹುತಂ. ಹರೇ ನಾನು ಕೃಷ್ಣ. ವೈದಿಕ ವಿಧಿ, ನಾನೇ ಯಜ್ಞ, ನಾನೇ ಪಿತೃಗಳಿಗೆ ಅರ್ಪಿಸುವ ಆಹುತಿ, ನಾನೇ ಔಷಧ ಮೂಲಿಕ, ನಾನೇ ಮಂತ್ರ, ನಾನೇ ಆಜ್ಞೆ, ನಾನೇ ಅಗ್ನಿ, ನಾನೇ ಕೃತ. ಹರೇ ಶ್ರೀನಿವಾಸ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಯಜ್ಞ ಏನು ನಾವು ಮಾಡ್ತೀವಿ, ಆ ಯಜ್ಞದ ಪುರುಷ ಯಾರಂದ್ರೆ ದೇವೋತ್ತಮ ಪರಮ ಪುರುಷ. ಅದಕ್ಕೆ ಕೊಟ್ಟಿರುವ ವಿಧಿ, ವೈದಿಕ ವಿಧಿ, ಅದನ್ನ ಯಾರು ಕೊಟ್ಟಿರೋದು? ಯಜ್ಞವನ್ನ ಹೇಗೆ ಮಾಡ್ಬೇಕು ಅಂತ ವೇದಗಳಲ್ಲಿ ತಿಳಿಸ್ಕೊಟ್ಟಿರುವಂತದ್ದು ಯಾರು? ಬ್ರಹ್ಮನಿಗೆ ವೇದಗಳನ್ನ ಕೊಡುವಂತದ್ದು ಯಾರು? ವೇದವ್ಯಾಸರು. ವೇದವ್ಯಾಸರು ನಮಗೆ ಕೊಟ್ಟದ್ದು. ಆ ವೇದವ್ಯಾಸರಿಗೆ ತಿಳಿಸ್ಕೊಟ್ಟದ್ದು ನಾರದರು, ನಾರದರಿಗೆ ಕೊಟ್ಟದ್ದು ಬ್ರಹ್ಮ, ಬ್ರಹ್ಮನಿಗೆ ಕೊಟ್ಟದ್ದು ಭಗವಂತ ಸ್ವತಃ ಕೃಷ್ಣ. ಆದ ಕಾರಣ ಈ ವೈದಿಕ ವಿಧಿ ಏನಿದೆ ಅದು ಕೂಡ ಅವನೇ ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಯಜ್ಞ ಪುರುಷ, ಆ ಯಜ್ಞದ ಒಂದು ಆಹುತಿ ಏನ್ ನಾವು ಕೊಡ್ತೀವಿ ಅದೆಲ್ಲವನ್ನು ಕೂಡ ಸ್ವೀಕಾರ ಮಾಡುವಂತವನು ಅವನೇ ಕಟ್ಟ ಕಡೆಯದಾಗಿ. ಆದ ಕಾರಣ ನಾನೇ ಯಜ್ಞ ಅಂತ ಹೇಳ್ತಾ ಇದ್ದಾನೆ. ಪಿತೃಗಳಿಗೆ ಅರ್ಪಿಸುವ ಆಹುತಿ ಮತ್ತೆ ಔಷಧ ಮೂಲಿಕೆ, ನೆನ್ನೆ ಅಲ್ಲ 7ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ ಅಲ್ಲ, ಇದೆಲ್ಲ ವೈಭವಗಳನ್ನ ಬಗ್ಗೆ ಹೇಳ್ತಾನೆ. ನೀರಿನಲ್ಲಿ ರುಚಿ, ಗಾಳಿಯಲ್ಲಿ ಗಂಧ, ಮತ್ತೆ ಭೂಮಿಯಲ್ಲಿ ಗಂಧ, ಮತ್ತೆ ಆ ರೀತಿ ಅವನಿಗೆ ಸೂರ್ಯಚಂದ್ರರಲ್ಲಿ ಬೆಳಕು, ಪುರುಷರಲ್ಲಿ ಪೌರುಷ, ಮತ್ತೆ ಬುದ್ಧಿವಂತಿಕೆ, ಈ ಎಲ್ಲ ವಿಚಾರಗಳನ್ನ ಅವನು ಹೇಳ್ತಾನೆ, ಯಾವ್ದಾದ್ರಲ್ಲಿ ತಾನು ಯಾವ ರೂಪದಲ್ಲಿ ಇದ್ದೀನಿ ಅಂತ. ಹಾಗೆ ಇಲ್ಲಿ ಹೇಳ್ತಾ ಇದ್ದಾನೆ, ಆ ಒಂದು ವೈಭವಗಳನ್ನ ಮುಂದುವರಿಸಿ ಹೇಳ್ತಾ ಇದ್ದಾನೆ. ನಾನೇ ಔಷಧ ಮೂಲಿಕೆ, ನಾನೇ ಮಂತ್ರ, ನಾನೇ ಆಜ್ಯ, ನಾನೇ ಅಗ್ನಿ, ನಾನೇ ಹುತ, ಎಲ್ಲವೂ ಕೂಡ ಸ್ವತಃ ಅವನೇ ಆಗಿದ್ದಾನೆ. ಅಂದ್ರೆ ಅಲ್ಲಿ ಯಾರು ಆ ಯಜ್ಞವನ್ನ ಆಚರಣೆ ಮಾಡ್ತಾ ಇದ್ದಾರೆ ಅದು ಕೂಡ ಅವನೇ. ಅಂದ್ರೆ ನಾವೆಲ್ಲರೂ ಕೂಡ ಭಗವಂತನ ಒಂದು ಭಾಗಗಳೇ, ಭಗವಂತನ ವಿಭಿನ್ನ ಅಂಶಗಳು, ಅವನಿಂದಲೇ ಬಂದಿದ್ದೀವಿ. ಆದ ಕಾರಣ ಪ್ರತಿಯೊಂದು ಕೂಡ ಭಗವಂತನೇ ಆಗಿದ್ದಾನೆ. ಪಿತಾಹಂ ಅಸ್ಯ ಜಗತೋ ಮಾತಾ ದಾತಾ ಪಿತಾಮಹ ವೇದ್ಯಂ ಪವಿತ್ರಂ ಓಂಕಾರ ಋಕ್ಸಾಮ ಯಜುರೇವಚ. ಹರೇ ಕೃಷ್ಣ. ನಾನು ವಿಶ್ವದ ತಂದೆ, ತಾಯಿ, ಆಧಾರ ಮತ್ತು ಪಿತಾಮಹ. ನಾನು ಜ್ಞಾನದ ಗುರಿ, ಪವಿತ್ರೀಕರಿಸುವವನು. ಓಂಕಾರ ನಾನೇ. ಋಗ್, ಸಾಮ ಮತ್ತು ಯಜುರ್ವೇದಗಳು. ಧನ್ಯವಾದಗಳು ಮಾತಾಜಿ. ಅಂದ್ರೆ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ನಾನು ವಿಶ್ವದ ತಂದೆ. ಅಂದ್ರೆ ಈ ಸೃಷ್ಟಿ ಮಾಡಿದ್ದು ಯಾರು? ನಾವು ಮೂಲದಲ್ಲಿ ಬಂದಂತದ್ದು ಕೃಷ್ಣನಿಂದ, ಅವನೇ ಎಲ್ಲದರ ತಂದೆ. ಆದ್ರೆ ತಾಯಿ ಕೂಡ ಅವನೇ ಅಂತ ಹೇಳ್ತಾನೆ. ಆ ಬ್ರಹ್ಮ, ಈ ಒಂದು ಸೃಷ್ಟಿಯ ಮೂಲ, 2ನೇ ಬಾರಿ ಸೃಷ್ಟಿ ಏನು ಆಗುತ್ತೆ ಅದಕ್ಕೆ ಸೃಷ್ಟಿಕರ್ತ ಬ್ರಹ್ಮ. ಅವನು ಯಾರ ಒಂದು ಒಕ್ಕಳಿನಿಂದ ಬರ್ತಾನೆ? ಸ್ವತಃ ವಿಷ್ಣು ಗರ್ಭೋದಕ ಶಾಹಿ ವಿಷ್ಣುವಿನ ಒಕ್ಕಳಿಂದ ಬರ್ತಾನೆ. ಈ ಗರ್ಭೋದಕ ಶಾಹಿ ವಿಷ್ಣು ಯಾರು? ಭಗವಂತನ ಸ್ವಾಂಶ ವಿಸ್ತರಣೆ. ಅಂದ್ರೆ ಅವನಿಗೆ ಲಕ್ಷ್ಮಿ ಅವಶ್ಯಕತೆ ಇಲ್ಲ. ಬ್ರಹ್ಮನನ್ನ ಸೃಷ್ಟಿ ಮಾಡೋದಕ್ಕೆ ಲಕ್ಷ್ಮಿ ಅವಶ್ಯಕತೆ ಇಲ್ಲ. ಸ್ವತಃ ಅವನ ಒಂದು ಒಕ್ಕಳ ಬಳ್ಳಿಯಿಂದ ಅವನು ಬ್ರಹ್ಮನನ್ನ ಸೃಷ್ಟಿ ಮಾಡ್ತಾನೆ. ಹಾಗೆ ಅವನು ತಾಯಿ ಆಗ್ತಾನೆ. ಮತ್ತೆ ಎಲ್ಲದರ ಆಧಾರ. ಮತ್ತೆ ಪಿತಾಮಹ ಹೇಗೆ ಅಂತಂದ್ರೆ, ಬ್ರಹ್ಮ ನಮ್ಮ ಅಜ್ಜ ಆದ್ರೆ ಅಜ್ಜನಿಗೆ ಅಜ್ಜ ಪಿತಾಮಹ, ಹಾಗೆ ಅವನು ಅಜ್ಜನು ಕೂಡ ಆಗ್ತಾ ಇದ್ದಾನೆ. ಮತ್ತೆ ಜ್ಞಾನದ ಗುರಿ, ವೇದಗಳ ಮೂಲಕ ತಿಳಿಬೇಕಾಗಿರುವಂತದ್ದು ಪರಮಾತ್ಮನನ್ನ, ಈ ಜ್ಞಾನದ ಮೂಲಕ ತಿಳಿಯುವಂತದ್ದು ನಾವು ಭಗವಂತನನ್ನ. ಮತ್ತೆ ಪವಿತ್ರೀಕರಿಸುವವನು, ಅವನ ಒಂದು ನಾಮಸ್ಮರಣೆ ಮಾಡುವ ಮೂಲಕ ನಮ್ಮ ಅನೇಕ ಜನ್ಮಗಳ ಪಾಪ ಕರ್ಮಗಳು ಅದು ನಶಿಸಿ ಹೋಗುತ್ತೆ. ನಮ್ಮನ್ನ ಪವಿತ್ರೀಕರಿಸುವವನು ಅವನೇ ಆಗಿದ್ದಾನೆ. ಮತ್ತೆ ಓಂಕಾರ, ಎಲ್ಲ ವೇದಗಳನ್ನ ಓದುವಾಗ, ವೇದ ಮಂತ್ರಗಳನ್ನ ಉಚ್ಚರಿಸುವಾಗ ನಾವು ಹೇಳುವಂತ ಓಂಕಾರ, ಅದು ಭಗವಂತನ ನಿರಾಕಾರ ರೂಪದ ಹೆಸರು. ಮತ್ತೆ ಈ ವೇದಗಳು ಏನಿದೆ, ಋಗ್ವೇದ, ಸಾಮವೇದ, ಯಜುರ್ವೇದಗಳು ಎಲ್ಲವೂ ಕೂಡ ಸ್ವತಃ ಅವನೇ ಆಗಿದ್ದಾನೆ ಅಂತೇಳಿ ತಿಳಿಸ್ತಾ ಇದ್ದಾನೆ. ಪಿತಾಹಂ ಅಸ್ಯ ಜಗತೋ ಮಾತಾ ದಾತಾ ಪಿತಾಮಹಃ ವೇದ್ಯಂ ಪವಿತ್ರ ಓಂಕಾರ ಋಕ್ಸಾಮ ಯಜುರೇವಚ. ಇದು ಸೇಮ್ ಅದೇ ಶ್ಲೋಕ ಅನ್ಕೋತೀನಿ.
ಗತಿರ್ಭರ್ತಾ ಪ್ರಭು ಸಾಕ್ಷಿ ನಿವಾಸ ಶರಣಂ ಸುಹೃತ್ ಪ್ರಭವಃ ಪ್ರಲಯಃ ಸ್ಥಾನಂ ನಿಧಾನಂ ಬೀಜಂ ಅವ್ಯಯಂ. ಹರೇ ಕೃಷ್ಣ. ನಾನೇ ಗುರಿಯು, ನಾನೇ ಪೋಷಿಸುವವನು, ನಾನೇ ಯಜಮಾನನು, ನಾನೇ ಸಾಕ್ಷಿ, ನಾನೇ ನಿವಾಸ, ನಾನೇ ಆಶ್ರಯ, ನಾನೇ ಅತ್ಯಂತ ಆಪ್ತ ಗೆಳೆಯ, ನಾನೇ ಸೃಷ್ಟಿ, ನಾನೇ ಪ್ರಳಯ, ನಾನೇ ಎಲ್ಲಕ್ಕೂ ಆಧಾರ, ನಾನೇ ವಿಶ್ರಾಂತಿ ಪ್ರಾಣ, ನಾನೇ ಶಾಶ್ವತವಾದ ಬೀಜ. ಇಲ್ಲಿ ಪರಮಾತ್ಮ ತನ್ನನ್ನ ತಾನು ಪರಿಪೂರ್ಣವಾಗಿ ಹೇಳ್ತಾ ಇದ್ದಾನೆ. ನಾನೇ ಗುರಿ ಅಂದ್ರೆ ನಮ್ಮೆಲ್ಲರ ಒಂದು ಗುರಿ ಏನು, ಅವನ ಧಾಮಕ್ಕೆ ಹೋಗ್ಬೇಕು ಅನ್ನುವಂಥದ್ದು. ಆ ಮೂಲಕ ಅವನು ನಮ್ಮ ಗುರಿ ಆಗ್ತಾ ಇದ್ದಾನೆ. ನಾನೇ ಪೋಷಿಸುವವನು, ನಮ್ಮ ಭೌತಿಕ ಜಗತ್ತಿರ್ಬೋದು, ಆಧ್ಯಾತ್ಮಿಕ ಜಗತ್ತಿರ್ಬೋದು, ಇದೆಲ್ಲವನ್ನು ಸೃಷ್ಟಿ ಮಾಡಿ ಪೋಷಣೆ ಮಾಡ್ತಿರುವಂತವನು ಅವನೇ. ಮತ್ತೆ ನಾನೇ ಯಜಮಾನ ಅಂದ್ರೆ ಎಲ್ಲದಕ್ಕೂ ಕೂಡ ಅವನೇ ಒಡೆಯ. ಆ ಒಂದು ಮುಂದೆ ಬರುತ್ತೆ ಆ ಒಂದು ಮಂತ್ರ ಅಂದ್ರೆ ಸರ್ವಸ್ಯ ಚಾಹ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿರ್ಜ್ಞಾನ ಅಪೋಹನಂಶ ವೇದೇಶು ಸರ್ವೇರ್ ಅಹಮೇವ ವೇದ್ಯ ವೇದಾಂತ ಕೃತ್ವೇದ ವಿದೇಹ ಚಾಹಂ ಅಂತ. ಅಂದ್ರೆ ವೇದಗಳಿಂದ ತಿಳಿಯುವಂತದ್ದು ಅಂತಿಮವಾಗಿ ಪರಮಾತ್ಮನನ್ನ ಅಂತ. ಇನ್ನೊಂದು ಶ್ಲೋಕ ನಾವ್ ಈಗಾಗ್ಲೇ ಓದಿದೀವಿ, ಆ ಶಾಂತಿ ಮಂತ್ರ. ಭೋಕ್ತಾರಂ ಯಜ್ಞ ತಪಸ ಸರ್ವಲೋಕ ಮಹೇಶ್ವರ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಯತೆ ಅಂತ. ಅಂದ್ರೆ ಭೋಕ್ತಾರ ಅಂದ್ರೆ ಎಲ್ಲವನ್ನೂ ಭೋಗಿಸುವವನು ಅವನು. ಯಾಕೆ ಅವನು ಭೋಗಿಸ್ತಾನೆ? ಅವನು ಒಡೆಯ, ಅವನು ಯಜಮಾನ, ಮತ್ತೆ ಅವನೇ ಸಾಕ್ಷಿ. ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ ಅವನು ಹನುಮಂತ ಉಪದೃಷ್ಟ ಅಂತ ಹೇಳ್ತಾರೆ. ಅಂದ್ರೆ ಮನಸ್ಸಾಕ್ಷಿಯಾಗಿ ಪರಮಾತ್ಮ ಸಾಕ್ಷಿಯಾಗಿ ಅವನು ಇದ್ದಾನೆ. ಮತ್ತೆ ಅವನೇ ನಿವಾಸ ಅಂದ್ರೆ ನಾವು ಎಲ್ಲಿ ಹೋಗಿ ಸೇರ್ತಾ ಇದೀವಿ ಅದು ಅವನನ್ನೇ ಹೊಂದೋದ್ರಿಂದ ಅವನು ನಮ್ಮ ನಿವಾಸ ಆಗ್ತಾ ಇದ್ದಾನೆ. ಮತ್ತೆ ನಾನೇ ಆಶ್ರಯ ಅಂದ್ರೆ ಈ ಭೌತಿಕ ಜಗತ್ತಿನ ಸೃಷ್ಟಿ ಮಾಡಿರುವಂತವನು, ನಮ್ಮ ಅವಶ್ಯಕತೆಗಳನ್ನ ಪೂರೈಸ್ತಿರುವಂತವನು, ನಮ್ಮನ್ನ ಪಾಲಿಸ್ತಿರುವಂತವನು ಅವನೇ ಆಗಿದ್ದಾನೆ. ನಾನೇ ಆಪ್ತ ಗೆಳೆಯ ಅಂದ್ರೆ ಅವನು ಹೇಳ್ತಾನೆ ಆ ಭೋಕ್ತಾರಂ ಯಜ್ಞ ತಪಸ್ಸದಲ್ಲಿ ಅವನು ಹೇಳ್ತಾನೆ ಸುಹೃದಂ ಸರ್ವಭೂತಾನಂ ಅಂದ್ರೆ ಎಲ್ಲ ಜೀವಿಗಳ ಆಪ್ತ ಗೆಳೆಯ ನಾನು, ಎಲ್ಲರನ್ನ ಪೋಷಿಸುವವನು ನಾನು, ಎಲ್ಲರ ಹಿತೈಷಿ ನಾನು ಅಂತ. ನಾನೇ ಸೃಷ್ಟಿ ಅಂದ್ರೆ ಈ ಒಂದು ಸೃಷ್ಟಿ ಅವನಿಂದಲೇ ಪ್ರಾರಂಭ ಆಗುತ್ತೆ. ಅಂದ್ರೆ ಕಾರಣೋದಕಶಾಯ ವಿಷ್ಣುವಿನ ರೂಪದಲ್ಲಿ ಅವನು ಎಲ್ಲ ಬ್ರಹ್ಮಾಂಡಗಳ ಸೃಷ್ಟಿ ಮಾಡ್ತಾನೆ. ನಾನೇ ಪ್ರಳಯ ಅಂದ್ರೆ ಈ ಒಂದು ಕಲ್ಪಾಂತ್ಯಗಳಲ್ಲಿ ಮತ್ತೆ ಈ ಪ್ರಳಯ ಸಮಯದಲ್ಲಿ ಎಲ್ಲರೂ ಕೂಡ ಅವನಲ್ಲಿಯೇ ಹೋಗಿ ಆಶ್ರಯವನ್ನು ಪಡೀತಾರೆ. ಮತ್ತೆ ನಾನೇ ಎಲ್ಲದಕ್ಕೂ ಆಧಾರ, ನಾನೇ ವಿಶ್ರಾಂತಿ ತಾಣ ಅಂದ್ರೆ ಕೊನೆಯಲ್ಲಿ ಎಲ್ಲಾರು ಹೋಗಿ ವಿಶ್ರಾಂತಿಯನ್ನು ಪಡೆಯುವಂಥದ್ದು ಅವನಲ್ಲಿ. ನಾನೇ ಶಾಶ್ವತವಾದ ಬೀಜ ಅಂದ್ರೆ ಅಹಂ ಬೀಜ ಪ್ರದಾ ಪ್ರಭು ಅಂತ ಹೇಳ್ತಾನೆ. ಅಂದ್ರೆ ಏನೆಲ್ಲ ಈ ಸೃಷ್ಟಿಯಾಗಿದೆ ಅದೆಲ್ಲದರ ಒಂದು ಬೀಜ ರೂಪ ನಾನೇ ತಂದೆ, ನನ್ನಿಂದಲೇ ಅವೆಲ್ಲವೂ ಕೂಡ ಪ್ರಾರಂಭ ಆಗುತ್ತೆ ಅಂತ. ಇದೆಲ್ಲವೂ ಕೂಡ ಭಗವಂತನ ವೈಭವಗಳು. ಅರ್ಜುನನೇ ನಾನೇ ಶಾಖವನ್ನು ಕೊಡುತ್ತೇನೆ, ನಾನೇ ಮಳೆಯನ್ನು ತಡೆ ಹಿಡಿಯುತ್ತೇನೆ ಮತ್ತು ಕಳುಹಿಸುತ್ತೇನೆ, ನಾನೇ ಅಮೃತ, ನಾನೇ ಮೃತ್ಯು, ಚೇತನ ಮತ್ತು ಜಡವಸ್ತು ಎರಡೂ ನನ್ನಲ್ಲಿ ಇವೆ. ಅಂದ್ರೆ ಭಗವಂತ ಅವನ ಒಂದು ವೈಭವಗಳಿಗೆ ಕೊನೆ ಅನ್ನೋದೇ ಇಲ್ಲ. ಅಂದ್ರೆ ನಮ್ಗೆ ಆ ಬೆಳಕಿನ ಶಾಖ ಎಲ್ಲಿಂದ ಬರ್ತಾ ಇದೆ? ಸೂರ್ಯನಿಂದ. ಆ ಶಾಖ ಸೂರ್ಯನಿಗೆ ಎಲ್ಲಿ ಸಿಗ್ತಾ ಇದೆ ಬೆಳಕು? ಅದು ಅವನ ಭಗವಂತನ ಒಂದು ಬ್ರಹ್ಮಜ್ಯೋತಿ, ಅವನ ಒಂದು ಪ್ರಭೆ, ಅವನ ದೇಹದಿಂದ ಬರ್ತಿರುವಂತ ಕಾಂತಿ. ಮತ್ತೆ ಮಳೆಯನ್ನ ತಡೆ ಹಿಡಿಯುತ್ತೇನೆ ಅಂದ್ರೆ ಈ ದೇವತೆಗಳು ಅವನ ಒಂದು ಅಧೀನದಲ್ಲಿದ್ದಾರೆ. ಅವನ ಆಜ್ಞಾನುಸಾರ ಅವರು ಈ ಒಂದು ಮಳೆಯನ್ನು ಕೊಡುವಂಥದ್ದು ಎಲ್ಲವನ್ನು ಮಾಡ್ತಾರೆ. ಮತ್ತೆ ಅಮೃತ ನಾನೇ, ಮೃತ್ಯು ನಾನೇ. ಅಂದ್ರೆ ಭಗವಂತನನ್ನ ಯಾರು ಶರಣಾಗತಿಯನ್ನು ಹೊಂದುತ್ತಾರೆ ಅವರು ಅಮೃತವನ್ನ ಸವಿತಾರೆ. ಅಮೃತವನ್ನ ಸವಿತಾರೆ ಅಂದ್ರೆ ಭಗವಂತನ ಧಾಮದಲ್ಲಿ ಅವರು ಶಾಶ್ವತವಾಗಿ ನೆಲೆಸ್ತಾರೆ. ಆದ್ರೆ ಯಾರು ಅವನಿಗೆ ವಿರುದ್ಧವಾಗಿ ಹೋಗ್ತಾರೆ ಅವರು ಮೃತ್ಯುವನ್ನ ನೋಡ್ತಾರೆ. ಅಂದ್ರೆ ಅವರು ಮತ್ತೆ ಮತ್ತೆ ಜನ್ಮ ಮೃತ್ಯುವನ್ನ ನೋಡ್ತಾ ಇರ್ತಾರೆ. ಮತ್ತೆ ಚೇತನ ಮತ್ತೆ ಜಡವಸ್ತು ಎರಡೂ ನನ್ನಲ್ಲಿ ಇದೆ. ಅವನ ಸೃಷ್ಟಿಯಲ್ಲಿಯೇ ಈ ಎರಡೂ ಇದೆ. ಚೇತನ ಅಂದ್ರೆ ಜೀವಶಕ್ತಿನೂ ಇದೆ, ಮತ್ತೆ ಈ ಪ್ರಕೃತಿ ಜಡವಸ್ತು ಅಂದ್ರೆ ಪ್ರಕೃತಿನೂ ಇದೆ. ವೇದಗಳನ್ನು ಅಭ್ಯಾಸ ಮಾಡಿ ಸೋಮರಸವನ್ನು ಪಾನ ಮಾಡಿ ಸ್ವರ್ಗಲೋಕಗಳನ್ನು ಅರಸುವವರು ಪರೋಕ್ಷವಾಗಿ ನನ್ನನ್ನು ಪೂಜಿಸುತ್ತಾರೆ. ಪಾಪ ಪ್ರತಿಕ್ರಿಯೆಗಳಿಂದ ಬಿಡುಗಡೆಯಾಗಿ ಪರಿಶುದ್ಧರಾಗಿ ಅವರು ಪುಣ್ಯ ಸ್ವರ್ಗಲೋಕಗಳಲ್ಲಿ ಹುಟ್ಟುತ್ತಾರೆ. ಅಲ್ಲಿ ಸ್ವರ್ಗ ಸುಖಗಳನ್ನು ಸವಿಯುತ್ತಾರೆ. ಹೀಗೆ ಅವರು ಸ್ವರ್ಗಲೋಕದ ಅಪಾರವಾದ ಇಂದ್ರಿಯ ಭೋಗವನ್ನು ಸವಿದು ತಮ್ಮ ಪುಣ್ಯ ಕಾರ್ಯಗಳ ಫಲಗಳು ಕ್ಷಯಿಸಿದ ನಂತರ ಈ ಮರ್ತ್ಯಲೋಕಕ್ಕೆ ಹಿಂದಿರುಗುತ್ತಾರೆ. ಹೀಗೆ 3 ವೇದಗಳ ತತ್ವಗಳ ಅನುಸರಣೆಯಿಂದ ಇಂದ್ರಿಯ ಸುಖವನ್ನಷ್ಟೇ ಅರಸುವವರು ಮತ್ತೆ ಮತ್ತೆ ಹುಟ್ಟಿ ಸಾಯುವುದಷ್ಟೇ ಸಾಧಿಸುತ್ತಾರೆ. ಅಂದ್ರೆ ಯಾರು ಈ ಒಂದು ವೇದಗಳ ಜ್ಞಾನವನ್ನ ಪಡಿಬೇಕು ಅಂತ ಅನ್ಕೋತಾರೆ ಅವರು ಆ ವೇದಗಳನ್ನ ಅಭ್ಯಾಸ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಅವರು ಪುಣ್ಯವನ್ನ ಪಡಿತಾರೆ. ಪುಣ್ಯವನ್ನ ಪಡ್ಕೊಂಡ್ಮೇಲೆ ಏನ್ ಮಾಡ್ತಾರೆ? ಆ ಪುಣ್ಯದ ಒಂದು ಫಲವಾಗಿ ಅವರು ಊರ್ಧ್ವ ಲೋಕಗಳಿಗೆ ಅಂದ್ರೆ ಒಂದು ಸ್ವರ್ಗ ಲೋಕಗಳಿಗೆ ಹೋಗ್ತಾರೆ. ಅಲ್ಲಿ ಅವರು ಸ್ವರ್ಗದ ಸುಖಗಳನ್ನ ಅನುಭವಿಸ್ತಾರೆ. ಎಲ್ಲಿವರೆಗೂ ಆ ಸ್ವರ್ಗ ಸುಖ ಅನುಭವಿಸ್ತಾರೆ ಆ ಒಂದು ಪುಣ್ಯದ ಫಲ
ಕ್ಷೀಣ ಆಗುವವರೆಗೆ. ಆ ಒಂದು ಪುಣ್ಯ ಅನ್ನುವಂಥದ್ದು ಅಲ್ಲಿ ಖಾಲಿ ಆದ್ಮೇಲೆ ಅವ್ರು ಏನ್ ಮಾಡ್ತಾರೆ, ಮತ್ತೆ ಈ ಭೌತಿಕ ಜಗತ್ತಿನಲ್ಲಿ ಅಂದ್ರೆ ಈ ಭೂಲೋಕದಲ್ಲಿ ಬಂದು ಮರ್ತ್ಯ ಲೋಕದಲ್ಲಿ ಬಂದು ಹುಟ್ಟುತ್ತಾರೆ. ಮತ್ತೆ ಹುಟ್ಟಿ ಇಲ್ಲಿ ಏನಾಗುತ್ತೆ, ಅವರು ಮತ್ತೆ ಈ ವೇದಗಳ ತತ್ವಗಳನ್ನ ಅನುಸರಣೆ ಮಾಡ್ತಾರೆ. ಮತ್ತೆ ಅವರು ಊರ್ಧ್ವ ಲೋಕಗಳಿಗೆ ಹೋಗ್ತಾರೆ. ಆದ್ರೆ ಅವರು ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿನೋ ಅರ್ಜುನ ಅಂತ ಹೇಳ್ತಾನೆ. ನೀನ್ ಬ್ರಹ್ಮಲೋಕದಿಂದ ಅಧೋ ಲೋಕದವರೆಗೆ ಈ 14 ಲೋಕಗಳು ಕೂಡ ದುಃಖದ ಆಯ್ತಾ? ಸ್ಥಾನಗಳೇ, ಅಶಾಶ್ವತವಾದದ್ದೇ. ಅಲ್ಲಿ ಅವರು ಮತ್ತೆ ಮತ್ತೆ ಹುಟ್ಟಿ ಸಾಯುವುದನ್ನೇ ಅವರು ಅನುಭವಿಸ್ತಾರೆ. ಆದ್ರೆ ನಾವು ವೇದಗಳನ್ನ ತಿಳಿಯುವ ಜ್ಞಾನದಿಂದ ನಮಗೆ ಸ್ವರ್ಗ ಲೋಕಗಳವರೆಗೆ ಹೋಗ್ಲಿಕ್ಕೆ ಸಾಧ್ಯನೇ ಹೊರತು ನಾವು ಆ ಭಗವಂತನ ಧಾಮಕ್ಕೆ ಹೋಗೋದಕ್ಕೆ ನನಗೆ ಸಾಧ್ಯ ಇಲ್ಲ. ಮೊಸರು ಅದನ್ನ ಇಲ್ಲಿ ಹೇಳ್ತಾ ಇದಾರೆ. ಅಂದ್ರೆ ನಾವು ಆ ಒಂದು ಅಂದ್ರೆ ಈಗ ನಮ್ಮ ಹತ್ರ ಜಾಸ್ತಿ ದುಡ್ಡಿದ್ರೆ ನಾವು ವರ್ಲ್ಡ್ ಟೂರ್ ಹೋಗ್ತೀವಿ. ಎಷ್ಟು ದಿನ ಹೋಗ್ತೀವಿ, ಇರೋ ಕಾಸು ಖಾಲಿ ಆಗೋವರೆಗೂ ಹೋಗ್ತೀವಿ, ಮತ್ತೆ ವಾಪಸ್ ನಾವು ಮನೆಗೆ ಬರ್ತೀವಿ. ಹಾಗೆ ಈ ಪುಣ್ಯ ಅನ್ನುವಂಥದ್ದು ಕೂಡ ಅದು ನಮ್ಮನ್ನ ಸ್ವರ್ಗಲೋಕಗಳಿಗೆ ಕೊಂಡೋಗಿ ಅಲ್ಲಿ ನಾವು ಸುಖವನ್ನು ಅನುಭವಿಸಿದ್ರು ಕೂಡ ಮತ್ತೆ ನಾವು ಈ ಭೂಮಿಗೆ ಹಿಂದಿರುಗ್ಬೇಕಾಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಹರೇ ಕೃಷ್ಣ. ಅನ್ಯ ಚಿಂತೆ ಇಲ್ಲದೆ ಒಂದೇ ಮನಸ್ಸಿನಿಂದ ನನ್ನನ್ನು ಪೂಜಿಸುತ್ತಾ ನನ್ನ ದಿವ್ಯ ರೂಪವನ್ನು ಧ್ಯಾನಿಸುವವರು ಯಾರೋ ಅವರಿಗೆ ನಾನು ಇಲ್ಲದನ್ನು ಕೊಡುತ್ತೇನೆ ಮತ್ತು ಇರುವುದನ್ನು ಕಾಪಾಡುತ್ತೇನೆ. ಅಂದ್ರೆ ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ, ಯಾರು ಶುದ್ಧ ಭಕ್ತರಿರ್ತಾರೆ ಅವ್ರಿಗೆ ಬೇರೆ ಯಾವುದೇ ಒಂದು ಮನಸ್ಸಿನಲ್ಲಿ ಯೋಚನೆಗಳು ಬರೋದಿಲ್ಲ. ಅವ್ರಿಗೆ ಭಗವಂತನನ್ನ ಹೊರತುಪಡಿಸಿ ಅವ್ರು ಬೇರೆಯನ್ನು ಯೋಚಿಸೋದು ಇಲ್ಲ. ಅವರ ಮನಸ್ಸು ಸದಾ ಭಗವಂತನ ಚಿಂತನೆಯಲ್ಲಿ ಇರುತ್ತೆ. ಅಂದ್ರೆ ಭಗವಂತನಲ್ಲಿ ಸಮಾಧಿ ಸ್ಥಿತಿ ಅಂತ ಹೇಳ್ತಾರಲ್ಲ, ಆ ರೀತಿ ಅವರು ಭಗವಂತನ ಸ್ಮರಣೆಯಲ್ಲಿ ಇರ್ತಾರೆ. ಅವರು ನನ್ನನ್ನ ಅಂದ್ರೆ ಭಗವಂತನನ್ನ ಸದಾ ಪೂಜೆ ಮಾಡ್ತಾ ಇರ್ತಾರೆ, ಧ್ಯಾನಿಸ್ತಾ ಇರ್ತಾರೆ. ಮತ್ತೆ ಅಂತವರಿಗೆ ಭಗವಂತ ಏನ್ ಮಾಡ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅವ್ರಿಗೆ ಏನು ಇಲ್ಲ ಅದನ್ನ ನಾನು ಕೊಡ್ತೀನಿ. ಅಂದ್ರೆ ಚೈತ್ಯ ಗುರುವಾಗಿ ಪರಮಾತ್ಮನಾಗಿ ಅವರಿಗೆ ಎಲ್ಲ ಜ್ಞಾನವನ್ನು ಕೊಡ್ತಾನೆ. ಅದು ಆಧ್ಯಾತ್ಮಿಕವಾದ್ರೆ, ಭೌತಿಕವಾಗಿ ಅವರು ಆಧ್ಯಾತ್ಮಿಕವಾಗಿ ಮುನ್ನಡೆಯೋದಕ್ಕೆ ಭೌತಿಕವಾಗಿ ಅವ್ರಿಗೆ ಏನೆಲ್ಲ ಬೇಕಾಗಿದೆ ಅವನ್ನು ಕೂಡ ಭಗವಂತ ಸ್ವತಃ ಕೊಡ್ತಾನೆ. ಮತ್ತೆ ಅವನ ಹತ್ರ ಏನಿದೆ ಅದನ್ನ ನಾನು ಕಾಪಾಡ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಂದ್ರೆ ಇದಕ್ಕೆ ಒಂದು ಉದಾಹರಣೆಗೆ ಅರ್ಜುನ ಆಚಾರ್ಯರು ಅಂತ ಹೇಳ್ತಾರೆ. ಅವರು ಈ ಒಂದು ಶ್ಲೋಕಕ್ಕೆ ಭಾವಾರ್ಥವನ್ನ ವ್ಯಾಖ್ಯಾನವನ್ನ ಬರಿತಾ ಇರ್ತಾರೆ. ಅವರು ಬಡ ಬ್ರಾಹ್ಮಣರಾಗಿರ್ತಾರೆ. ಒಂದು 2-3 ದಿನಗಳಿಂದ ಅವ್ರ ಮನೆಯಲ್ಲಿ ಆಹಾರ ಪ್ರಸಾದ ಏನು ಮಾಡಿರೋದಿಲ್ಲ. ಈ ಒಂದು ಶ್ಲೋಕವನ್ನು ಬರೆಯುವಾಗ ಅವರು ವ್ಯಾಖ್ಯಾನ ಬರೆಯುವಾಗ, ಭಾವಾರ್ಥ ಬರೆಯುವಾಗ ಏನಂತ ಬರೀತಾರೆ ಅಂದ್ರೆ, ಭಗವಂತ ಇದನ್ನೆಲ್ಲ ಮಾಡ್ಬೇಕಾಗಿರೋ ಅವಶ್ಯಕತೆ ಏನಿದೆ, ಅವನ ಶಕ್ತಿಗಳು ಅವನ ದೇವತೆಗಳು ಆ ನಿರ್ವಹಣೆನ ಈ ಕಾರ್ಯವನ್ನು ನೋಡ್ಕೊಳ್ತಾರೆ ಅಂತ ಹೇಳಿ ಫಸ್ಟ್ ಅವರು ಬರೆಯುವಾಗ ಭಗವಂತನೇ ನೋಡ್ಕೊಂತಾನೆ ಅಂತ ಬರೀತಾರೆ. ಆಮೇಲೆ ಅದರ ಮೇಲೆ 2 ಗೆರೆನ ಎಳೆದು ಬಿಟ್ಟು ಭಗವಂತನ ಬಂದು ಸ್ವತಃ ನೋಡ್ಕೊಳ್ಳುವ ಅವಶ್ಯಕತೆ ಇಲ್ಲ, ಅವನ ಒಂದು ಶಕ್ತಿಗಳು ಅದನ್ನ ಮಾಡುತ್ತೆ ಅಂತ ಬರೀತಾರೆ. ಬರೆದು ಬಿಟ್ಟು ಅವರು ಅದನ್ನ ಅಲ್ಲಿಟ್ಟು ಹೋಗ್ತಾರೆ. ಆಮೇಲೆ ಏನಾಗುತ್ತೆ ಅಂತಂದ್ರೆ, ಅವರು ಹೊರಗಡೆ ಹೋಗಿರ್ತಾರೆ. ಮತ್ತೆ ಮನೆಗೆ ಅವರಿಗೆ ಬೇಕಾಗಿರುವ ಆಹಾರ ಪದಾರ್ಥಗಳನ್ನ, ಮನೆಗೆ ಬೇಕಾಗಿರುವ ಸಾಮಗ್ರಿಗಳನ್ನೆಲ್ಲ ಎತ್ಕೊಂಡು 2 ಮಕ್ಕಳು ಬರ್ತಾರೆ. ಅವ್ರ ಮಕ್ಕಳ ಬೆನ್ನ ಮೇಲೆ 2 ಗೆರೆ ಇರುತ್ತೆ, ಬರೆ ಬಂದಿರುತ್ತೆ. ಮತ್ತೆ ಅರ್ಜುನಾಚಾರ್ಯರ ಹೆಂಡತಿ ಅವ್ರ ಹತ್ರ ಬಂದು ಹೇಳ್ತಾರೆ, ನಿಮ್ಮ ಗಂಡ ಇದನ್ನೆಲ್ಲ ಕೊಟ್ಟು ಕಳ್ಸಿದ್ದಾರೆ, ನಿಮ್ ಮನೆಗೆ ಕೊಟ್ಟು ಬನ್ನಿ ಅಂತ. ಆಮೇಲೆ ಕೊಡ್ತಾರೆ. ಕೊಟ್ಟ ಮೇಲೆ ಅವ್ರು ಕೇಳ್ತಾರೆ, ನಿಮ್ಮ ಬೆನ್ನ ಮೇಲೆ ಈ ರೀತಿ ಇಷ್ಟು ಜೋರಾಗಿ ಯಾರು ಬರುವ ಹಾಗೆ ಹೊಡೆದಿದ್ದಾರೆ? ಅದಕ್ಕೆ ಅವ್ರು ಹೇಳ್ತಾರೆ, ನಿಮ್ಮ ಗಂಡನೇ ಮಾಡಿದ್ದು ಅಂತ ಹೇಳ್ತಾರೆ. ಅವಾಗ ಅವ್ರಿಗೆ ಬೇಸರ ಆಗುತ್ತೆ. ಏನು ನನ್ನ ಗಂಡ ಇಷ್ಟು ನಿರ್ದಯ ಆದ್ರ, ಇಷ್ಟು ಪುಟ್ಟ ಮಕ್ಕಳ ಮೇಲೆ ಇಷ್ಟೊಂದು ಹೊರೆ ಇಟ್ಟು ಕಳ್ಸಿದ್ದಲ್ದಿರಾ ಅವರ ಬೆನ್ನ ಮೇಲೆ ಹೀಗೆ ಬಾರಿಸಿ ಕಳ್ಸಿದಾರ ಅನ್ನೋದು. ಆಮೇಲೆ ಅರ್ಜುನಾಚಾರ್ಯರ ಮನೆಗೆ ಬರ್ತಾರೆ. ಅವರ ಹೆಂಡತಿ ಹೇಳ್ತಾರೆ, ಈ ಎಲ್ಲ ಪದಾರ್ಥಗಳನ್ನ ನೀವು ಕೊಟ್ಟು ಕಳ್ಸಿದ್ರಲ್ಲ, ಆ ಮಕ್ಕಳು ತಂದು ಕೊಟ್ಟೋದ್ರು, ಆದ್ರೆ ಅವ್ರಿಗೆ ನೀವು ಯಾಕೆ ಈ ರೀತಿ ಬೆನ್ನ ಮೇಲೆ ಬಾರಿಸಿದ್ರಿ ಅಂತ. ಅವ್ರಿಗೆ ಆಶ್ಚರ್ಯ ಆಗುತ್ತೆ, ಏನಿದು ಈ ತರ ಹೇಳ್ತಾ ಇದಾರೆ ಅಂತ. ಆಮೇಲೆ ಅವ್ರು ಕೇಳ್ತಾರೆ, ಆ ಹುಡುಗರು ನೋಡಕ್ಕೆ ಹೇಗಿದ್ರು ಅಂತ. ಆಗ ಅವರು ವರ್ಣನೆ ಮಾಡ್ತಾರೆ, ಆ ತಾಯಿ. ಆ ವರ್ಣನೆ ಮಾಡಿದಾಗ ನೋಡಿದ್ರೆ ಅವರು ಕೃಷ್ಣ ಬಲರಾಮರೇ ಆಗಿರ್ತಾರೆ. ಅಂದ್ರೆ ಅಲ್ಲಿ ಅವ್ರು ಏನು ಬರ್ದಿದ್ರು, ಬರ್ದು ಅಲ್ಲಿ 2 ಗೆರೆ ಹಾಕಿದ್ರು, ಅಲ್ಲಿ ಹೋಗಿ ನೋಡಿದ್ರೆ ಅವ್ರಿಗೆ ಅಲ್ಲಿ ಅದು ಬದಲಾಗಿರುತ್ತೆ. ಅವ್ರಿಗೆ ಗೊತ್ತಾಗುತ್ತೆ. ಅಂದ್ರೆ ಅಲ್ಲಿ ಕೃಷ್ಣ ಮಾಡಿ ತೋರಿಸ್ದ ಅಂತ. ಅಂದ್ರೆ ಅವನು ಸ್ವತಃ ಬರ್ತಾನೆ, ಅವನ ಶುದ್ಧ ಭಕ್ತರ ಒಂದು ಯೋಗಕ್ಷೇಮವನ್ನ ಸ್ವತಃ ಅವನೇ ನೋಡ್ಕೊಳ್ತಾನೆ. ಅದನ್ನ ನೋಡ್ಕೊಳ್ಳೋದಕ್ಕೆ ಅವನು ಬೇರೆಯೊಬ್ಬರ ಕೈಗೆ ಒಪ್ಪಿಸೋದಿಲ್ಲ ಅಂತ. ಹಾಗೆ ಪರಮಾತ್ಮ ಅವನ ಭಕ್ತರನ್ನ ಹೇಗೆ ಸಲಹುತ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ನಾನೊಬ್ಬನೇ ಈ ಎಲ್ಲ ಯಜ್ಞಗಳ ಭೋಕ್ತಾರನು ಮತ್ತು ಯಜಮಾನನು. ಆದುದರಿಂದ ನನ್ನ ನಿಜವಾದ ದಿವ್ಯ ಸ್ವಭಾವವನ್ನು ಗುರುತಿಸದವರು ಪತನ ಹೊಂದುತ್ತಾರೆ. ಅಂದ್ರೆ ಎಲ್ಲ ಯಜ್ಞಗಳ ಭೋಕ್ತಾರ ಅವನು. ಅಂದ್ರೆ ಆ ಒಂದು ಶಾಂತಿ ಮಂತ್ರದಲ್ಲಿ ಹೇಳುವಂಥದ್ದು, ಅವನೇ ಯಜಮಾನನು, ನಿಯಂತ್ರಕನು. ಆದ್ದರಿಂದ ಅವನು ಅವನ ಸ್ವಭಾವ
ಈ ಒಂದು ನಿಜವಾದದ್ದನ್ನ ಯಾರು ಅಂದ್ರೆ ತಿಳಿಯೋದಿಲ್ಲ. ಆ ಶಾಂತಿ ಮಂತ್ರ ಯಾಕೆ ಹೇಳ್ತಾರೆ ಅಂತಂದ್ರೆ, ನಾವೆಲ್ಲರೂ ಕೂಡ ಏನ್ ಅನ್ಕೋತೀವಿ, ಭೂಮಿ ಮೇಲೆ ನಾವು ಯಜಮಾನರಾಗ್ಬೇಕು, ನಾವು ಇನ್ನೊಬ್ಬರನ್ನ ನಿಯಂತ್ರಣ ಮಾಡ್ಬೇಕು, ನಾವು ಹೇಳಿದಾಗೆ ಎಲ್ಲರೂ ಕೇಳಬೇಕು, ಮತ್ತೆ ನಾವೇ ಎಲ್ಲದಕ್ಕೂ ಒಡೆಯರು ಅಂತ ನಾವು ಒಂದು ಮಿಥ್ಯಾಹಂಕಾರ ಅಂತ ಹೇಳ್ತಾರೆ. ಅಂದ್ರೆ ಸುಳ್ಳು ಪ್ರತಿಷ್ಠೆಯನ್ನ ನಾವು ಹೊಂದಿರ್ತೀವಿ. ಆದ್ರೆ ಅದನ್ನ ಹೋಗಲಾಡಿಸುವಂತ ಮಂತ್ರ ಅದು. ಅಂದ್ರೆ ಯಾರು ಆ ಮಂತ್ರವನ್ನ ಸ್ವೀಕಾರ ಮಾಡ್ತಾರೆ, ಅದನ್ನ ಒಪ್ಕೋತಾರೆ, ಅವರು ಯಾವತ್ತೂ ಕೂಡ ಯಾವುದರ ಮೇಲೆ ಕೂಡ ನಿಯಂತ್ರಣವನ್ನ ಸಾಧಿಸೋದಕ್ಕೆ, ಯಜಮಾನಿಕೆಯನ್ನ ಸಾಧಿಸೋದಕ್ಕೆ ಹೋಗೋದಿಲ್ಲ. ಆದ್ರೆ ಅವ್ರಿಗೆ ತಿಳಿದಿದೆ ವಾಸ್ತವದಲ್ಲಿ ಎಲ್ಲದಕ್ಕೂ ಕೂಡ ಒಡೆಯ ಪರಮಾತ್ಮನೇ ಅಂತ. ಆದ್ರೆ ಅದನ್ನ ತಿಳಿದೀರ ಯಾರಾದ್ರೂ ಉಳಿದಿದ್ರೆ ಅವರು ಪತನ ಹೊಂದುತ್ತಾರೆ. ಪತನ ಅಂತಂದ್ರೆ ಅವರು ಮತ್ತೆ ಮತ್ತೆ ನಾಶ ಆಗುವಂತಹ ಈ ಭೌತಿಕ ಜಗತ್ತಿನಲ್ಲಿ ಹುಟ್ಟುತ್ತಾರೆ. ಇಲ್ಲಿ ನಾವು ನೋಡ್ತಾ ಇದೀವಿ, ಇಫ್ ಒನ್ ಆಫರ್ಸ್ ಮೀ ವಿತ್ ಲವ್ ಅಂಡ್ ಡಿವೋಷನ್ ಅ ಲೀಫ್, ಅ ಫ್ಲವರ್, ಅ ಫ್ರೂಟ್ ಆರ್ ಅ ವಾಟರ್, ಐ ವಿಲ್ ಅಕ್ಸೆಪ್ಟ್ ಇಟ್. ಅಂದ್ರೆ ಭಗವಂತ ಹೇಳ್ತಾ ಇರುವಂತದ್ದು ಮುಂದೆ ಬರುವಂತ ಶ್ಲೋಕ. ಇಲ್ಲಿ ನಾವು ನೋಡ್ತಾ ಇದ್ದೀವಿ ಚಿತ್ರದಲ್ಲಿ ಕೃಷ್ಣ ಪುಟ್ಟ ಬಾಲಕನಿದ್ದಾಗ, ಅಂದ್ರೆ ಆಗ ಒಂದು ಯಾವ ರೀತಿ ಇತ್ತಂದ್ರೆ ಬಾಟಾ ಸಿಸ್ಟಮ್ ಅಂತಾರಲ್ಲ, ಹಾಗೆ ಧಾನ್ಯಗಳನ್ನ ಕೊಟ್ಟು ಹಣ್ಣುಗಳನ್ನ ಪಡೆಯುವಂಥದ್ದು, ಆ ರೀತಿ ಒಂದು ಎಕ್ಸ್ಚೇಂಜ್ ಮಾಡ್ತಾ ಇದ್ರು. ಇಲ್ಲಿ ಹಣ್ಣು ಮಾರುವವಳು ಮನೆ ಹತ್ರ ಬಂದಿರ್ತಾಳೆ, ಅವಳಿಗೆ ಧಾನ್ಯಗಳನ್ನ ಕೊಡೋದಕ್ಕೆ ಅವರ ಪುಟ್ಟ ಕೈಗಳಲ್ಲಿ ಧಾನ್ಯಗಳನ್ನ ಹಿಡಿದು ಹೋಗ್ತಾರೆ. ಅವರು ಹೋಗೋ ಹೊತ್ತಿಗೆ ಒಂದು ಧಾನ್ಯಗಳು ಅವರ ಕೈಗಳ ಬೆರಳುಗಳ ಮೂಲಕ ಅದು ಸೋಸಿ ಹೋಗುತ್ತೆ. ಕೆಲವಷ್ಟೇ ಧಾನ್ಯಗಳು ಅವ್ರ ಕೈಯಲ್ಲಿರುತ್ತೆ, ಅದನ್ನ ಅವರು ಕೊಡಕ್ಕೆ ಹೋದಾಗ ಅವ್ರಿಗೆ ಬೇಸರ ಆಗುತ್ತೆ. ಆಮೇಲೆ ಆ ಒಂದು ಹಣ್ಣು ಮಾರುವವಳು ಭಗವಂತನ ರೂಪಕ್ಕೆ ಆಕರ್ಷಿತಳಾಗಿ ಅವಳು ಹೇಳ್ತಾಳೆ, ನೀನ್ ಏನ್ ತಂದಿದ್ದೀರೋ ನನ್ಗೆ ಅಷ್ಟೇ ಸಾಕು, ಅಷ್ಟಕ್ಕೆ ನಾನು ನಿನಗ್ ಬೇಕಾಗಿರೋ ಎಲ್ಲ ಹಣ್ಣನ್ನ ಕೊಡ್ತೀನಿ ಅಂತ ಕೊಡ್ತಾಳೆ. ಆದ್ರೆ ಭಗವಂತ ಅವಳ ಒಂದು ಪ್ರೀತಿಗೆ ಮೆಚ್ಚಿ ಅವಳ ಒಂದು ಆ ಒಂದು ಬುಟ್ಟಿಯಲ್ಲಿ ಇದ್ದಂತ ಎಲ್ಲ ಹಣ್ಣುಗಳನ್ನು ಕೂಡ ವಜ್ರ ವೈಡೂರ್ಯಗಳನ್ನಾಗಿ ಅವನು ಮಾರ್ಪಡಿಸ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪಾಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಹರೇ ಕೃಷ್ಣ. ಯಾರಾದರೂ ನನಗೆ ಪ್ರೀತಿ ಮತ್ತು ಭಕ್ತಿಗಳಿಂದ ಒಂದು ಎಲೆ, ಒಂದು ಹೂವು, ಒಂದು ಹಣ್ಣು ಅಥವಾ ಒಂದಿಷ್ಟು ನೀರನ್ನು ಅರ್ಪಿಸಿದರೂ ನಾನು ಅದನ್ನು ಸ್ವೀಕರಿಸುತ್ತೇನೆ. ಅಂದ್ರೆ ಭಗವಂತನಿಗೆ ನಾವು ಏನೇ ಅರ್ಪಣೆ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಕೆಲವೊಂದು ಕಡೆ ಹೇಳ್ತಾರೆ, ನಿಮ್ಗೆ ಭಗವಂತ ಹೇಳಿದಾನ ನಮ್ಗೆ ಇದನ್ನೇ ಅರ್ಪಿಸ್ಬೇಕು ಅಂತ. ಅಂದ್ರೆ ಇಲ್ಲಿ ನಾವು ಈ ಒಂದು ಪದಾರ್ಥಗಳಿಂದ ಮಾಡಿದಂತಹ ಭಗವಂತನಿಗೆ ಪ್ರಸಾದವನ್ನ ನೈವೇದ್ಯವನ್ನ ಭೋಗವನ್ನ ಕೊಡಬಹುದು. ಅಂದ್ರೆ ಎಲೆಗಳಿಂದ, ತರಕಾರಿಗಳಿಂದ ಅಥವಾ ಹೂವಿನಿಂದ, ಅಂದ್ರೆ ಹೂವನ್ನ ಅರ್ಪಣೆ ಮಾಡುವಂಥದ್ದು, ಹಣ್ಣುಗಳನ್ನ, ಮತ್ತೆ ಅದರಿಂದ ಮಾಡಿದಂತ ಪದಾರ್ಥಗಳು, ಮತ್ತು ಒಂದಷ್ಟು ನೀರು. ಆದ್ರೆ ಇದು ಯಾವ್ದನ್ನೇ ಕೊಡುವಾಗ್ಲೂ ಕೂಡ ಏನಂತ ಕೊನೆಯಲ್ಲಿ ಹೇಳ್ತಾ ಇದ್ದಾನೆ, ಅದನ್ನ ನಾನು ಯಾವಾಗ ಸ್ವೀಕಾರ ಮಾಡ್ತೀನಿ, ಅದನ್ನ ನಾವು ಪ್ರೀತಿಯಿಂದ ಭಕ್ತಿಯಿಂದ ನೀಡಬೇಕು. ಅವನಿಗೆ ಎಲೆ, ಹಣ್ಣು, ಹೂವು ಅಥವಾ ಒಂದು ನೀರಿನ ಕೊರತೆ ಆಗಿದೆ, ಅವಶ್ಯಕತೆ ಇದೆ ಅಂತ ಅಲ್ಲ, ಆದ್ರೆ ಅವನಿಗೆ ನಮ್ಮ ಪ್ರೀತಿಯ ಒಂದು ಭಕ್ತಿಯ ನಿರೀಕ್ಷೆ ಅವನಲ್ಲಿ ಇದೆ. ನಾವು ಅದನ್ನ ಆ ರೀತಿ ಪ್ರೀತಿಯಿಂದ, ಆ ಭಾವದಿಂದ, ಭಕ್ತಿಯಿಂದ ಕೊಟ್ಟಾಗ ಅವನದನ್ನ ಸ್ವೀಕಾರ ಮಾಡ್ತೇನೆ ಅಂತ ಅಲ್ಲಿ ಹೇಳ್ತಾ ಇದ್ದಾನೆ. ಇಲ್ಲಿ ನಾವು ನೋಡ್ತಾ ಇದೀವಿ, ಭಕ್ತರು ಅವನಿಗೆ ಚಪ್ಪನ್ ಭೋಗ್ ಅಂತ ಹೇಳ್ತಾರೆ. ಅಷ್ಟೊಂದು ರೀತಿ ವಿಧ ವಿಧವಾದ ಒಂದು ಖಾದ್ಯಗಳನ್ನ ಮಾಡಿ ಪ್ರೀತಿಯಿಂದ ಅವನಿಗೆ ಅರ್ಪಿಸ್ತಾರೆ. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ ಕುರುಷ್ವ ಮದರ್ಪಣಂ. ಹರೇ ಕೃಷ್ಣ. ಕುಂತಿಯ ಮಗನಾದ ಅರ್ಜುನನೇ, ನೀನು ಏನನ್ನೇ ಮಾಡು, ಏನನ್ನೇ ಭುಂಜಿಸು, ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು, ಮತ್ತು ಯಾವುದೇ ತಪಸ್ಸನ್ನು ಮಾಡು, ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ನಿನ್ನೆ ಅನ್ಕೋತೀನಿ ಯಾರೋ ಕೇಳಿದ್ರು, ಕೃಷ್ಣ ಅರ್ಪಣ ಮಸ್ತು ಅಂದ್ರೆ ಏನು ಅಂತ. ಈ ಶ್ಲೋಕದ ಅರ್ಥ ಅಂದ್ರೆ ನಾವು ಎಲ್ಲವನ್ನು ಕೂಡ ಭಗವಂತನಿಗೆ ಅರ್ಪಣೆ ಮಾಡುವಂಥದ್ದು, ಅಂದ್ರೆ ಅವನಿಗೆ ಸಮರ್ಪಣೆ ಮಾಡುವಂಥದ್ದು. ಅಂದ್ರೆ ನಾವು ಏನನ್ನೇ ಮಾಡು, ಅಂದ್ರೆ ನಾವು ತಪಸ್ಸನ್ನ ಮಾಡ್ಲಿ, ದಾನವನ್ನ ಮಾಡ್ಲಿ, ಯಜ್ಞವನ್ನ ಮಾಡ್ಲಿ, ಅಥವಾ ಏನೇ ಮಾಡ್ಲಿ, ಆ ಒಂದು ಕರ್ಮದ ಫಲವನ್ನ ಅಥವಾ ಆ ಕರ್ಮವನ್ನ ಭಗವಂತನಿಗೆ ಡೆಡಿಕೇಟ್ ಮಾಡೋದು, ಅವನಿಗೆ ಅರ್ಪಿಸುವಂಥದ್ದು. ಮತ್ತೆ ನಾವು ಏನನ್ನೇ ಆಹಾರವಾಗಿ ಸ್ವೀಕಾರ ಮಾಡ್ಲಿ, ಅದನ್ನ ಮೊದಲು ಅವನಿಗೆ ನೈವೇದ್ಯವಾಗಿ ಮಾಡ್ಕೊಳ್ಳುವಂಥದ್ದು. ಅಂದ್ರೆ ಅದನ್ನ ಭಗವಂತನಿಗೆ ಪ್ರಸಾದವಾದ ರೂಪದಲ್ಲಿ ಇಟ್ಟು ಅದನ್ನ ನಾವು ಪಡ್ಕೊಳ್ಳುವಂಥದ್ದು. ಏನನ್ನೇ ಅರ್ಪಿಸು ಅಥವಾ ಕೊಟ್ಟು ಬಿಡು, ಅಂದ್ರೆ ತ್ಯಾಗ ಮಾಡುವಂಥದ್ದು, ದಾನ ಮಾಡುವಂಥದ್ದು, ತಪಸ್ ಮಾಡುವಂಥದ್ದು, ಏನನ್ನೇ ಮಾಡಿದ್ರು ಕೂಡ ಅದನ್ನ ಭಗವಂತನಿಗೆ ಕಾಣಿಕೆಯಾಗಿ ಅರ್ಪಿಸು. ಅಂದ್ರೆ ಅದನ್ನ ನನ್ನ ಸ್ವಾರ್ಥಕ್ಕಾಗಿ ಮಾಡ್ಕೊಳ್ದಿರ ಅದನ್ನ ಪರಿಪೂರ್ಣವಾಗಿ ಭಗವಂತನಿಗೆ ಅರ್ಪಣೆ ಮಾಡುವಂಥದ್ದು, ಮನಸ್ಸಿಂದ ಅದನ್ನ ಅವನಿಗೆ ಅರ್ಪಿಸುವಂಥದ್ದು, ಅಂದ್ರೆ ಅದನ್ನ ಅವನಿಗೆ ಡೆಡಿಕೇಟ್ ಮಾಡುವಂಥದ್ದು ಅಂತ ಹೇಳ್ತಾರಲ್ಲ ಹಾಗೆ. ಈ ರೀತಿಯಲ್ಲಿ ನೀನು ಕರ್ಮ ಬಂಧನದಿಂದ ಮತ್ತು ಅದರ ಶುಭಾಶುಭ ಫಲಗಳಿಂದ ಬಿಡುಗಡೆ ಹೊಂದುತ್ತೀಯೇ. ಈ ತ್ಯಾಗ ತತ್ವದಿಂದ ನಿನ್ನ ಮನಸ್ಸು ನನ್ನಲ್ಲಿ ನೆಲೆಸಿ ನೀನು
ಮುಕ್ತನಾಗುತ್ತೀಯೇ ಮತ್ತು ನನ್ನ ಬಳಿಗೆ ಬರುತ್ತೀಯೇ. ಯಾವಾಗ ನಾವು ಏನನ್ನೇ ಮಾಡ್ತೀವಿ ಅದನ್ನ ಭಗವಂತನಿಗೆ ಅರ್ಪಣೆ ಮಾಡ್ತೀವಿ, ಆಗ ಅದರ ಒಂದು ಕರ್ಮದ ಫಲ ಅನ್ನುವಂಥದ್ದು ನಮಗೆ ಅಂಟೋದಿಲ್ಲ. ಅದೇ ಸಮಯದಲ್ಲಿ ನಮಗೆ ಅವನ ಮೇಲೆ ಮನಸ್ಸಾಗುತ್ತೆ, ಅಂದ್ರೆ ಭಗವಂತನ ಮೇಲೆ ಪ್ರೀತಿ ಬರುತ್ತೆ, ಭಗವಂತನ ಮೇಲೆ ಆ ಒಂದು ಭಕ್ತಿ ಬರುತ್ತೆ. ಆ ಕಾರಣದಿಂದ ನಾವು ಮುಕ್ತಿಯನ್ನ ಹೊಂದೋದಕ್ಕೆ ಅದು ನಮಗೆ ಸಹಾಯ ಮಾಡುತ್ತೆ. ಆ ಮೂಲಕ ನಾವು ಭಗವಂತನನ್ನ ಸೇರ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಸಮೋಹಂ ಸರ್ವಭೂತೇಷು ನಾಮೇ ನಾಮೇ ದ್ವೇಷೋ ಅಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇಷು ಚಾಪಿಹಂ. ಹರೇ ಕೃಷ್ಣ. ನನಗೆ ಯಾರ ವಿಷಯದಲ್ಲಿಯೂ ಅಸೂಯೆ ಇಲ್ಲ. ನಾನು ಯಾರ ಪರವಾಗಿಯೂ ಪಕ್ಷಪಾತ ಮಾಡುವುದಿಲ್ಲ. ನಾನು ಎಲ್ಲರ ವಿಷಯದಲ್ಲಿಯೂ ಸಮನಾಗಿ ಇರುತ್ತೇನೆ. ಆದರೆ ಯಾವಾತನು ನನ್ನ ಭಕ್ತಿ ಸೇವೆಯನ್ನು ಮಾಡುವನೋ ಆತನು ನನ್ನ ಸ್ನೇಹಿತನು, ನನ್ನಲ್ಲಿದ್ದಾನೆ ಮತ್ತು ನಾನು ಅವನಿಗೆ ಸ್ನೇಹಿತ. ಇಲ್ಲಿ ಭಗವಂತ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಎಲ್ಲರೂ ಹೇಳ್ತಾರೆ, ಅಂದ್ರೆ ಗಾಂಧಾರಿ ಕೂಡ ಹೇಳ್ತಾಳೆ, ನೀನು ಪಕ್ಷಪಾತಿ, ನೀನು ಅಂದ್ರೆ ಕುಂತಿಯ ಮಕ್ಕಳಿಗೆ ಒಂದು ರೀತಿ, ನನ್ನ ಮಕ್ಕಳಿಗೆ ಒಂದು ರೀತಿ ಮಾಡಿದೆ ಅಂತ. ಅದಕ್ಕೆ ಇಲ್ಲಿ ಭಗವಂತ ಒಂದು ಉತ್ತರನ ಕೊಡ್ತಾ ಇದ್ದಾನೆ. ಅಂದ್ರೆ ಅವನು ಯಾರ ವಿಷಯದಲ್ಲಿ ಪಕ್ಷಪಾತಿ ಅಲ್ಲ ಅಂತ. ಅಂದ್ರೆ ಅವನು ಈ ಭೌತಿಕ ಜಗತ್ತನ್ನ ಸೃಷ್ಟಿ ಮಾಡಿದ್ದಾನೆ. ಇಲ್ಲಿ ಕೆಟ್ಟವರಿಗೆ ಒಂದು ರೀತಿ ಮಳೆ, ಅಥವಾ ಕೆಟ್ಟವರಿಗೆ ಒಂದು ಸೂರ್ಯ, ಕೆಟ್ಟವರಿಗೆ ಒಂದು ರೀತಿಯ ಒಂದು ಗಾಳಿ, ಒಳ್ಳೆಯವರಿಗೆ ಒಂದು ರೀತಿ ಗಾಳಿ, ನೀರು, ಮಳೆ ಅಂತ ಏನಾದ್ರೂ ವ್ಯತ್ಯಾಸ ಮಾಡಿದ್ದಾನೆ ಹರಿ ಕೃಷ್ಣ ಈ ಸೃಷ್ಟಿಯಲ್ಲಿ? ಇಲ್ಲ ಮಾತಾಜಿ. ಎಲ್ಲರಿಗೂ ಸಮಾನವಾಗಿ ಕೊಟ್ಟಿದ್ದಾನೆ. ಈ ಪ್ರಕೃತಿಯನ್ನು ಅವನು ಸಮಾನವಾಗಿ ಕೊಟ್ಟಿದ್ದಾನೆ. ಅಂದ್ರೆ ನಮ್ಗೆ ಎಲ್ಲರಿಗೂ ಕೂಡ ಒಂದೇ ಸೂರ್ಯ, ಎಲ್ಲರಿಗೂ ಕೂಡ ಅದೇ ಗಾಳಿ, ಎಲ್ಲರಿಗೂ ಕೂಡ ಅದೇ ನೀರು, ಅದೇ ಭೂಮಿ, ಎಲ್ಲವನ್ನು ಕೊಟ್ಟಿದ್ದಾನೆ. ಹಾಗೆ ಅವನು ಯಾರಿಗೂ ಭೇದ ಭಾವ ಮಾಡೋದಿಲ್ಲ. ಆದ್ರೆ ಅವನು ಹೇಳ್ತಾ ಇದ್ದಾನೆ, ಎಲ್ಲರಿಗೂ ಸಮಾನ ಅವಕಾಶ ಕೊಟ್ಟಿದ್ದಾನೆ, ಎಲ್ಲರಿಗೂ ಸಮಾನ ಜ್ಞಾನ ಕೊಟ್ಟಿದ್ದಾನೆ, ಎಲ್ಲರಿಗೂ ಭಗವದ್ಗೀತೆ ಬರೆದು ಬಿಟ್ಟು ಪರಮಾತ್ಮ ಹೇಳಿದಾನ, ಒಬ್ಬನಿಗೆ ಮಾತ್ರ ಓದೋದಕ್ಕೆ ಕೊಡ್ತೀನಿ, ಇನ್ನೊಬ್ಬರಿಗೆ ಸಿಗದೆ ಇರೋಂಗೆ ಇಡ್ತೀನಿ ಅಂತ. ಎಲ್ಲರಿಗೂ ಸಿಗುತ್ತೆ, ಎಲ್ಲರಿಗೂ ಕೊಟ್ಟಿದ್ದಾನೆ, ಎಲ್ಲರಿಗೂ ಭಕ್ತಿ ಮಾಡೋದಕ್ಕೂ ಅವಕಾಶ ಕೊಟ್ಟಿದ್ದಾನೆ. ಆದ್ರೆ ಅವ್ನು ಕೊಟ್ಟಿದ್ದ ಎಲ್ಲವನ್ನು ಕೂಡ ಉಪಯೋಗಿಸಿ ಯಾರು ಅದನ್ನ ಪ್ರಯೋಜನ ಪಡಿತಾರೆ ಅವರಿಗೆ ಭಗವಂತ ಪಕ್ಷಪಾತಿ ಅಂತ ಹೇಳ್ತಾನೆ. ಅಂದ್ರೆ ನಾನು ಅವಕಾಶವನ್ನು ಕೊಡುವಾಗ ಎಲ್ಲರಿಗೂ ಸಮಾನವಾಗಿ ಕೊಟ್ಟೆ, ಅದನ್ನ ಯಾರು ಉಪಯೋಗಿಸ್ಕೊಂಡ್ರು ಅವ್ರಿಗೆ ನಾನು ಪಕ್ಷಪಾತಿ ಆಗ್ತಾನೆ. ಅಂದ್ರೆ ಅವನು ಯಾವಾತನು ನನ್ನ ಭಕ್ತಿ ಸೇವೆಯನ್ನು ಮಾಡುವನು ಆತನು ನನಗೆ ಸ್ನೇಹಿತನಾಗ್ತಾನೆ, ಅವನು ನನ್ನಲ್ಲಿ ಇದ್ದಾನೆ ಮತ್ತು ನಾನು ಅವನಿಗೆ ಸ್ನೇಹಿತ ಅಂತ. ಅಂದ್ರೆ ಅವನು ಎಲ್ಲರಿಗೂ ಸಮಾನವಾಗಿ ಎಲ್ಲಾ ಅವಕಾಶಗಳನ್ನು ಕೊಡ್ತಾನೆ, ಆದ್ರೆ ಅದನ್ನ ಸದುಪಯೋಗ ಪಡಿಸ್ಕೊಳ್ಳುವವನಿಗೆ ಭಗವಂತ ಹತ್ತಿರ ಆಗ್ತಾನೆ. ಆದ್ರೆ ಅದನ್ನ ದುರುಪಯೋಗ ಪಡಿಸ್ಕೊಳ್ಳುವಂತನು ಭಗವಂತನಿಂದ ದೂರ ಆಗ್ತಾನೆ. ಕೃಷ್ಣನು ಎಲ್ಲರಿಗೂ ಸಮಾನನಾಗಿ ಇರುತ್ತಾನೆ, ಆದರೆ ಅದೇ ಸಮಯದಲ್ಲಿ ತನ್ನ ಭಕ್ತರ ಕಡೆಗೆ ಪಕ್ಷಪಾತವನ್ನು ಹೊಂದುವುದು ಹೇಗೆ? ಹರೇ ಕೃಷ್ಣ. ಈಗ ನಾನು ಏನ್ ಹೇಳಿದೆ ಅದನ್ನ ನೀವು ರಿಪೀಟ್ ಮಾಡ್ಬೇಕು. ಕೃಷ್ಣ ಸಮಾನವಾಗಿರುತ್ತೆ. ಹರೇ ಕೃಷ್ಣ. ಇದನ್ನ ಓದ್ಬೇಕಾ ಮಾತಾಜಿ ಎಲ್ಲರೂ? ಅಲ್ಲ ಮಾತಾಜಿ, ನಾನೀಗ ಸ್ವಲ್ಪ ಹಿಂದೆ ಸ್ಲೈಡ್ ಅಲ್ಲಿ ಏನ್ ಹೇಳ್ದೆ ಅದನ್ನ ಹೇಳ್ಬೇಕು. ಆದ್ರೆ ಚಾಟ್ ನಲ್ಲಿ ಹೇಳ್ಬೋದು ಅಥವಾ ಝೂಮ್ ನಲ್ಲಿ ಹೇಳ್ಬೋದು, ಇಲ್ಲಾಂದ್ರೆ ನೀವು ಹೇಳ್ಬೇಕು ಅಂತ. ಮಾತಾಜಿ ನೀವು ಕೃಷ್ಣ ಯಾರಿಗೂ ಪಕ್ಷಪಾತ ಶ್ರೀ ಮಾಡಲ್ಲ ಅಂತ ಕೃಷ್ಣನು ಪ್ರಕೃತಿಯನ್ನ ಎಲ್ಲಾ ಜನರಿಗೂ, ಎಲ್ಲರನ್ನೂ ಪ್ರಕೃತಿಯಲ್ಲಿ ಇರುವಂತಹ ಬೆಳಕು, ನೀರು, ಗಾಳಿ ಎಲ್ಲ ಪ್ರತಿಯೊಬ್ಬರಿಗೂ ಸಮಾನನಾದವನು. ಭೇದ ಭಾವ ಎಲ್ಲರಿಗೂ ಕೂಡ ಜ್ಞಾನ ಕೊಟ್ಟಿದ್ದಾನೆ, ಎಲ್ಲರಿಗೂ ಕೂಡ ಅವಕಾಶಗಳನ್ನ ಕೊಟ್ಟಿದ್ದಾನೆ, ಎಲ್ಲರಿಗೂ ಸ್ನೇಹಿತ. ಅವನು ಎಲ್ಲರ ಜೊತೆಯಲ್ಲೂ ಎಲ್ಲರಿಗೂ ಸಮಾನವಾಗಿ ನೋಡ್ತಾನೆ. ಆದ್ರೆ ಅವನು ಯಾರಿಗೆ ಸ್ನೇಹಿತ ಆಗ್ತಾನೆ, ಯಾರಿಗೆ ಅವನು ತುಂಬಾ ಹತ್ರ ಆಗ್ತಾನೆ? ಅಸೂಯೆ ಇಲ್ಲದೆ ಇರೋರಿಗೆ, ಭಕ್ತಿ ಆದ್ರೆ ಅವನು ಯಾರಿಗೆ ಜ್ಞಾನವನ್ನ ಕೊಡ್ತಾ ಇದ್ದಾನೆ, ಸಮಾನವಾಗಿ ಕೊಟ್ಟಿದ್ದಾನೆ, ಆ ಜ್ಞಾನವನ್ನ ಉಪಯೋಗಿಸ್ಕೊಂಡು ಯಾರು ಆ ಜ್ಞಾನದ ಮೂಲಕ ಭಗವಂತನ ಸೇವೆ ಮಾಡ್ತಾರೆ ಅವನ ಸ್ನೇಹಿತರಾಗ್ತಾರೆ. ಮತ್ತೆ ಯಾರು ಅವನನ್ನ ಜ್ಞಾನ ಪಡೆದುಕೊಂಡು ಅದರ ಒಂದು ಉಪಯೋಗವನ್ನ ಪಡ್ಕೊಂಡಿರಾ ಅವರು ಭಗವಂತರನ್ನ ದ್ವೇಷಿಸ್ತಾರೆ, ಅವರಿಗೆ ಅವನು ಸ್ನೇಹಿತನಾಗೋದಿಲ್ಲ. ಅಂದ್ರೆ ಅವನು ಕೊಡುವಾಗ ಎಲ್ಲರಿಗೂ ಸಮಾನವಾಗಿ ಕೊಡ್ತಾನೆ, ಅದನ್ನ ಯಾರು ಉಪಯೋಗಿಸ್ಕೊಳ್ತಾರೆ ಅವರ ಪಕ್ಷವನ್ನ ಅವನು ವಹಿಸ್ತಾನೆ, ಅಂದ್ರೆ ಅವರಿಗೆ ಅವನು ಹತ್ತಿರ ಆಗ್ತಾನೆ. ಅಪಿ ಚೇತು ದುರಾಚಾರೋ ಭಜತೆ ಮಾಂ ಅನನ್ಯಭಾಗ್ ಸಾಧುರೇವ ಸಾ ಮಂತವ್ಯಂ ಸಮ್ಯಕ್ ವ್ಯವಸ್ಥಿತೋ ಹಿ ಸಹ. ಯಾವನಾದರೂ ಅತ್ಯಂತ ಹೀನ ಕಾರ್ಯವನ್ನು ಮಾಡಿದ್ದರೂ ಆತನು ಭಕ್ತಿ ಸೇವೆಯಲ್ಲಿ ತೊಡಗಿದ್ದರೆ ಆತನನ್ನು ಸಾಧು ಎಂದು ಭಾವಿಸಬೇಕು, ಏಕೆಂದರೆ ಆತನು ತನ್ನ ನಿರ್ಧಾರದಲ್ಲಿ ಸರಿಯಾಗಿ ನೆಲೆಸಿದ್ದಾನೆ.
ಅಂದ್ರೆ ಇಲ್ಲಿ ಚಿತ್ರದಲ್ಲಿ ಕೊಟ್ಟಿರುವಂತದ್ದು ಜಗಾಯಿ ಮಾದಾಯಿ ಅಂತ. ಅವರಿಬ್ಬರು ಬ್ರಾಹ್ಮಣ ಕುಟುಂಬದಲ್ಲಿ ಜನ್ಮವನ್ನು ಪಡೆದಿರ್ತಾರೆ. ಆದ್ರೆ ಸಹವಾಸ ದೋಷದಿಂದ ಅವರು ಬೇಡದ ಕಾರ್ಯಗಳಲ್ಲಿ ತೊಡಗ್ತಾರೆ. ಅಂದ್ರೆ ಎಲ್ಲಾ ಒಂದು ಕೆಟ್ಟ ಕಾರ್ಯಗಳು ಮಾಡ್ತಾರೆ. ಮದ್ಯಪಾನ ಮಾಡುವಂಥದ್ದು, ಹೋಗೋ ಬರುವಂತವ್ರನ್ನ, ಹೆಣ್ಣು ಮಕ್ಕಳನ್ನೆಲ್ಲ ಹೀಯಾಳಿಸುವಂಥದ್ದು, ಈ ರೀತಿ ಅವರು ಕೆಟ್ಟ ವ್ಯವಹಾರದಲ್ಲಿ ತೊಡಗಿರ್ತಾರೆ. ಅಂತವರನ್ನ ಉದ್ಧಾರ ಮಾಡೋದಕ್ಕೆ ನಿತ್ಯಾನಂದ ಪ್ರಭುಗಳು ಅವ್ರ ಹತ್ರ ಹೋಗ್ತಾರೆ. ಅಲ್ಲಿ ಹೋಗಿ ಅವ್ರಿಗೆ ಹೇಳ್ತಾರೆ, ನೀವು ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸಿ ಈ ಎಲ್ಲಾ ದುಷ್ಟ ಕಾರ್ಯಗಳನ್ನ ನಿಲ್ಲಿಸಿ ಅಂತ ಹೇಳಕ್ ಹೋಗ್ತಾರೆ. ಆದ್ರೆ ಅವ್ರೇನ್ ಮಾಡ್ತಾರೆ, ಒಂದು ಮದ್ಯದ ಮಡಿಕೆಯಿಂದ ಅವರ ತಲೆಗೆ ಪೆಟ್ಟು ಮಾಡ್ತಾರೆ. ಆಗ ಕೋಪ ಬಂದಂತ ಚೈತನ್ಯ ಮಹಾಪ್ರಭುಗಳು ಸುದರ್ಶನ ಚಕ್ರವನ್ನ ಹಿಡಿದು ಅವರನ್ನ ಕೊಲ್ಲಿಕ್ಕೆ ಹೋಗ್ತಾರೆ. ನಿತ್ಯಾನಂದ ಪ್ರಭುಗಳು ಹೇಳ್ತಾರೆ, ಈ ಒಂದು ಅವತಾರದಲ್ಲಿ ನೀವು ಭಕ್ತರ ರೂಪದಲ್ಲಿ ಬಂದಿದ್ದೀರಿ, ಈಗ ನೀವು ಆ ರೀತಿ ನಿಮ್ಮ ಒಂದು ಆ ರೂಪ ಅಂದ್ರೆ ಭಗವಂತನ ವಿಷ್ಣು ರೂಪವನ್ನ ಪ್ರಕಟ ಮಾಡುವ ಹಾಗಿಲ್ಲ ಅಂತ ಹೇಳ್ತಾರೆ. ಆದ್ರೆ ಆ ಒಂದು ರೂಪವನ್ನ ಅಲ್ಲಿ ಜಗಾಯಿ ಮದಾಯಿ ಅದನ್ನ ನೋಡಿರ್ತಾರೆ. ನೋಡಿದ್ಮೇಲೆ ಅವರು ಭಗವಂತನಿಗೆ ಶರಣಾಗ್ತಾರೆ. ನಂತರ ಮದಾಯಿ ಘಾಟ್ ಅಂತ ಹೇಳ್ತಾರೆ, ಅಂದ್ರೆ ಒಂದು ಗಂಗಾ ನದಿ ತೀರದಲ್ಲಿ ಬರುವಂತದ್ದು. ಅಲ್ಲಿ ಅವರು ಆ ನಂತರ ಎಲ್ಲ ಒಂದು ದುಷ್ಟ ಸ್ವಭಾವಗಳನ್ನ ನಿಲ್ಲಿಸಿ ಒಂದು ಭಕ್ತರ ಒಂದು ಸೇವೆಯನ್ನ ಮಾಡ್ತಾರೆ. ಅಲ್ಲಿ ಯಾರು ಗಂಗಾ ಸ್ನಾನ ಮಾಡಕ್ಕೆ ಬರ್ತಾರೆ ಅವರಿಗೆ ಎಲ್ಲ ಒಂದು ಸೇವೆಗಳನ್ನ ಮಾಡುವಂಥದ್ದು, ಅವರಿಗೆ ಬೇಕಾಗಿರುವ ಅವಶ್ಯಕತೆಗಳನ್ನ ಪೂರೈಸುವಂತಹ ಆ ಒಂದು ಸೇವೆಯನ್ನ ವಹಿಸ್ಕೊಳ್ತಾರೆ. ಅಂದ್ರೆ ಎಂತಹ ಕೆಟ್ಟ ವ್ಯಕ್ತಿ, ಎಷ್ಟೇ ದುಷ್ಟ ವ್ಯಕ್ತಿ ಆಗಿದ್ರು ಕೂಡ ಭಗವಂತನ ಕೃಪೆಯಿಂದ ಅವನು ಭಕ್ತಿಯ ಒಂದು ಮಾರ್ಗಕ್ಕೆ ಬಂದ ಅಂತಂದ್ರೆ ಅವನು ಹಿಂದಿನ ಒಂದು ಪೂರ್ವದಲ್ಲಿ ಅವನು ಏನೆಲ್ಲ ಮಾಡಿದ್ದ ಅದೆಲ್ಲ ಹೋಯ್ತು. ಇನ್ನು ಅದ್ರ ಬಗ್ಗೆ ನಾವು ಹೆತ್ತಾಡಬಾರ್ದು. ಅವರು ಈಗ ಭಕ್ತಿ ಮಾರ್ಗದಲ್ಲಿ ಮುಂದುವರಿತಾ ಇದ್ದಾರೆ, ಅವರನ್ನ ಸಾಧು ಅಂತಾನೆ ನಾವು ಭಾವಿಸ್ಬೇಕು ಅನ್ನೋದನ್ನ ಇಲ್ಲಿ ಈ ಶ್ಲೋಕದ ಮೂಲಕ ಪರಮಾತ್ಮ ಹೇಳ್ತಾ ಇದ್ದಾರೆ. ಪವಿತ್ರ ನಾಮವನ್ನು ಜಪಿಸುವ ಶಕ್ತಿಯ ಮೇಲೆ ವ್ಯಕ್ತಿಯು ಪಾಪ ಕಾರ್ಯಗಳ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಒಂದ್ ನಿಮಿಷ. ಹರೇ ಕೃಷ್ಣ. ಕಾಣಿಸ್ತಾ ಇದೆ ಮಾತಾಜಿ ಸ್ಕ್ರೀನು? ಓಕೆ, 2 ಸ್ಲೈಡ್ ಇತ್ತು ಅಷ್ಟರಲ್ಲಿ. ವೈಫೈ. ಓಕೆ, ಇಲ್ಲಿ ಭಗವಂತ ಏನಂತ ಹೇಳ್ತಾ ಇದ್ದಾನೆ ಮಾತಾಜಿ ಸ್ಕ್ರೀನ್ ಅದು ಸ್ವಲ್ಪ ದೊಡ್ಡ ಮಾಡಿದೆ ಮಾತಾಜಿ, ನನ್ಗೆ ಕಾಣಿಸ್ತಿಲ್ಲ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಾಶ್ವತ್ ಶಾಂತಿ ನಿಗಚ್ಚತಿ ಕೌಂತೆಯ ಪ್ರತಿಜಾನೀಹಿ ಮನ್ಯ ಭಕ್ತ ಪ್ರಣಶ್ಯತಿ. ಹರೇ ಕೃಷ್ಣ. ಯಾರಾದ್ರೂ ಓದ್ಬೋದು? ಮಾತಾಜಿ ಸ್ಲೈಡೇ ಕಾಣಿಸ್ತಿಲ್ಲ. ಕುಂತಿಯ ಮಗನಾದ ಅರ್ಜುನನೇ, ಅವನು ಶೀಘ್ರವಾಗಿ ಧರ್ಮಾತ್ಮನಾಗುತ್ತಾನೆ ಮತ್ತು ಶಾಶ್ವತ ಶಾಂತಿಯನ್ನು ಪಡೆಯುತ್ತಾನೆ. ನನ್ನ ಭಕ್ತನು ಎಂದೂ ನಾಶವಾಗುವುದಿಲ್ಲ ಎಂದು ಧೈರ್ಯವಾಗಿ ಘೋಷಿಸು. ಅಂದ್ರೆ ಭಗವಂತ ಹೇಳ್ತಾ ಇದ್ದಾನೆ, ಯಾರು ಅವನ ಭಕ್ತನಿದ್ದಾನೆ ಅಂತವನಿಗೆ ನಾಶ ಅನ್ನೋದು ಇಲ್ಲ ಅಂತ. ಇಲ್ಲಿ ನಾವು ನೋಡ್ತಾ ಇರುವಂತದ್ದು ಪ್ರಹ್ಲಾದ. ಅವನ ತಂದೆ ಅವನನ್ನ ನಾಶ ಮಾಡೋದಕ್ಕೆ, ಅವನನ್ನ ಕೊಲ್ಲೋದಕ್ಕೆ ಎಷ್ಟೋ ರೀತಿ ಪ್ರಯತ್ನ ಪಡ್ತಾನೆ. ಆನೆಯಿಂದ ತುಳಿಸುವಂತದ್ದು, ಒಂದು ವಿಷ ಜಂತುಗಳು, ಹಾವುಗಳಿಂದ ಕಚ್ಚಿಸುವಂತದ್ದು, ಅವನನ್ನ ಪ್ರಪಾತಕ್ಕೆ ಬೀಳಿಸುವಂತದ್ದು. ನಂತರ ಅವನಿಗೆ ಅವನ ತಂಗಿ ಅಂದ್ರೆ ಅವನನ್ನ ಬೆಂಕಿಯಲ್ಲಿ ಸುಡುವಂಥದ್ದು, ಅವಳ ತೊಡೆ ಮೇಲೆ ಕೂರಿಸಿ, ಅಂದ್ರೆ ಅವಳಿಗೆ ಬೆಂಕಿ ತಾಗೋದಿಲ್ಲ ಅಂತ ಹೇಳಿ ಅವಳ ತೊಡೆ ಮೇಲೆ ಅವನನ್ನು ಕೂರಿಸಿ ಬೆಂಕಿ ಹಚ್ಚುವಂಥದ್ದು, ರಾಶನ ಮಾಡುವಂಥದ್ದು. ಹೀಗೆ ಅನೇಕ ರೀತಿಯಲ್ಲಿ ಅವನು ಪ್ರಯತ್ನ ಪಡ್ತಾನೆ ನಾಶ ಮಾಡೋದಕ್ಕೆ ಹಿರಣ್ಯಕಶಿಪು. ಆದ್ರೆ ಭಗವಂತ ಹೋಳಿಕ ಅಲ್ವಾ ಮಾತಾಜಿ? ಹಾ ಮಾತಾಜಿ, ಹೋಳಿಕ. ನಾವು ಹೋಳಿ ಹಬ್ಬ ಮಾಡುವಾಗ ಮಾಡ್ತೀವಲ್ಲ, ಅಂದ್ರೆ ಅವಳಿಗೆ ಒಂದು ಶಕ್ತಿ ಇರುತ್ತೆ, ಅವಳು ಬೆಂಕಿಯಲ್ಲಿ ಅವಳಿಗೆ ಏನೋ ಆಗೋದಿಲ್ಲ ಅಂತ. ಆದ್ರೆ ಒಂದು ಬಟ್ಟೆನ ಅವಳು ತೊಟ್ಟಿರ್ತಾಳೆ.
ಆ ಬಟ್ಟೆ ಅಂದ್ರೆ ಒಂದು ಶಾಲು ರೀತಿಯಲ್ಲಿ ಹೊದಿಸ್ಕೊಂಡಿರ್ತಾಳೆ, ಅದು ಗಾಳಿಗೆ ಹಾರಿ ಅದು ಆ ಪ್ರಹ್ಲಾದನ ಮೇಲೆ ಕೂರುತ್ತೆ, ಮತ್ತೆ ಅವಳು ಬೆಂಕಿಲಿ ಸುಟ್ಟು ಹೋಗ್ತಾಳೆ. ಈ ರೀತಿ ಅವನು ಪರಿಪರಿಯಾಗಿ ಅವನು ಪ್ರಯತ್ನ ಪಡ್ತಾನೆ. ಆದ್ರೆ ಇಲ್ಲಿ ಭಗವಂತ ಈ ಶ್ಲೋಕದ ಮೂಲಕ ಅದನ್ನೇ ಹೇಳ್ತಾ ಇದ್ದಾನೆ. ಅರ್ಜುನ, ನೀನು ಘೋಷಣೆ ಮಾಡು, ಅಂದ್ರೆ ಯಾರು ನನ್ನ ಭಕ್ತರಿದ್ದಾರೆ ಅವ್ರಿಗೆ ಎಂದೂ ನಾಶ ಆಗೋದಿಲ್ಲ ಅಂತ, ಅದನ್ನ ಧೈರ್ಯವಾಗಿ ಹೇಳು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಹರೇ ಕೃಷ್ಣ. ಸೈಡ್ ಕಾಣಿಸ್ತಿಲ್ಲ ಮಾತಾಜಿ? ಇಲ್ಲ ಮಾತಾಜಿ. ಯಾರಿಗೂ ಕಾಣಿಸ್ತಿಲ್ಲ? ಯಾರಿಗೂ ಕಾಣಿಸ್ತಿಲ್ಲ. ಯಾರಿಗೂ ಕಾಣಿಸ್ತಾ ಇಲ್ಲ ಮಾತಾಜಿ. ಮಾತಾಜಿ ಲಾಸ್ಟ್ ಸ್ಲೈಡ್ ಮಾತಾಜಿ ಆಗ್ತೀರಾ? ಈಗ ಕಾಣಿಸ್ತಿದೆ ಮಾತಾಜಿ. ಕಾಣಿಸ್ತಿದೆ ಮಾತಾಜಿ? ಕಾಣಿಸ್ತಿದೆ ಮಾತಾಜಿ. ಓಕೆ. ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕರು ಮಾಮೇ ವೈಶ್ಯಸಿ ಯುಕ್ತೇನಾಂ. ಒಂದು ನಿಮಿಷ, ನನಗೆ ಕಾಣಿಸ್ತಿಲ್ಲ. ಯುಕ್ತೇವಾಂ ಆತ್ಮನಾಂ ಮತ್ಪರಾಯಣ. ಸದಾ ನನ್ನನ್ನು ಚಿಂತಿಸುವುದರಲ್ಲಿ ಮನಸ್ಸನ್ನು ತೊಡಗಿಸು, ನನ್ನ ಭಕ್ತನಾಗು, ನನಗೆ ನಮಸ್ಕಾರ ಮಾಡು ಮತ್ತು ನನ್ನನ್ನು ಪೂಜಿಸು. ಆಗ ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿ ನಿಶ್ಚಯವಾಗಿಯೂ ನೀನು ನನ್ನಲ್ಲಿಯೇ ಬರುವೆ. ಹರೇ ಕೃಷ್ಣ. ಇಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ? ಯಾರು ಭಗವಂತನ ಸದಾ ಮನಸ್ಸಿನಲ್ಲಿ ಅವನನ್ನ ಚಿಂತಿಸ್ತಾರೆ, ಮತ್ತೆ ಅವನ ಭಕ್ತರಾಗಿರ್ತಾರೆ, ಮತ್ತೆ ಅವನಿಗೆ ಶರಣಾಗ್ತಾರೆ, ಮತ್ತೆ ಅವನ ಪೂಜೆಯನ್ನ ಮಾಡ್ತಾರೆ, ಅಂತವರು ನಿಶ್ಚಯವಾಗಿ ಭಗವಂತನಲ್ಲಿಗೆ ಸೇರ್ತಾರೆ, ಅಂದ್ರೆ ಭಗವಂತನನ್ನ ಪಡಿತಾರೆ ಅನ್ನೋದನ್ನ ಇಲ್ಲಿ ಈ ಕೊನೆಯ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಇಲ್ಲಿಗೆ ಇವತ್ತಿನ ಅಧ್ಯಾಯ ಮುಗೀತು. ಈ ಅಧ್ಯಾಯದಲ್ಲಿ ನಾವು ತಿಳಿದಂತಹ ವಿಷಯಗಳು ಭಗವಂತನ ಜ್ಞಾನವನ್ನ ಹೇಳ್ತಾನೆ. ಅಂದ್ರೆ ಅವನು ಹೇಳ್ತಿರುವಂತಹ ಈ ಭಕ್ತಿಯ ಬಗ್ಗೆ, ಮತ್ತೆ ಆ ಭಗವಂತನ ಒಂದು ಶಕ್ತಿಯ ಬಗ್ಗೆ, ವೈಭವಗಳ ಬಗ್ಗೆ ಏನ್ ಹೇಳ್ತಾ ಇದ್ದಾನೆ, ಆ ಜ್ಞಾನ ಅನ್ನುವಂಥದ್ದು ಅದು ರಾಜಗುಹ್ಯ, ರಾಜವಿದ್ಯಾ ಅಂತ ಅವನು ಆ 3 ಶ್ಲೋಕಗಳಲ್ಲಿ ವರ್ಣನೆ ಮಾಡ್ತಾನೆ. ನಂತರ ಐಶ್ವರ್ಯ ಜ್ಞಾನ, ಅಂದ್ರೆ ಈ ಜಗತ್ತಿನೊಂದಿಗೆ ಭಗವಂತ ಕೃಷ್ಣನ ಸಂಬಂಧ, ಹೇಗೆ ಅವನು ಸೃಷ್ಟಿ ಮಾಡ್ತಾನೆ, ಸ್ಥಿತಿ ಲಯಗಳನ್ನ ಮಾಡ್ತಾನೆ, ಅವನ ಶಕ್ತಿಗಳ ಮೂಲಕ, ಆ ದೇವತೆಗಳ ಮೂಲಕ ಅವನು ಹೇಗೆ ಅದನ್ನ ನಿರ್ವಹಣೆ ಮಾಡ್ತಾನೆ ಅನ್ನೋದನ್ನ ನಾವು ನೋಡ್ತೀವಿ. ಮತ್ತೆ ವಿವಿಧ ರೀತಿಯ ಆರಾಧನೆ, ನಾ ಹೇಳ್ದೆ 3 ರೀತಿಯ ಆರಾಧಕರು ಬರ್ತಾರೆ. ಒಬ್ರು ಭಗವಂತನಲ್ಲಿ ಐಕ್ಯವಾಗ್ಬೇಕು ಅಂತ ಬಯಸುವಂತವ್ರು, ಸಾಯುಜ್ಯ ಮೋಕ್ಷವನ್ನ ಬಯಸ್ತಾರೆ, ಅಂದ್ರೆ ಕೈವಲ್ಯವನ್ನ ಬಯಸುವಂತವ್ರು. ಇನ್ನೊಬ್ರು ದೇವತೆಗಳನ್ನ ಆರಾಧನೆ ಮಾಡುವಂತವ್ರು. ಮೂರನೆಯವರು ವಿಶ್ವರೂಪವನ್ನ ಆರಾಧನೆ ಮಾಡುವಂತವ್ರು. ಇವರೆಲ್ಲರೂ ಕೂಡ ಅವಿಧಿಪೂರ್ವಕವಾಗಿ ಭಗವಂತನ ಒಂದು ಆರಾಧನೆ ಮಾಡ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ವಿಧಿಪೂರ್ವಕ ಅಂತಂದ್ರೆ ನೇರವಾಗಿ ಭಗವಂತನನ್ನ ಆರಾಧಿಸುವಂಥದ್ದು, ಆದ್ರೆ ಇವರು ಮಾಡುವಂಥದ್ದು ಅವಿಧಿಪೂರ್ವಕವಾದದ್ದು. ಆ ರೀತಿ ಮಾಡುವಂತವರನ್ನ ಅಬುದ್ಧಯ ಅಂದ್ರೆ ಬುದ್ಧಿಹೀನರು ಅಂತ ಹೇಳ್ತಾರೆ. ಕೃಷ್ಣ ಭಕ್ತಿಯ ಮಹಿಮೆಗಳು, ಅಂದ್ರೆ ಭಗವಂತನ ಭಕ್ತಿ ಮಾಡುವಂತಹ ಭಕ್ತರ, ಅಂದ್ರೆ ಭಗವಂತ ಹೇಗೆ ಹೇಳ್ತಾನೆ ಅಂದ್ರೆ ಅವನ ಕೊನೆಯಲ್ಲಿ ಅವನ ಭಕ್ತರಿಗೆ ನಾಶ ಅನ್ನೋದು ಇಲ್ಲ, ಮತ್ತೆ ಅವನ ಭಕ್ತರು ಭಗವಂತನ ಧಾಮವನ್ನ ಸೇರ್ತಾರೆ. ಮತ್ತೆ ಯಾರು ಎಂತಹದೇ ಒಂದು ಪರಿಸ್ಥಿತಿ, ಅಂದ್ರೆ ಎಂತ ನೀಚ ವ್ಯಕ್ತಿಯಾಗಿದ್ರು ಕೂಡ ಅವನ ಭಕ್ತಿಯಲ್ಲಿ ಬಂದ ಅಂತಂದ್ರೆ ಅವನು ಭಗವಂತನ ಆಗಿದ್ದಾನೆ ಅಂತ ಘೋಷಣೆ ಮಾಡುವ ಅಂತಹ ಭಕ್ತನಿಗೆ ನಾಶ ಅನ್ನೋದಿಲ್ಲ ಅನ್ನೋದನ್ನ ಪರಮಾತ್ಮ ಕೊನೆಯಲ್ಲಿ ಹೇಳ್ತಾನೆ. ಇಲ್ಲಿಗೆ ಇವತ್ತಿನ ಅಧ್ಯಾಯ ಮುಗಿದಿದೆ. ಎಲ್ಲರಿಗೂ ತುಂಬಾ ತುಂಬಾ ಧನ್ಯವಾದಗಳು. ವಾಂಛಾ ಕಲ್ಪತರುಭಿಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಒಮ್ಮೆ ಕ್ವಿಸ್ ಮಾಡ್ಬಿಡೋಣ. ಹರೇ ಕೃಷ್ಣ. ಮಾತಾಜಿ, ನಂದೊಂದು ಪ್ರಶ್ನೆ. ಹಾ ಮಾತಾಜಿ ಹೇಳಿ. ಮತ್ತೆ ಇವಾಗ ಲಾಸ್ಟ್ ನಲ್ಲಿ ಹೇಳ್ತಾ ಇರ್ಬೇಕಂದಾಗ ಅತ್ತ ಹೇಳಿದ್ರಿ, ಸದಾ ನನ್ನನ್ನು ಚಿಂತಿಸುವುದರಲ್ಲಿ ಮತ್ತೆ ಮನಸ್ಸನ್ನ ತೊಡಗಿಸು, ನನ್ನ ಭಕ್ತನಾಗು, ಮತ್ತೆ ನನಗೆ ನಮಸ್ಕಾರ ಮಾಡು, ನನ್ನನ್ನು ಪೂಜಿಸು, ಆಗ ನನ್ನಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿ ನಿಶ್ಚಿತವಾಗಿಯೂ ನೀನು ನನ್ನಲ್ಲಿಗೆ ಬರುವೆ ಅಂತ ಹೇಳಿದ್ರೆ ಅದು ಇರೋದ ಅರ್ಥ. ಅಂದ್ರೆ ನನಗೆ ಇಲ್ಲಿ ತೋರ್ಸಿದೊಂದು ಪ್ರಶ್ನೆ ಏನಂತಂದ್ರೆ, ಅಂದ್ರೆ ಬರೀ ಪೂಜೆ ಮಾಡ್ಕೊಂಡು ಅಥವಾ ಅವ್ರಿಗೆ ನೈವೇದ್ಯ ಮಾಡಿ ಅಥವಾ ಅವ್ರನ್ನ ಸ್ಮರಿಸ್ತಾ ಹಾಗೆ ಇರೋದು ಓಕೆನಾ, ಅಥವಾ ನಮ್ಮ ಏನ್ ಕರ್ಮಗಳು, ಏನ್ ಕೆಲಸ ಕಾರ್ಯಗಳಿದೆ ಇವತ್ತಿನ ಜಗದಲ್ಲಿ, ಸಮಾಜದಲ್ಲಿ ನಾವೆಲ್ಲ ಏನೇನ್ ಮಾಡ್ತಾ ಇದೀವಿ ಆ ಕೆಲಸ ಕಾರ್ಯಗಳಲ್ಲೇ ಕೃಷ್ಣನನ್ನ ನೋಡ್ತಾ ಅದನ್ನೇ ಕೃಷ್ಣಾರ್ಪಣ ಮಸ್ತು ಅಂತ ಮಾಡ್ತಾ ಹೋಗೋದು ಸರಿನಾ? ಆದ್ರೆ ಮಾತಾಜಿ ಇಲ್ಲಿ ಅವನು ಹೇಳ್ತಾ ಇರುವಂತದ್ದು ಕೃಷ್ಣನಿಗೆ ಯುದ್ಧ ಭೂಮಿಯಲ್ಲಿ, ಅಂದ್ರೆ ಅವನು ಹೇಳ್ತಾ ಇರುವಂತದ್ದು ನೀನು ಯುದ್ಧ ಮಾಡು, ಯುದ್ಧ ಮಾಡ್ತಾ ಇರುವಾಗ್ಲೇನೆ ನೀನು
ನನ್ನ ಸ್ಮರಣೆ ಮಾಡು ಅಂತ. ಅಂದ್ರೆ ನಮಗೂ ಅದೇ ಉಪದೇಶವನ್ನು ಹೇಳ್ತಿರುವಂತದ್ದು. ನಾವು ಅವನ ಸ್ಮರಣೆ ಯಾವ ರೀತಿ ಮಾಡ್ಬೇಕು ಅಂದ್ರೆ, ಕೃಷ್ಣ, ನಾವು ಏನೇ ನಾವು ಎಂಥದೇ ಕಾರ್ಯದಲ್ಲಿ ತೊಡಗಿರ್ಬೋದು, ಆದ್ರೆ ಅವನನ್ನ ಮರಿಬಾರ್ದು ಅಂತಾನೆ ಇಲ್ಲಿ ಹೇಳ್ತಾ ಇರುವಂತದ್ದು. ಅವನನ್ನ ಸದಾ ನೆನಪಿನಲ್ಲಿ ನಾವು ಇರಿಸ್ಕೋಬೇಕು ಅಂತ ಹೇಳ್ತಿರುವಂತದ್ದು ಮಾತಾಜಿ. ಹಾ ಸರಿ. ಇಲ್ಲಿ ಈಗ ಕ್ವಿಜ್ ಮಾಡ್ಬಿಡೋಣ. ಕೃಷ್ಣನು ತನ್ನ ಭಕ್ತನಿಂದ ಏನನ್ನು ನಿರೀಕ್ಷಿಸುತ್ತಾನೆ? ತ್ಯಾಗಗಳು ಮತ್ತೆ ಆಚರಣೆಗಳು, ಪ್ರೀತಿಯ ಸೇವೆ, ಪತ್ರಂ ಫಲಂ ತೋಯಂ ಪ್ರಸಾದ, ಮೇಲಿನ ಯಾವುದೂ ಅಲ್ಲ. ಏನನ್ನ ಬಯಸ್ತಾನೆ ನಮ್ಮಿಂದ? ಪ್ರೀತಿಯಿಂದ ಸೇವೆ. ನಾವು ಏನನ್ನೇ ಮಾಡಿದ್ರು ಕೂಡ ಅವನ ಮೇಲೆ ಪ್ರೀತಿಯ ಭಕ್ತಿ ಪ್ರೀತಿಯಿಂದ ಸೇವೆ ಮಾಡಬೇಕು ಅಂತ ಅವನು ಬಯಸ್ತಾನೆ. ಮಹಾನ್ ಆತ್ಮ ಯಾರು? ಮಹಾತ್ಮ ಅಂದ್ರೆ ಯಾರು ಅಂತ, ಕಾಡಿನಲ್ಲಿ ಕಠಿಣ ತಪಸ್ಸು ಮತ್ತು ಯಜ್ಞಗಳನ್ನು ಮಾಡುವವನು, ಒಬ್ಬ ಶ್ರೀಮಂತ ಲೋಕೋಪಕಾರಿ, ಪರಮಾತ್ಮನ ವ್ಯಕ್ತಿತ್ವದ ಪರಮ ಪ್ರಭು ಕೃಷ್ಣನ ಮಹಿಮೆಯನ್ನು ಯಾವಾಗಲೂ ಪಠಿಸುವುದರಲ್ಲಿ ತೊಡಗಿರುವವನು, ಮೇಲಿನ ಯಾವುದೂ ಅಲ್ಲ. ಮಹಾತ್ಮ ಅಂದ್ರೆ ಯಾರು? ಪರಮಾತ್ಮನ 3 ಮತ್ತು ಪರಮಾತ್ಮನ ವ್ಯಕ್ತಿತ್ವದ ಪರಮ ಪ್ರಭು ಕೃಷ್ಣನ ಮಹಿಮೆಗಳನ್ನು ಯಾವಾಗಲೂ ಪಠಿಸುವುದರಲ್ಲಿ ತೊಡಗಿರುವವನು. ಈ ಕೆಳಗಿನ ಯಾವ ವಿಷ್ಣುವು ಅತಿ ಚಿಕ್ಕದಾದ ಪರಮಾಣುವಿನಲ್ಲಿಯೂ ಸಹ ಎಲ್ಲವನ್ನೂ ಪ್ರವೇಶಿಸುತ್ತಾನೆ? ಗರ್ಭೋದಕ ಶಾಯಿ ವಿಷ್ಣು, ಕ್ಷೀರೋದಕ ಶಾಯಿ ವಿಷ್ಣು, ಮಹಾವಿಷ್ಣು, ಕಾರಣೋದಕ ಶಾಯಿ ವಿಷ್ಣು. ನಾ ಇದ್ರ ಬಗ್ಗೆ ನಿಮ್ಗೆ ಹೆಚ್ಚು ವಿವರಣೆ ಕೊಟ್ಟಿಲ್ಲ, ಅದು ನೀವು ಹೇಳ್ತೀರಾ ಅಂತ ನಂಗೆ ಅನ್ಸೋದಿಲ್ಲ. ಅಂದ್ರೆ ಮೊದಲು ಕಾರಣೋದಕ ಶಾಯಿ ವಿಷ್ಣು ಅಂದ್ರೆ ಫಸ್ಟ್ ಕೃಷ್ಣನಿಂದ ಬರುವಂತದ್ದು ಬಲರಾಮನಿಂದ ಬರುವಂತದ್ದು ಸಂಕರ್ಷಣನಿಂದ ಬರುವಂತದ್ದು ವಸುದೇವ, ಪ್ರದ್ಯುಮ್ನ, ಸಂಕರ್ಷಣ, ಪ್ರದ್ಯುಮ್ನ, ವಸುದೇವ, ಅನಿರುದ್ಧ, ಇವರು 4 ಜನ. ಆಮೇಲೆ ಆ ಸಂಕರ್ಷಣನಿಂದ ಬರುವಂತದ್ದು ನಾರಾಯಣನಿಂದ ಬರುವಂತದ್ದು ಎರಡನೆಯ ಸಂಕರ್ಷಣನಿಂದ ಬರುವಂತದ್ದು. ಇದೆಲ್ಲವೂ ಕೂಡ ವಿಸ್ತರಣೆಗಳು, ಭಗವಂತನ ವಿಸ್ತರಣೆಗಳು, ಅಂದ್ರೆ ಸ್ವಾಂಶ ವಿಸ್ತರಣೆ ಅಂತ ಹೇಳ್ತಾರೆ. ನಂತರ ಬರುವಂತದ್ದು ಕಾರಣೋದಕ ಶಾಯಿ ವಿಷ್ಣು. ಅವನು ಆ ಒಂದು ಕಾರಣ ಉದಕ, ಅದರಲ್ಲಿ ಅವನು ಪವಡಿಸಿರ್ತಾನೆ. ಅವನ ರೋಮಕೂಪಗಳಿಂದ ಈ ಬ್ರಹ್ಮಾಂಡಗಳು ಸೃಷ್ಟಿ ಆಗ್ತವೆ. ಈ ಬ್ರಹ್ಮಾಂಡಗಳು ಸೃಷ್ಟಿ ಆದ್ಮೇಲೆ ಆ ಕಾರಣೋದಕ ಶಾಯಿ ವಿಷ್ಣು ವಿಸ್ತರಣೆ ಆಗಿ ಅವನು ಗರ್ಭೋದಕ ಶಾಯಿ ವಿಷ್ಣು ಆಗ್ತಾನೆ. ಗರ್ಭೋದಕ ಶಾಯಿ ವಿಷ್ಣುವಿನ ಒಂದು ಹೊಕ್ಕಳ ಬಳಿಯಿಂದ ಬ್ರಹ್ಮ ಬರ್ತಾನೆ. ಬ್ರಹ್ಮ ಸೃಷ್ಟಿ ಕಾರ್ಯದಲ್ಲಿ ತೊಡಗ್ತಾನೆ. ಎಲ್ಲ ಸೃಷ್ಟಿ ಆದ ಮೇಲೆ ಈ ಒಂದು ಇಡೀ ಬ್ರಹ್ಮಾಂಡದಲ್ಲಿ ಒಂದೊಂದು ಅಣು, ರೇಣು, ತೃಣಕಾಷ್ಟ, ಪ್ರತಿಯೊಂದು ಜೀವಿಗಳಲ್ಲೂ ನಿರ್ಜೀವ ವಸ್ತುಗಳಲ್ಲೂ ಕೂಡ ಪರಮಾತ್ಮ ಅವನು ಇರ್ತಾನೆ. ಪರಮಾತ್ಮ ಅಂದ್ರೆ ಯಾರು ಅಂತಂದ್ರೆ ಅವನು ಕ್ಷೀರೋದಕ ಶಾಯಿ ವಿಷ್ಣು. ಅಂದ್ರೆ ಕ್ಷೀರ ಅಂತಂದ್ರೆ ಹಾಲಿನ ಸಾಗರದಲ್ಲಿ ಇರುವಂತಹ ವಿಷ್ಣು. ಅವನು ಪ್ರತಿಯೊಂದು ಅಣುವಿನಲ್ಲೂ ಅವನು ಇದ್ದಾನೆ, ಪರಮಾತ್ಮ ರೂಪದಲ್ಲಿ ಇದ್ದಾನೆ. ಆ ಪ್ರಶ್ನೆಯನ್ನ ಇಲ್ಲಿ ಕೇಳ್ತಾ ಇದ್ರೆ, ಕೆಳಗಿನ ಯಾವ ವಿಷ್ಣುವು ಅತಿ ಚಿಕ್ಕದಾದ ಪರಮಾಣುವಿನಲ್ಲಿಯೂ ಸಹ ಎಲ್ಲವನ್ನೂ ಪ್ರವೇಶಿಸುತ್ತಾನೆ? ಗರ್ಭೋದಕ ಶಾಯಿ ವಿಷ್ಣು, ಕ್ಷೀರೋದಕ ಶಾಯಿ ವಿಷ್ಣು, ಮಹಾವಿಷ್ಣು, ಕಾರಣೋದಕ ಶಾಯಿ ವಿಷ್ಣು. ಗರ್ಭೋದಕ ಅಲ್ಲ ಮಾತಾಜಿ, ಕ್ಷೀರೋದಕ ಶಾಯಿ ವಿಷ್ಣು. ಪರಮಾತ್ಮ ಯಾರು ಅಂದ್ರೆ ಅವನು ಕ್ಷೀರೋದಕ ಶಾಯಿ ವಿಷ್ಣು. ಗರ್ಭೋದಕ ಶಾಯಿ ವಿಷ್ಣು ಬ್ರಹ್ಮನಿಗೆ ಸೃಷ್ಟಿ ಮಾಡ್ತಾನೆ. ಬ್ರಹ್ಮ ಮತ್ತೆ ಅವನ ಸೃಷ್ಟಿ ಕಾರ್ಯದಲ್ಲಿ ತೊಡಗ್ತಾನೆ. ಅವನು ಏನು ಈ ಭೌತಿಕ ಜಗತ್ತನ್ನ ಸೃಷ್ಟಿ ಮಾಡ್ತಾನೆ, ಆ ಒಂದು ಪ್ರತಿಯೊಂದರಲ್ಲೂ ಕೂಡ ಅಣುವಿನಲ್ಲೂ ಕೂಡ ಅವನು ಕ್ಷೀರೋದಕ ಶಾಯಿ ವಿಷ್ಣು, ಪರಮಾತ್ಮ ಅಂದ್ರೆ ಕ್ಷೀರೋದಕ ಶಾಯಿ ವಿಷ್ಣು ಆಗಿ ಅವನು ಪ್ರವೇಶ ಮಾಡ್ತಾನೆ. ಓಕೆ, ಯಾವುದೇ ಸುಸಂಸ್ಕೃತ ವ್ಯಕ್ತಿ ಧಾರ್ಮಿಕ ಆಚರಣೆಗಳನ್ನು ಮಾಡಬೇಕು. ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ನಿಜ? ಅದಕ್ಕೆ ಯಾವುದೇ ಸುಸಂಸ್ಕೃತ ವ್ಯಕ್ತಿ ಧಾರ್ಮಿಕ ವಿಧಿವಿಧಾನಗಳ ಆಚರಣೆಗಳನ್ನು ಮಾಡಬೇಕು. ಪ್ರತಿಯೊಬ್ಬರು ತನ್ನ ದೇಹ ಮತ್ತು ಆತ್ಮದ ನಿರ್ವಹಣೆಗಾಗಿ ಒಟ್ಟಾಗಿ ಕೆಲಸ ಮಾಡಬೇಕು. ಕೆಲಸ ಮಾಡಿ, ತಿನ್ನಿ, ದಾನ ಮಾಡಿ ಮತ್ತು ತಪಸ್ಸು ಮಾಡು, ಸ್ವಾರ್ಥಕ್ಕಾಗಿ ಅಲ್ಲ, ಆದರೆ ಭಗವಂತನಿಗಾಗಿ. ಮೇಲಿನ ಎಲ್ಲ ಧಾರ್ಮಿಕ ವಿಧಿಗಳನ್ನು ಮಾಡಬೇಕು. ಯಾವುದೇ ಸುಸಂಸ್ಕೃತ ವ್ಯಕ್ತಿ ಧಾರ್ಮಿಕ ವಿಧಿಗಳನ್ನು ಆಚರಣೆ ಮಾಡಬೇಕು. ಪ್ರತಿಯೊಬ್ಬರು ತನ್ನ ದೇಹ ಮತ್ತು ಆತ್ಮದ ನಿರ್ವಹಣೆಗಾಗಿ ಕೆಲಸ ಮಾಡಬೇಕು. ಕೆಲಸ ಮಾಡಿ, ತಿನ್ನಿ, ದಾನ ಮಾಡಿ ಮತ್ತು ತಪಸ್ಸು ಮಾಡು, ಸ್ವಾರ್ಥಕ್ಕಾಗಿ ಅಲ್ಲ, ಆದರೆ ಭಗವಂತನಿಗಾಗಿ. ಮೇಲಿನ ಎಲ್ಲವೂ ಅಂತ ಮಾತಾಜಿ. ಬ್ರಹ್ಮ ಸಂಹಿತ, ಇದು ಬ್ರಹ್ಮ ಸಂಹಿತ ಅಂದ್ರೆ ಬ್ರಹ್ಮ ಮೊದಲ ಬಾರಿಗೆ ಭಗವಂತನನ್ನ ಕಂಡಾಗ ಅವನು ಹಾಡ್ತಾನೆ.
ಆ ಒಂದು ಹಾಡಿನ ಬಗ್ಗೆ ಹೇಳ್ತಾ ಇದ್ದಾರೆ. ಆ ಬ್ರಹ್ಮ ಸಂಹಿತಾದಲ್ಲಿ ದೃಢೀಕರಿಸಲ್ಪಟ್ಟಿರುವಂತೆ ಮೂಲ ಪರಮ ಪುರುಷನು ಪರಮಪ್ರಭು ಯಾರು? ಇಂದ್ರನ, ವಾಯುನ, ಶ್ರೀಕೃಷ್ಣನ, ಬಲರಾಮನ? ಶ್ರೀಕೃಷ್ಣ. ಕೃಷ್ಣ. ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಗತಿಗೆ ಮುಖ್ಯ ಅಂಶ ಯಾವುದು? ಪರಮಾತ್ಮನಲ್ಲಿ ನಿಜವಾದ ನಂಬಿಕೆ, ವೇದಜ್ಞಾನ, ಯಜ್ಞದ ಪ್ರದರ್ಶನ, ಭಕ್ತರ ಸಂಘ. ಭಕ್ತರ ಆಯ್ಕೆ ಸಂಘ. ಒಂದು ಪರಮಾತ್ಮನಲ್ಲಿ ನಂಬಿಕೆ. ನಂಬಿಕೆ. ಪರಮಾತ್ಮನಲ್ಲಿ ನಿಜವಾದ ನಂಬಿಕೆ. ಪರಮಾತ್ಮನಲ್ಲಿ ನಿಜವಾದ ನಂಬಿಕೆ. ಪರಮ ಸಾಕ್ಷಿಯಾದ ಎಲ್ಲರ ಹೃದಯದಲ್ಲಿ ನೆಲೆಸಿರುವವರು ಯಾರು? ನಾರದ, ಸೂರ್ಯ, ಕೃಷ್ಣ, ಇಂದ್ರ? ಕೃಷ್ಣ. ಕೃಷ್ಣ. ಉದಾಸೀನವತ್ ಪದದ ಅರ್ಥವೇನು? ಯಾರು ದುಃಖವನ್ನು ಹೋಗಲಾಡಿಸುತ್ತಾರೆ? ತುಂಬಾ ದುಃಖದಲ್ಲಿ ಇರುವವರು? ತಟಸ್ಥ, ಮೇಲಿನ ಯಾವುದೂ ಅಲ್ಲ? ಯಾವುದೂ ಅಲ್ಲ. ಯಾವುದು ಅಲ್ಲ. ಉದಾಸೀನ ವದಾಸೀನತ್ ಅಂದ್ರೆ ಅವನು ಪರಮಾತ್ಮ ಹೇಳ್ತಾನೆ, ಇಡೀ ಸೃಷ್ಟಿಯನ್ನ ನಾನು ಮಾಡಿದೆ, ಮತ್ತೆ ನಾನು ತಟಸ್ಥನಾಗಿ ಇದ್ದೀನಿ. ಆ ಉದಾಸೀನ ವದಾಸೀನತ್ ಅಂದ್ರೆ ತಟಸ್ಥನಾಗಿ ಇದ್ದೀನಿ ಅಂದ್ರೆ ನನಗೆ ಅದರಿಂದ ಏನೂ ಆಗ್ಬೇಕಾಗಿಲ್ಲ, ಅಂದ್ರೆ ನಾನು ಏನನ್ನು ಬಯಸೋದಿಲ್ಲ, ಆ ಕರ್ಮ ಫಲದಲ್ಲಿ ನನಗೆ ಆಸಕ್ತಿ ಇಲ್ಲ, ತಟಸ್ಥನಾಗಿ ಉಳಿದಿದ್ದೀನಿ ಅಂತ ಹೇಳೋದಕ್ಕೆ ಆ ಒಂದು ಶ್ಲೋಕದಲ್ಲಿ ಬರುವಂತ ಪದ ಅದು. ಅದರ ಅರ್ಥ ತಟಸ್ಥ. ಯಾಕೆ ಭಗವದ್ಗೀತೆಯ 9ನೇ ಅಧ್ಯಾಯವನ್ನು ಅತ್ಯಂತ ಗೌಪ್ಯ ಎಂದು ಏಕೆ ಕರೆಯಲಾಗುತ್ತದೆ? ಏಕೆಂದರೆ ಅದು ವಿಮೋಚನೆಯೊಂದಿಗೆ ವ್ಯವಹರಿಸುತ್ತದೆ, ಏಕೆಂದರೆ ಇದು ನಿಷ್ಕಪಟ ಶುದ್ಧ ಭಕ್ತಿಯೊಂದಿಗೆ ವ್ಯವಹರಿಸುತ್ತದೆ, ಏಕೆಂದರೆ ಇದು ಕೃಷ್ಣ ಪ್ರಜ್ಞೆಯಲ್ಲಿ ಜ್ಞಾನೋದಯವನ್ನು ತರುತ್ತದೆ, ಏಕೆಂದರೆ ಅದು ಆಧ್ಯಾತ್ಮಿಕ ಜ್ಞಾನವನ್ನು ನೀಡುತ್ತದೆ. ಅದು ಆಧ್ಯಾತ್ಮಿಕ ಜ್ಞಾನವನ್ನು ನೀಡುತ್ತದೆ. ಆಯ್ಕೆ ಎರಡು ಮಾತಾಡಿ. ನಿಷ್ಕಪಟ ಶುದ್ಧ ಭಕ್ತಿಯೊಂದಿಗೆ ವ್ಯವಹರಿಸುತ್ತದೆ ಅಂದ್ರೆ ನಾವು ಕೊನೆಯಲ್ಲಿ ನಾವು ನೋಡಿದ್ವಲ್ಲ, ಯಾರು ಭಗವಂತನ ಶುದ್ಧ ಭಕ್ತರು ಇರ್ತಾರೆ, ಯಾರು ಭಗವಂತನನ್ನ ಸದಾ ಸ್ಮರಣೆ ಮಾಡ್ತಾರೆ, ಅವರ ವಿಷಯವಾಗಿ ಕೊನೆಯಲ್ಲಿ ಭಗವಂತ ಈ ಒಂದು ಅಧ್ಯಾಯದಲ್ಲಿ ತಿಳಿಸುವಂಥದ್ದು. ಅಂತವರ ಒಂದು ಯೋಗಕ್ಷೇಮವನ್ನ ಭಗವಂತ ನೋಡ್ಕೊತಾನೆ, ಅಂತವರ ನಾಶ ಅನ್ನುವಂಥದ್ದು ಸಾಧ್ಯ ಇಲ್ಲ, ಅಂತವರು ಭಗವಂತನನ್ನ ಹೊಂದುತ್ತಾರೆ, ಭಗವಂತನನ್ನ ಪಡಿತಾರೆ ಅಂತ. ಹಾಗೆ ಅವನು ಹೇಳ್ತಾ ಇರುವಂಥದ್ದು ನಿಷ್ಕಪಟ ಅಂದ್ರೆ ಅನನ್ಯ ಭಕ್ತಿಯ ಬಗ್ಗೆ, ಆ ಒಂದು ಶುದ್ಧ ಭಕ್ತಿಯ ಬಗ್ಗೆ, ಶುದ್ಧ ಭಕ್ತರ ಬಗ್ಗೆ. ಹರೇ ಕೃಷ್ಣ. ಧರ್ಮದ ಮಾತಾಜಿ ತುಳಸಿ ಮಾಲೆ ಬಗ್ಗೆ ತಿಳಿಸ್ಕೊಡ್ತೀರಾ ಮಾತಾಜಿ? ಆ ತುಳಸಿ ಮಾಲೆ ಅಂತಂದ್ರೆ ಮಾತಾಜಿ, ತುಳಸಿ ಅಂತಂದ್ರೆ ಬೇರಿನಿಂದ ಎಲೆಯಿಂದ ಪೂರ್ತಿ ಪರಿಪೂರ್ಣವಾಗಿ ಅವಳು ಭಗವಂತನಿಗೆ ಅರ್ಪಣೆ ಆಗುವಂತವಳು. ಸದಾ ಭಗವಂತನ ಒಂದು ಇತರ ಎಲ್ಲ ಎಷ್ಟೇ ವಿಧವಾದ ಸುಂದರವಾದ ಸುಗಂಧಿತವಾದ ಹೂಗಳಿರ್ಬೋದು ಅಥವಾ ಪತ್ರಗಳಿರ್ಬೋದು, ಆದ್ರೆ ಎಲ್ಲದಕ್ಕಿಂತ ಪ್ರಮುಖವಾದದ್ದು ತುಳಸಿ ಅಂತ ಹೇಳ್ತಾರೆ. ಕೃಷ್ಣನಿಗೆ ಅತಿ ಪ್ರಿಯಳಾದಂತಹ ಕೃಷ್ಣನ ಭಕ್ತೆ. ಆ ಒಂದು ಕೃಷ್ಣನಿಂದ ಭಕ್ತೆ ಯಾವಾಗ ನಾವು ಆ ಒಂದು ತುಳಸಿ ಮಾಲೆನ ಹಿಡಿದು ಪೂಜೆ ಅಂದ್ರೆ ಜಪವನ್ನ ಮಾಡ್ತೀವಿ, ಆಗ ನಾವು ಅವಳಿಗೆ ಭಕ್ತರ ಸಂಘ ಅನ್ನುವಂಥದ್ದು, ನಮಗೆ ಸಾಧಾರಣವಾಗಿ ಭಕ್ತರ ಸಂಘ ಸಿಗುವಂಥದ್ದು ಅಪರೂಪ. ಆದ್ರೆ ಯಾವಾಗ ತುಳಸಿ ಮಾಲೆಯನ್ನ ಹಿಡಿದು ಮಾಡ್ತೀವಿ, ಅವಳು ನಮಗೆ ತುಂಬಾ ಸಹಾಯ ಮಾಡ್ತಾಳೆ ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ. ಆ ಸಂಘದಲ್ಲಿ ನಾವು ಮಾಡೋದ್ರಿಂದ ಆ ಒಂದು ಭಕ್ತಿ ಅನ್ನುವಂಥದ್ದು ನಮಗೆ ಸುಲಭ ಆಗುತ್ತೆ. ಮತ್ತೆ ನಾವು ಏನೇ ನೈವೇದ್ಯ ಪ್ರಸಾದ ಮಾಡಿದ್ರು ಅದಕ್ಕೆ ಭಗವಂತನಿಗೆ ಅರ್ಪಣೆ ಮಾಡೋದಕ್ಕೆ ಮುಂಚೆ ಅದರಲ್ಲಿ ತುಳಸಿಯ ಒಂದು ಎಲೆಯನ್ನ ಇಡಬೇಕು. ಆಗ ಭಗವಂತ ಅದನ್ನ ಸ್ವೀಕಾರ ಮಾಡ್ತಾನೆ ಅಂತ ಇದಕ್ಕೆ ಒಂದು ನಿದರ್ಶನ ಬರುತ್ತೆ. ಅಂದ್ರೆ ಸತ್ಯಭಾಮ ತನ್ನ ಐಶ್ವರ್ಯದ ಕುರಿತು ಅವಳಿಗೆ ತುಂಬಾ ಒಂದು ಇದಿರುತ್ತೆ, ಏನಂತಾರೆ ಅಹಂಕಾರ ಇರುತ್ತೆ. ಮತ್ತೆ ರುಕ್ಮಿಣಿ ಅಂದ್ರೆ ಅವಳು ತುಲಾಭಾರ ಮಾಡ್ತಾಳೆ. 16,108 ಜನ ಹೆಂಡತಿಯರಿದ್ದಾರೆ, ನಾನು ಭಗವಂತನನ್ನ ಕೊಂಡ್ಕೋತೀನಿ ನನ್ನ ಐಶ್ವರ್ಯವನ್ನು ಕೊಟ್ಟು, ಆಮೇಲೆ ನಾನು ಕೃಷ್ಣನನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದಿಲ್ಲ ಅಂತ ಹೇಳ್ತಾಳೆ. ಆ ತುಲಾಭಾರ ಮಾಡುವಾಗ ಅವಳು ಅಷ್ಟೊಂದು ಐಶ್ವರ್ಯ, ಎಲ್ಲ ಒಂದು ವಜ್ರ ವೈಡೂರ್ಯಗಳು ಏನೆಲ್ಲ ಇದೆ, ಅವಳ ಶ್ರೀಮಂತಿಕೆ ಎಲ್ಲವನ್ನೂ ಇಡ್ತಾಳೆ. ಆದ್ರೆ ಭಗವಂತನನ್ನ ಅವಳು ಆ ತುಲಾಭಾರದಲ್ಲಿ ಬ್ಯಾಲೆನ್ಸ್ ಮಾಡೋದಕ್ಕೆ ಆಗೋದಿಲ್ಲ. ಆಗ ಭಗವಂತನಿಗೆ ಆ ಒಂದು ತುಳಸಿ ಎಲೆಯನ್ನ ರುಕ್ಮಿಣಿ ಇಡ್ತಾಳೆ. ಅದಿಟ್ಟಾಗ ಅಂದ್ರೆ ಭಗವಂತ ಆ ತುಳಸಿಗೆ ಕೊಡುವಂತಹ ಒಂದು ಪ್ರಾಮುಖ್ಯತೆ, ಆ ಒಂದು ತುಲಾಭಾರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಅವನು ಭಕ್ತಿಗೆ ಹೊಲಿತಾನೆ ಹೊರತು ಇನ್ನೊಬ್ಬರ ಒಂದು ಶ್ರೀಮಂತಿಕೆಗೆ ಅಹಂಕಾರಕ್ಕೆ ಹೊಲಿಯೋದಿಲ್ಲ ಅನ್ನೋಂಥದ್ದು. ಹಾಗೆ ಆ ತುಳಸಿ ಅದರ ಮಹಿಮೆ ಅದು ಅಪಾರ ಅಂತ ಹೇಳ್ತಾರೆ. ಅಂದ್ರೆ ನಾವು ಭಕ್ತಿಯಲ್ಲಿ ಮುಂದುವರಿಬೇಕಂದ್ರೆ ಒಂದು ತುಳಸಿ ಮಾತೆಯ ಒಂದು ಆಶೀರ್ವಾದ ಬೇಕು, ಅವಳ ಒಂದು ಕೃಪೆ ಬೇಕು ಅಂತ ಹೇಳ್ತಾರೆ. ಅದಕ್ಕಾಗಿ ನಾವು ಬೆಳೆಯುವ ಆರತಿ ಸಮಯದಲ್ಲಿ ತುಳಸಿಯ ಆರಾಧನೆ ಕೂಡ ಮಾಡ್ತಾರೆ, ತುಳಸಿ ಆರತಿ ಕೂಡ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್. ಧರ್ಮದ ಅತ್ಯುನ್ನತ ಪರಿಪೂರ್ಣತೆ ಯಾವುದು? ಭಕ್ತಿ ಸೇವೆಯ ಸಾಧನೆ, ವಿಮೋಚನೆ, ದೇವರೊಂದಿಗೆ ಒಂದಾಗುವುದು, ಮೇಲಿನ ಎಲ್ಲ? ಮೇಲಿನ ಎಲ್ಲವೂ ಆಗಿರುತ್ತೆ. ಧರ್ಮದ ಅತ್ಯುನ್ನತ ಪರಿಪೂರ್ಣತೆ
ದೇವರೊಂದಿಗೆ ಒಂದಾಗುವುದು ಅದು ಸಾಯುಜ್ಯ ಮೋಕ್ಷ ಅಂತ ಹೇಳ್ತಾರೆ, ಕೈವಲ್ಯ ಅಂತ. ಯಾರು ಭಗವಂತನಲ್ಲಿ ಒಂದಾಗ್ಬೇಕು ಅನ್ಕೊಳ್ತಾರೆ ಅವರು ವಾಸ್ತವದಲ್ಲಿ ಭಗವಂತನಲ್ಲಿ ಒಂದಾಗೋದಕ್ಕೆ ಸಾಧ್ಯ ಇಲ್ಲ. ಅವರು ಎಲ್ಲಿ ಒಂದಾಗ್ತಾರೆ ಅಂದ್ರೆ ಭಗವಂತನ ಒಂದು ಪ್ರಭೆ, ಆ ಬೆಳಕೇನ್ ಬರ್ತಿದೆ ಅದರಲ್ಲಿ ಅವರು ಲೀನ ಆಗ್ತಾರೆ. ಮತ್ತೆ ವಿಮೋಚನೆ ಅಂತಂದ್ರೆ ಈ ಭಕ್ತರಾದವರು ಅದನ್ನ ಬಯಸೋದಿಲ್ಲ ಅಂತ ಹೇಳ್ತಾರೆ. ಭಕ್ತರು ಅವರು ಎಲ್ಲೇ ಇದ್ರು ಕೂಡ ಅವನ ಸೇವೆಯನ್ನ ಬಯಸ್ತಾರೆ, ಅವನ ಜೊತೆ ಸಂಪರ್ಕವನ್ನ ಬಯಸ್ತಾರೆ, ಅವನ ಜೊತೆಯಲ್ಲಿ ಒಂದು ಪ್ರೀತಿ ವಿನಿಮಯವನ್ನ ಬಯಸ್ತಾರೆ. ಆದ ಕಾರಣ ಭಕ್ತಿ ಸೇವೆಯ ಸಾಧನೆ ಅನ್ನುವಂಥದ್ದು ಧರ್ಮದ ಅತ್ಯುನ್ನತ ಪರಿಪೂರ್ಣತೆ. ಅಂದ್ರೆ ಭಕ್ತಿ ಸೇವೆ ಮಾಡುವಂಥದ್ದೇ ಆ ಒಂದು ಅತ್ಯುತ್ತಮ ಪರಿಪೂರ್ಣತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಭಕ್ತರು ಹೇಳ್ತಾರೆ, ಭಗವಂತ ನೀನ್ ನನ್ನನ್ನ ನರಕಕ್ಕೆ ಹಾಕ್ಬಿಡು ಅಥವಾ ಇನ್ನೆಲ್ಲೇ ಕಳಿಸ್ಬಿಡು, ನಿನ್ನ ಆಧ್ಯಾತ್ಮಿಕ ಜಗತ್ತಿಗೆ ನನ್ನ ಕರ್ಕೊಂಡ್ಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ, ಆದ್ರೆ ನಿನ್ನ ಒಂದು ನೆನಪು ಮತ್ತೆ ನಿನ್ನ ಭಕ್ತರ ಸಂಘ ಅದು ಸದಾ ನನಗೆ ಸಿಗ್ಲಿ, ಅಲ್ಲಿ ನರಕನೇ ಆಗಿದ್ರು ಕೂಡ ನನಗೆ ಪರವಾಗಿಲ್ಲ ಅಂತ ಹೇಳ್ತಾರೆ. ಬ್ರಹ್ಮನ ಜೀವನವು ಕೊನೆಗೊಂಡಾಗ ಜೀವಿಗಳಿಗೆ ಏನಾಗುತ್ತದೆ? ಅವರೆಲ್ಲರೂ ನಾಶವಾಗಿದ್ದಾರೆ, ಲಕ್ಷಾಂತರ ವರ್ಷಗಳವರೆಗೆ ಅವರು ಅವ್ಯಕ್ತವಾಗಿರುತ್ತಾರೆ. ಬ್ರಹ್ಮ ಇನ್ನೊಂದು ಸಹಸ್ರಮಾನದಲ್ಲಿ ಮತ್ತೆ ಜನಿಸಿದಾಗ ಅವರು ಮತ್ತೆ ಪ್ರಕಟವಾಗುತ್ತಾರೆ. ಮೇಲಿನ ಎಲ್ಲವೂ. ಓ, ಇದು ನೆನ್ನೆದಲ್ವಾ? ನೆನ್ನೆದು ಕೇಳ್ದೆ ಅನ್ಸುತ್ತೆ. ಇಲ್ಲಿಗೆ ಓಕೆ, ಸಾರಿ, ಇಲ್ಲಿಗೆ ಮುಗೀತು. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರೂ ತಾಳ್ಮೆಯಿಂದ ಇಲ್ಲಿವರೆಗೂ ಕೂತು ಕೇಳಿದ್ದೀರಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಜ್ಯೋತಿಶ್ರೀ ಮಾತಾಜಿ, ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಎಲ್ಲರೂ ಅಟೆಂಡೆನ್ಸ್ ಹಾಕಿದ್ದೀರಾ ಅಲ್ವಾ? ಎಲ್ಲರೂ ಅಟೆಂಡೆನ್ಸ್ ಹಾಕಿದ್ದೀರಲ್ವಾ? ಓಕೆ, ಆಟಕ್ಕೆ ತಿಳಿದೇ ಇರೋರು ಮೆಸೇಜ್ ಮಾಡಿ, ಮಾತಾಜಿಗೆ ನಂಬರ್ ಕೊಡಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಇಲ್ಲಿಗೆ ಎಂಡ್ ಮಾಡೋಣ. ಹರೇ ಕೃಷ್ಣ. ಸ್ವಲ್ಪ ಸಮಯ ಜಾಸ್ತಿ ತಗೊಂಡಿದ್ದೀನಿ ಇವತ್ತು ಅನ್ಸುತ್ತೆ.